ಸಲದ ಬ್ರಹ್ಮಕಲಶದಲ್ಲಿ ಎಲ್ಲರೂ ಸಂತೋಷವಾಗಿ ಬಂದು ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶದಲ್ಲಿ ಪಾಲ್ಗೊಳ್ಳಬೇಕು. ನಮಗೆ ನಾಟಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಪ್ರತಿ 5 ದಿವಸವೂ ಉತ್ತಮವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ದೊರಕಬೇಕು ಅಂತೇಳಿ ನಮ್ಮ ಸಂಕಲ್ಪ. ಅದಕ್ಕೆ ಈಗಾಗಲೇ ನಾವು ಭಾರಿ ಮುಂದಾಲೋಚನೆ ಇಟ್ಟುಕೊಂಡೇ ನಾವು ಕೆಲಸ ಪ್ರಾರಂಭಿಸಿದ್ದೇವೆ. ಈಗ ಆಲ್ಮೋಸ್ಟ್ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಬಂತು. ಈಗ ನಮಗೆ ಏನು ಈ ಕ್ಷೇತ್ರಕ್ಕೆ ಆಗಬೇಕು ಅಂತ ಹೇಳೋದನ್ನು ಕೂಡ ನಾವು ಪ್ರಶ್ನೆ ಚಿಂತನೆಯಲ್ಲಿ ನಡೆಸಿಕೊಂಡು ಕೇಳುವಾಗ ವಸಂತ ಮಂಟಪ ಆಗಬೇಕು, ಮತ್ತು ಈ ಹೊರಗಿನ ಇದಕ್ಕೂ ಬಳಿಕಲ್ಲು ಆಗಲಿಕ್ಕೆ ಉಂಟು. ವಸಂತ ಕಟ್ಟೆ ಕಂಪ್ಲೀಟ್ ಆಗಿದೆ, ಇನ್ನು ಬಳಿಕಲ್ಲು ರೆಡಿಯಾಗಿದೆ, ಇನ್ನು ಬಂದು ಮಹಾಬಲಿ ಪೀಠ ಸುತ್ತ ಬಳಿಕಲ್ಲು ಎಲ್ಲ ಬರಲಿಕ್ಕೆ ಉಂಟು. ಹಾಗೆಯೇ ನಮ್ಮ ಒಂದು ಸಂಕಲ್ಪದಲ್ಲಿ ದೇವಸ್ಥಾನದ ಗರ್ಭಗುಡಿಗೆ ಮತ್ತು ಪ್ರಸಾದ ಮಂಟಪಕ್ಕೆ ತಾಮ್ರ ಹೊದಿಸಬೇಕು ಅಂತೇಳಿ ನಮ್ಮ ಭಾರಿ ಆಸೆ ಇತ್ತು. ಅದನ್ನು ಕೂಡ ನಾವು ಮುಗಿಸಿಕೊಂಡಿದ್ದೇವೆ. ಇನ್ನು ಮುಂದೆ ನಮ್ಮ ಹತ್ರ ಸಣ್ಣ ಪುಟ್ಟ ಒಂದು ದೇವಸ್ಥಾನದಲ್ಲಿ ಅಭಿವೃದ್ಧಿ ಆಗುವಂಥ ಕೆಲಸಗಳು ನಾವು ನೆನೆಸಿಕೊಂಡಿದ್ದೇವೆ. ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ, ಅದು ಆಗ್ತದೆ. ಹಾಗೆಯೇ ದೈವಸ್ಥಾನದಲ್ಲಿ ದೈವಕ್ಕೆ ಸುತ್ತು ಬರಲಿಕ್ಕೆ ಕಾಂಪೌಂಡ್ ವಾಲ್ ಕೂಡ ಕಮ್ಮಿ ಆಗಿತ್ತು, ಅದಕ್ಕೆ ಹಂಚು ಹಾಕಿರಲಿಲ್ಲ. ಅದನ್ನೆಲ್ಲ ಈಗ ಕಾಂಪೌಂಡ್ ವಾಲ್ ದೊಡ್ಡದು ಮಾಡಿ ಹಂಚು ಹಾಕಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಈಗ ನೀರಿನ ವ್ಯವಸ್ಥೆಗೂ ಕೂಡ ನೀರಿನ ದೊಡ್ಡ ಟಾಂಕಿ ಮಾಡಿಕೊಂಡಿದ್ದೇವೆ. ಇದರಿಂದ ರಸ್ತೆ ಬರಲಿಕ್ಕೂ ರಸ್ತವನ್ನು ಎಷ್ಟು ಕೂಡ್ತದೋ ಅಷ್ಟರ ಮಟ್ಟಿಗೆ ನಾವು ಅಗಲ ಮಾಡಿಕೊಂಡಿದ್ದೇವೆ. ತಂತ್ರಿಯವರೇ, ನಮಗೆ 2024ರಲ್ಲಿ ಫೆಬ್ರವರಿ ತಿಂಗಳ ಪ್ರತಿ ವರ್ಷ ಜಾತ್ರೆ ಆಗುವ ರೀತಿಯಲ್ಲೇ ಜಾತ್ರೆ ಆಗಬೇಕು, ಆಗಲೇ ಬ್ರಹ್ಮಕಲಶ ಆಗಬೇಕು. ಯಾಕೆಂತೇಳಿದರೆ ಫೆಬ್ರವರಿ ತಿಂಗಳು ಭಾರಿ ಉತ್ತಮವಾದ ತಿಂಗಳು, ದೊಡ್ಡ ಬಿಸಿಲಿರುವುದಿಲ್ಲ, ಮಳೆಯೂ ಇರುವುದಿಲ್ಲ, ಎಲ್ಲರೂ ಒಂದು ಆರಾಮದಾಯಕ ಇರುವಂಥ ಸಮಯ. ಹಾಗೆ ಆ ಸಮಯದಲ್ಲಿ ಆಗಬೇಕಂತ ಹೇಳಿದ್ದಕ್ಕೆ ಅವರು ಫೆಬ್ರವರಿ 22ಕ್ಕೆ ಬ್ರಹ್ಮಕಲಶೋತ್ಸವಕ್ಕೆ ಒಳ್ಳೆಯ ದಿವಸ ಉಂಟು, ಅವತ್ತೇ ನಾವು ಬ್ರಹ್ಮಕಲಶ ಮಾಡುವ ಅಂತೇಳಿ ನಮಗೆ ದಿನ ಅವತ್ತೇ ಅವರು ಡೈರಿಯಲ್ಲಿ ಬರೆದುಕೊಂಡ್ರು. ನಮ್ಮ ಮಾತ್ರ ಈ ನಳೀಲು ಪಾಲ್ತಾಡಿನವರ ಕ್ಷೇತ್ರ ಅಲ್ಲ, ಇದು ಈ ಕೊಲ್ತಿಗೆ ಗ್ರಾಮ, ಪಾಲ್ತಾಡಿ ಗ್ರಾಮ, ಹಾಗೆ ಪೆರುವಾಜೆ ಗ್ರಾಮದ ಈ 3 ಗ್ರಾಮದವರು ಒಟ್ಟಿಗೆ ಇರುವಂಥ ಒಂದು ಸ್ಥಳ ಇದು. ಇಂಥ ಜಾಗದಲ್ಲಿ ಒಂದು ಕ್ಷೇತ್ರ ನಿರ್ಮಾಣ ಆಗಿದೆ. ಈ ಸುಬ್ರಹ್ಮಣ್ಯ ದೇವರು ಉದ್ಭವ ಆಗಿ ಇಲ್ಲಿ ನೈಜ ದೇವರಾಗಿ ನಮಗೆ ಕಾಣ್ತಾ ಇದ್ದಾರೆ. ಅಂಥ ಕ್ಷೇತ್ರ ಎಲ್ಲರಿಗೂ ಉಪಯೋಗ ಆಗಬೇಕು ಅಂತೇಳಿ ನಮ್ಮ ಆಸೆ. ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಇದರ ಹೇಗೆ ಬಂತು, ಹೇಗೆ ಈ ರೀತಿಗೆ ಮುಂದುವರಿಸಿಕೊಂಡು ಬಂದು ಈ ಊರಿನವರಿಗೆ 3 ಗ್ರಾಮದವರಿಗೆ ದೇವರ ಇಲ್ಲಿಯ ದೇವಸ್ಥಾನದ ವಿಷಯವನ್ನು ಸವಿಸ್ತಾರವಾಗಿ ನಿಮಗೆ ನಮ್ಮ ಆಡಳಿತ ಮಂತ್ರಿಯಾದ ಸಂತೋಷ್ ರಾಯ್ ಅವರು ನಿಮಗೆ ಹೇಳಿಕೊಟ್ಟಿದ್ದಾರೆ. ಅವರ ಶ್ರಮದಿಂದಾಗಿ ಅವರು ಯಾವಾಗಲೂ ದೇವರ ಭಕ್ತರಾಗಿ ಅವರು ಈ ದೇವಸ್ಥಾನಕ್ಕೆ ತಮ್ಮ ತುಂಬ ಹೃದಯದ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿಕೊಂಡು ಇಷ್ಟು ವರ್ಷದಿಂದ ಅವರು ಬಂದಿದ್ದಾರೆ. ಅವರಿಗೆ ಈ ನಮ್ಮೆಲ್ಲರ ಪರವಾಗಿ ಈ ಸಮಯದಲ್ಲಿ ನಾನು ಅವರಿಗೆ ಹೃತ್ಪೂರ್ವಕ ಬದ್ಧವಾಗಿ ಹೇಳಿಕೊಡ್ತೇನೆ. ಈ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಒಳ್ಳೆಯ ಹೆಸರು ಈಗ ಎಲ್ಲ ಕಡೆಯಲ್ಲಿ ಬಂದಿದೆ. ಅದರ ಬಗ್ಗೆ ನಿಮಗೆಲ್ಲರಿಗೂ ತಿಳಿದ ವಿಷಯ. ಆದರೆ ಈ ಸಲ ನಾವು 20 ವರ್ಷಗಳ ನಂತರ ಈಗ ಬ್ರಹ್ಮಕಲಶವನ್ನು ನಾವು ಮಾಡಲಿಕ್ಕಿದೆ ಎಂದು ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಈ ಬಗ್ಗೆ ಇನ್ನೂ ಕೂಡ ಕೆಲವು ಕಾರ್ಯಕ್ರಮಗಳು ಸಂಘಟನೆಗಳು ಮಾಡಬೇಕಾಗಿದೆ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಸಹಾಯ ಊರಿನವರದ್ದು ಎಲ್ಲ ಬೇಕೆಂದು ನಾವು ನಮ್ಮ ಆಡಳಿತ ಪರವಾಗಿ ನಿಮ್ಮಲ್ಲೆಲ್ಲ ಕೇಳಿಕೊಳ್ಳೋದು. ನೀವೆಲ್ಲ ತುಂಬ ಮನಸ್ಸಿನಿಂದ ಮುಂದೆ ಬಂದು ಇದಕ್ಕೆ ಬ್ರಹ್ಮಕಲಶ ಸಮಯದಲ್ಲಿ ತುಂಬ ಹೃದಯದ ಸಹಾಯವನ್ನು ಕೊಡಬೇಕಾಗಿ ನಿಮ್ಮೆಲ್ಲರಲ್ಲಿ ನಾವು ಕೇಳಿಕೊಳ್ಳೋದು. ಬ್ರಹ್ಮಕಲಶ ಅಂತ ಹೇಳೋದು ಅಷ್ಟು ಸುಲಭದ ಕೆಲಸವಲ್ಲ. ನಾವು ಇದರಲ್ಲಿ ತುಂಬ ಸಮಯದಿಂದ ಮಾಡ್ತಾ ಇದ್ದೇವೆ. ನಾನು ಕೂಡ ಇಲ್ಲಿ ಫಸ್ಟ್ ಶುರು ಆಗುವಾಗ ನಮ್ಮ ನವೋದಯ
ಸಂಘದ ಪರವಾಗಿ ಇಲ್ಲಿ ಕೆಲಸಕ್ಕೆ ನಾವು ಬಂದಿದ್ದೆವು. ನಮ್ಮ ನವೋದಯ ಗ್ರೂಪ್ ಫಸ್ಟ್ ಟೈಮ್ನಲ್ಲಿ ಆಗಿತ್ತು. ಆ ಲೆಕ್ಕದಲ್ಲಿ ನಾವು ಇಲ್ಲಿ ಬಂದು ಕೆಲಸ ಮಾಡಿದ್ದೇವೆ. ಆಗ ಇಲ್ಲಿ ನೋಡಿದ್ದೇವೆ ಏನಿತ್ತು ಅಂತ ಹೇಳಿ. ಆಮೇಲೆ ಇಲ್ಲಿ ಆಡಳಿತ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ರೈ ಅವರು ಬಂದ ಮೇಲೆ ಭಾಳ ಅಭಿವೃದ್ಧಿ ಆಗಿದೆ. ಅವರ ಶ್ರಮ, ಅವರು ಪ್ರತಿಯೊಂದು ಕಡೆಯಲ್ಲಿ ಇಲ್ಲಿ ಅಲ್ಲ, ಇಲ್ಲಿ ಅವರು ನಮ್ಮ ಧರ್ಮರ ಸುಳ್ಳಾಗಲ ದೇವಸ್ಥಾನದಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ. ಅಲ್ಲಿಯೂ ಕೂಡ ಪ್ರತಿಯೊಂದು ವಿಷಯದಲ್ಲಿ ಕೂಡ ಅವರು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾರೆ. ಅದನ್ನು ಮಾಡಬೇಕು. ಮತ್ತು ಆರ್ಥಿಕದಲ್ಲಿ ಕೂಡ ಆರ್ಥಿಕ ನೆರವನ್ನು ಕೂಡ ಕೊಡ್ತಾರೆ. ಆದ್ದರಿಂದ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ನಾವು ಈಗ ಇಲ್ಲಿ ನೋಡಿದ್ದೇವೆ. ನೋಡಿ, ಇಲ್ಲಿ ಏನು ಆ ಟೈಮ್ನಲ್ಲಿ ಅಷ್ಟೊಂದು ಏನೂ ಇರಲಿಲ್ಲ. ನಾನು ಕೂಡ ಬಂದವನು ಕೇಳಿದೆ ದೇವಸ್ಥಾನ ಎಲ್ಲಿ ಅಂತೇಳಿ. ನೋಡಿ ಈಗ ಎಷ್ಟು ಅಭಿವೃದ್ಧಿಯಾಗಿ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತೇಳಿಗೆ ಅವರ ಶ್ರಮವೇ ಕಾರಣ. ನಾವು ಅಲ್ಲಿ ಪಾಲ್ತಾಡಿಯಲ್ಲಿ ಕೂಡ ನಮ್ಮದು ಅಲ್ಲಿ ಕೂಡ ಮಾರ್ಗ, ಈಗ ಅವರು ಮೊದಲನೇ ಇಲ್ಲಿ ಹೇಳಿದ ಹಾಗೆ ಮಾರ್ಗ ಇರಲಿಲ್ಲ, ನೀರಿನ ವ್ಯವಸ್ಥೆಯಲ್ಲಿ ಯಾವುದೇ ಇರಲಿಲ್ಲ. ಈಗ ಅಲ್ಲಿ ಕೂಡ ಅದೇ ರೀತಿ ಅಭಿವೃದ್ಧಿ ಆಗಿದೆ. ಈಗ ಕೂಡ ನಾವು ಜನಪ್ರತಿನಿಧಿಗಳು ಊರಿನವರ ಸಹಕಾರದಿಂದ ಭಾಳ ಅಭಿವೃದ್ಧಿ ಆಗಿದೆ. ಇನ್ನೂ ಕೂಡ ಒಂದೊಂದೇ ಸ್ಟೆಪ್ ಬೈ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಮುಂದೆ ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಅಂತೇಳಿ ಅದು ಮಾಡ್ತದೆ. ಇಲ್ಲಿ ನಾವು ಈಗ ನಾವು ಒಬ್ಬೊಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಊರಿನವರ ಸಹಕಾರ ಇದ್ದರೆ ಮಾತ್ರ ನಾವು ಇದನ್ನು ಒಳ್ಳೆಯ ರೀತಿಯಲ್ಲಿ ಇದು ಬ್ರಹ್ಮಕಲಶವನ್ನು ಮಾಡ್ಬೋದು. ಅದಕ್ಕೆ ಎಲ್ಲರೂ ನಾವು ನೀವು ಸಹಕಾರ ಮಾಡಿದ್ರೇ ಇದು ಒಂದು ವಿಜೃಂಭಣೆಯಿಂದ ಆಗಲಿಕ್ಕೆ ಸಾಧ್ಯ. ನಾವು ಕಳೆದ ಸಲ ಕೂಡ ನಮ್ಮ ಪಾಲ್ತಾಡಿಯವರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೆಲಸ ಮಾಡಿದ್ದಾರೆ, ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಸಲ ಕೂಡ ನಾವು ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತೇವೆ. ಇಲ್ಲಿ ಯಶಸ್ವಿಯಾಗಿ ನೆರವೇರಿಸಿಕೆ ನಮ್ಮ ಪಾಲ್ತಾಡಿಯವರು ಎಲ್ಲರೂ ಕೂಡಿ ನಿಮಗೆ ಬೇಕಾದ ಎಲ್ಲ ಸಹಾಯವನ್ನು ಕೂಡ ನಾವು ಒದಗಿಸ್ತೇವೆ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇವೆ. ನಾವು ಈ ಪೂರ್ವಭಾವಿ ಸಭೆ ಯಾಕೆ ಕರೆದಿದ್ದೇವೆ, ಅದರ ಉದ್ದೇಶ ಏನು ಅಂತ ಹೇಳಿ ಮೊದಲು ತಿಳ್ಕೊಳ್ಬೇಕು. ಈಗ ದಿನ ಕೂಡ ನಿಗದಿಯಾಗಿದೆ. ಆದ ದಿವಸಕ್ಕೆ ನಾವೆಲ್ಲರೂ ತಯಾರಿಯಾಗಿ ಅದಕ್ಕೆ ಪ್ರತಿಯೊಬ್ಬರು ಅವರವರ ಶಕ್ತಿ ಮೀರಿ ಶ್ರಮ ಹಾಕಿ ಅದನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಿಕೊಡ್ಬೇಕಂತ ಇರೋದು ಅದರ ಮೂಲ ಉದ್ದೇಶ. ಹಾಗೂ ಅದಕ್ಕೆ ಭಗವಂತನ ಆಶೀರ್ವಾದ ಬೇಕು, ಹಾಗೂ ಗುರು ಹಿರಿಯರ ಆಶೀರ್ವಾದ ಎಲ್ಲರದ್ದು ಬೇಕು, ಹಾಗೂ ದೈವದೇವರುಗಳದ್ದು ಅವರದ್ದು ಎಲ್ಲರ ಕೃಪೆ ಬೇಕು. ಅದಕ್ಕೆ ನಾವು ಈಗ ಸಂತೋಷಣ್ಣ ವಿಷಯಗಳನ್ನೆಲ್ಲ ಆಗಲೇ ವ್ಯವಸ್ಥಿತವಾಗಿ ಹೇಳಿದ್ದಾರೆ. ಇದರಿಂದ ಮೊದಲು ಇಲ್ಲಿ ಯಾವ ಥರ ಇತ್ತು, ಯಾವ ಥರ ಅಭಿವೃದ್ಧಿ ಆಗಿದೆ ಎಲ್ಲವೂ ನಮಗೆಲ್ಲ ತಿಳಿದ ವಿಷಯ. ಹಾಗೆ ಈಗ ಇನ್ನು ಇಲ್ಲಿ ಸುಮಾರು ಮುಕ್ಕಾಲುವಾಸಿ ಕೆಲಸ ಎಲ್ಲವೂ ಕಂಪ್ಲೀಟ್ ಆಗಿದೆ. ಇನ್ನು ಈಗ ಬ್ರಹ್ಮಕಲಶದ ವ್ಯವಸ್ಥೆ ಮಾತ್ರ, ಅದರ ಕಾರ್ಯಕ್ರಮ ಆಗೋದಕ್ಕೆ ಯಾವ ವ್ಯವಸ್ಥೆ ಬೇಕು ಅದಕ್ಕೆ ಬೇಕಾಗಿ ನಾವೆಲ್ಲರೂ ಶ್ರಮ ಹಾಕಿ ದುಡಿದು ಅದನ್ನು ಯಶಸ್ಸುಗೊಳಿಸಬೇಕಂತ ಹೇಳೋದು ನನ್ನ ಕಳಕಳಿಯ ವಿನಂತಿ. ಎಲ್ಲ ಭಕ್ತಾದಿಗಳು ಪ್ರತಿಯೊಬ್ಬರು ಅವರಿಗೆ ಶಕ್ತಿ ಮೀರಿ ಎಷ್ಟು ಕೂಡ್ತದೋ ಅಷ್ಟು ತಾನು ಮನ ದನಗಳಿಂದ ಎಲ್ಲರೂ ಸೇರಿ ಮುನ್ನಡೆಸುವ. ಅದಕ್ಕೆ ಆ ಭಗವಂತ ಶಕ್ತಿ ಕೊಡಲಿ, ಎಲ್ರಿಗೂ ಮನಸ್ಸು ಕೊಡಲಿ, ಹಾಗೂ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾನು ಕಳಕಳಿಯಲ್ಲಿ ದೇವರಲ್ಲಿಯೂ ಬೇಡಿಕೊಳ್ತೇನೆ. ಹಾಗೂ ಎಲ್ಲರೂ ಸೇರಿ ನಾವು ಮುನ್ನಡೆಸುವ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಒಂದು ವಿಶೇಷ ದಿನ. ಯಾಕೆಂದರೆ ಒಂದು ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಆಗಬೇಕಾದ್ರೆ ಫಸ್ಟ್ ನಿಶ್ಚಿತಾರ್ಥ ಕಾರ್ಯಕ್ರಮ ಆಗಬೇಕು. ಅದೇ ನಮ್ಮ ಊರಿನ ಈ ಜಾತ್ರೆಯ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮ. ಯಾಕೆಂದರೆ ಒಂದು ಬ್ರಹ್ಮಕಲಶ ಪೂರ್ವಭಾವಿ ಸಭೆಗೆ ಜನ ಬರೋದು ಕಮ್ಮಿ. ಯಾಕೆಂದರೆ ಅಲ್ಲಿ ಮಂಡೆ ಲೆಕ್ಕ ಹಾಕ್ತಾರೆ, ಒಂದು ಮನೆಯವರಿಗೆ ಇಷ್ಟು, ಒಂದು ಮನೆಯವರಿಗೆ ಇಷ್ಟು ಅಂತ. ಇಲ್ಲಿ ಒಂದು ವಿಶೇಷ ಅಂದರೆ ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಅವರು ಅದರ ಮುಕ್ಕಾಲಾಂಶ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರಿಂದ ಇಲ್ಲಿಗೆ ಇರೋದು ನಾವು ಯಶಸ್ವಿಗೊಳಿಸುವುದು ಮಾತ್ರ. ಅದಕ್ಕೆ ಇಂಥೊಂದು ಬ್ರಹ್ಮಕಲಶ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಊರಿನ ಊರಿನ ಎಲ್ಲರಿಗೂ ಸ್ವಾಗತಿಸುತ್ತಾ ಇದೊಂದು ಅದ್ಭುತವಾದ ಕಾರ್ಯಕ್ರಮ. ಯಾಕೆಂದರೆ ಇಲ್ಲಿ ನಮ್ಮೊಂದು ಈ ಹಳ್ಳಿಯ ಪ್ರದೇಶದಲ್ಲಿ ಇಂಥೊಂದು ದೇವಸ್ಥಾನ ನೋಡೋದಕ್ಕೆ ನಮಗೆಲ್ಲರೂ ಪುಣ್ಯವಂತರಾಗಬೇಕು. ಯಾಕೆಂದರೆ ಮೇಲಿನ ಮಣಿಕಾರದಿಂದ ಕೆಳಗಿನ ಪಾಳ್ತಾಡಿಯವರೆಗೆ ನಮಗೆ ಒಂದು ದೇವಸ್ಥಾನ ಅಂತ ಇರುವುದಂದರೆ ನಲಿರು ಸುಬ್ರಹ್ಮಣ್ಯ ದೇವಸ್ಥಾನ. 2004ರಲ್ಲಿ ನಾವು ಸಣ್ಣದಿರುವಾಗ ಪಾಳ್ತಾಡಿಯ ಹೆಚ್ಚಿನ ಜನರು ಇಲ್ಲಿ ಭಾಗವಹಿಸಿದರು
ಬರೀ ವಿಜೃಂಭಣೆಯಿಂದ 5 ದಿವಸದ ಬ್ರಹ್ಮಕಲಶದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ, ಎಲ್ಲ ಕಡೆ ಹೋಗಿದ್ದೇವೆ ಆಮಂತ್ರಣ ಪತ್ರಿಕೆ ವಿತರಣೆಗೆಲ್ಲ. ಆದರೆ ಈ ಸಲ ಅದಕ್ಕಿಂತಲೂ ಗೌಜಿಯಿಂದ ನಾವು ಈ ಬ್ರಹ್ಮಕಲಶ ಮಾಡಲಿದ್ದೇವೆ. ಸಂತೋಷ್ ರೈಯವರು ಹೇಳಿದಾಗೆ ಒಂದು 4 ದಿವಸ ಯಾವ ದೇವಸ್ಥಾನದಲ್ಲಿಯೂ ಸಂಸ್ಕೃತಿ ಕಾರ್ಯಕ್ರಮ ಆಗದ ರೀತಿಯಲ್ಲಿ ಸಂಸ್ಕೃತಿ ಕಾರ್ಯಕ್ರಮ ನಡೆಯಲುಂಟು. ಪ್ರಥಮ ದಿವಸ ದೇವದಾಸ್ ಕಾಪಿಕಾಡ್ ಇವರ ನಾಟಕ ಪುದರ್ ದಿ ದಾಂಡ್ ಅಂತ ಕಾರ್ಯಕ್ರಮ ನಡೆಯಲುಂಟು. ಅದೇ 19ಕ್ಕೆ ಇಡೀ ವಿಶ್ವದಲ್ಲಿ ಹೆಸರುವಾಸಿಯಾದಂಥ ವಿಜಯ್ ಕುಮಾರ್ ಕೊಡಿಯಲ್ಬೇರವರ ಶಿವದೂತ ಗುಳಿಗೆ ನಾಟಕ ನಡೆಯಲಿದೆ. ಹಾಗೆಯೇ 21ಕ್ಕೆ ದೀಪಕ್ ರೈ ಪಾನಾಜೆ ಮತ್ತು ಸುಂದರೈ ಮಂದರ ಇವರ ನೇತೃತ್ವದ ಅಮ್ಮೇರ್ ಎಂಬ ನಾಟಕ ನಡೆಯಲಿದೆ. ಹಾಗೆಯೇ 22ಕ್ಕೆ ನಮ್ಮ ಉಲ್ಲಾಕ್ಲ್ ಫ್ರೆಂಡ್ಸ್ ಕ್ಲಬ್ ಇದರ ವತಿಯಿಂದ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರ ಪಟ್ಲ ಯಕ್ಷದುರ್ಗ ಪಟ್ಲರವರ ಯಕ್ಷಗಾನ ಮೇಳದವರಿಂದ ಯಕ್ಷಗಾನ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗ್ತದೆ. ಅದಕ್ಕೆ ಮುಂಚಿತವಾಗಿ ಈಗ ಒಂದು ಕರಡು ಸಮಿತಿ ಸಮಿತಿ ರಚನೆ ಆಗಲಿಕ್ಕೆ ಉಂಟು. ಈ ಸಮಿತಿಯಲ್ಲಿ ಹೆಸರು ಬಿಟ್ಟು ಹೋಗ್ಬೋದು, ಅಲ್ಲದೆ ಹೆಸರು ಸೇರ್ಪಡೆ ಆಗಲಿಕ್ಕೆ ಇರ್ಬೋದು. ಹೆಸರಿದ್ದವರು ಮಾತ್ರ ಕೆಲಸ ಮಾಡೋದಲ್ಲ, ಎಲ್ಲರೂ ಕೈ ಜೋಡಿಸಿ ನಮ್ಮ ಊರಿನೊಂದು ಜಾತ್ರೆಯನ್ನು, ಏಕೆಂದರೆ ಬೇರೆ ಬೇರೆ ಕಡೆ ಬ್ರಹ್ಮಕಲಶೋತ್ಸವ ನೋಡಿದ್ದೇವೆ ನಾವು, ಈಗ ಹೆಚ್ಚಿನ ಕಡೆ ಬ್ರಹ್ಮಕಲಶೋತ್ಸವ ಇದೆ, ಅದಕ್ಕೆ ಊರಿನವರು ಎಷ್ಟು ರೀತಿಯಲ್ಲಿ ಸಹಕರಿಸ್ತಾರೆ ಅಂತ ಗೊತ್ತಿರ್ತದೆ. ನಾವು ಫೆಬ್ರವರಿ 17ರಿಂದ 23ರವರೆಗೆ ಯಾವುದೇ ಉದ್ಯೋಗದಲ್ಲಿರಲಿ ಯಾರೇ ಇರಲಿ 1 ವಾರದ ಮಟ್ಟಿಗೆ ನಾವು ಈ ಬ್ರಹ್ಮಕಲಶೋತ್ಸವದಲ್ಲಿ ಯಶಸ್ವಿಯಾಗಿ ಪಾಲ್ಗೊಳ್ಳೋಣ. ನಮ್ಮ ಆಡಳಿತ ಸಮಿತಿಯವರು ಮಾಡುವ ಕೆಲಸಕ್ಕೆ ನಾವು ಕೈ ಜೋಡಿಸುವ. ಯಾಕೆಂದರೆ ನಾವು ಪಾಲ್ತಾಡಿಯವರಿಗೆ ಇದರಲ್ಲಿ ಪೂರ್ಣ ಪಾಲುಂಟು. ನಮ್ಮ ಉಲ್ಲಾಕ್ಲು ಕ್ಷೇತ್ರದಲ್ಲಿ ಅಷ್ಟಮಂಗಲಾಗಿ ಜೀರ್ಣೋದ್ಧಾರ ಮಾಡುವ ಸಮಯದಲ್ಲಿ ಆರ್ಥಿಕ ಇದು ಅಡಚಣೆ ಇತ್ತು, ಹಣದ ವ್ಯವಸ್ಥೆ. ಆಗ ನಾವು ಗೌರವಾಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡುವುದಂತ ಹೇಳುವಾಗ ನಮ್ಮ ಊರಿನವರೆಲ್ಲರ ಒಮ್ಮತದ ನಿರ್ಣಯ, ನಮ್ಮ ಊರಿನ ಗ್ರಾಮದವರೆಲ್ಲಾದರೂ ಕುಲ್ತಿ ಗ್ರಾಮದವರಂತ ಸಂತೋಷ್ ಕುಮಾರ್ ರೈ ಅವರನ್ನು ಕೇಳಿಕೊಂಡು ಅವರು ಆ ಜಾಗಕ್ಕೆ ಕಾಲಿಟ್ಟ ನಂತರ ಅಲ್ಲಿ ಒಂದು ಅಭಿವೃದ್ಧಿ ಪಥವೇ ಚೇಂಜ್ ಆಗಿದೆ. ಗೊತ್ತಿರ್ಬೋದು, ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಮಾಡ್ತಿದ್ದೇವೆ ಅಲ್ಲಿ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ನ ವತಿಯಿಂದ. ಇತ್ತೀಚೆಗೆ ಕೆಸರಡೊಂಜಿ ದಿನ ಕಾರ್ಯಕ್ರಮ ಆಯಿತು, ಬೇರೆ ಬೇರೆ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಕ್ಕೂ ನೀವೇನು ಮಾಡ್ತೀರಿ ಅದರೊಟ್ಟಿಗೆ ನಾವಿದ್ದೇವೆ ಅಂತ ಹೇಳುವವರು ಸಂತೋಷ್ ಕುಮಾರ್ ರೈ ಅವರು. ಅದಕ್ಕೋಸ್ಕರ ನಮಗೆ ಆರ್ಥಿಕದಲ್ಲಿ ನಾವು ಹಿನ್ನಡೆದರೂ ನಮ್ಮ ಶ್ರಮದಿಂದ, ನಮ್ಮ ಕೈಬಲದಿಂದ, ನಮ್ಮ ಎಷ್ಟು ಶ್ರಮ ಉಂಟು ಅದನ್ನೆಲ್ಲ ನಮ್ಮ ಪಾಲ್ತಾಡಿ ಗ್ರಾಮದವರು, ಊರಿನ ಯುವಕರಾಗಲಿ ಯುವತಿಯರಾಗಲಿ ಹಾಗೂ ಎಲ್ಲರೂ ಸೇರಿ ನಿಮ್ಮೊಟ್ಟಿಗಿದ್ದೀವಿ ಸಂತೋಷಣ್ಣ, ಹಾಗೆ ನಿಮ್ಮ ಈ ಆಡಳಿತ ಸಮಿತಿಯವರೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಾಲ್ತಾಡಿಯ ಧರ್ಮರ ಸುಲ್ಲಾಕುಲ್ಲ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ತಾಡಿಯವರಾಗಲಿ ಎಲ್ಲ ಗ್ರಾಮದವರು ಒಟ್ಟಾಗಿ ಜಾತ್ರೋತ್ಸವ ಮಾಡೋಣ, ವಿಜೃಂಭಣೆಯನ್ನು ಮಾಡೋಣ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಲಿರು ಸುಬ್ರಹ್ಮಣ್ಯ ದೇವಸ್ಥಾನ ಒಂದು ಹೆಸರು ಬರಲಿ. ಅದರ ನಂತರ ಬ್ರಹ್ಮಕಲಶದ ನಂತರ ಇಲ್ಲಿ ಆಗುವ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಗೊಳಿಸೋಣ ಅಂತ ಕೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಈಗಾಗಲೇ ಸಂತೋಷನ ಎಲ್ಲ ಅನಿಸಿಕೆಯನ್ನು ಹೇಳಿದ್ದಾರೆ, ಯಾವ ರೀತಿ ನಾವು ಇಲ್ಲಿ ಬಂದಿದ್ದೇವೆ ಅಂತ. ಯಾಕಂದರೆ ಕಳೆದ 2004 ನಡೆದಂಥ ಬ್ರಹ್ಮಕಲಶದ ಸಮಯದಲ್ಲಿ ನಾವೆಲ್ಲ ಇವರ ಜೊತೆಯಲ್ಲೇ ಇದ್ದೀವಿ. ಯಾಕಂದರೆ ಅವಾಗ ತುಂಬ ಕಷ್ಟ ಇತ್ತು. ಎಲ್ಲ ಮನೆಗಳಿಗೆ ಹೋಗಿ ಕಷ್ಟ ಬಂದು ಅದು ಎಷ್ಟು ಕಷ್ಟದಲ್ಲಿ ಆ ಬ್ರಹ್ಮಕಲಶ ನಡೆದಿದೆ ಅಂತ ಹೇಳಿದ್ರೆ ತಾವೆಲ್ಲ ಇದರಲ್ಲಿ ಭಾಗವಹಿಸಿದರೆ ಗೊತ್ತಿರ್ಬೋದು. ಆದರೆ ಆ ಕಾರ್ಯಕ್ರಮ ದುಡ್ಡಿನ ಅಡಚಣೆ ಇಲ್ಲದೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ನಮ್ಮಲ್ಲಿ ದೇವರು ಯಾವಾಗಲೂ ಒಬ್ಬರಲ್ಲಿ ಸೃಷ್ಟಿ ಮಾಡ್ತಾರಂತೆ. ಹಿಂದೆ ನಾವೆಲ್ಲ ಇರ್ತೇವೆ ನಿಮಗೆ, ಆದರೆ ನಿಮ್ಮ ಮುಂದೆ ಹೋಗುವ ಛಲ, ಆ ಸರಳತೆ, ಎಲ್ಲರನ್ನು ಒಗ್ಗೂಡಿಸುವಂಥ ನಿಮ್ಮ ಗುಣ ಇವತ್ತು ಇಷ್ಟು ಜನ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ತಾನು ಪ್ರಪ್ರಥಮವಾಗಿ ನನ್ನ ವ್ಯಕ್ತಿಯಾಗಿ ನೀವು ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಆ ಹೊತ್ತಲ್ಲಿ ಯಾವಾಗಲೇ ಹೇಳಿದರು ಅವರು ನೆಟ್ಟರಿಂದ ಬರಬೇಕಂತ. ನಮಗೆಲ್ಲ ಆ ಮಾರ್ಗ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿದ್ದೇ ಆ ಬ್ರಹ್ಮಕಲಶ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ನಮಗೆಲ್ಲ ಇಲ್ಲದ್ರೆ ಸುತ್ತಾಗಿ ಬರಬೇಕು. ನಾವು 10 ನಿಮಿಷದಲ್ಲಿ ಇಲ್ಲಿ ಗುಡ್ಡೆ ಆ ಮಾರ್ಗದಿಂದಾಗಿ ಇಲ್ಲಿ ಬರ್ತಾ ಇದ್ದೇವೆ. ಇದೆಲ್ಲ ಅಭಿವೃದ್ಧಿ ಆಗಿದೆ. ಈಗ ಇಲ್ಲಿ ಬರುವವರಿಗೆ ನೆಮ್ಮದಿ ಮತ್ತು ನೈಜ ದೇವರ ಶಕ್ತಿ ಗೊತ್ತಾಗಬೇಕಂತೇಳಿ ಅವರ ನಾಯಕತ್ವದಲ್ಲಿ ಅವರ ಸಹೋದರರು ಮತ್ತು ಎಲ್ಲರೂ ಅವರಿಗೆ ಒಂದು ಪ್ರೇರಣೆ ರೀತಿಯಲ್ಲಿ ಸಹಕಾರ ನೀಡಿ ಇಷ್ಟು ಚಂದವಾದ ದೇವರ ಒಂದು ಕಾರ್ಯಕ್ರಮ ಆಗಿದೆ, ಕಟ್ಟಡ ಆಗಿದೆ. ಮುಂದೆ ಇಲ್ಲಿ ಈಗಾಗಲೇ ಹೇಳಿದ್ರು ಅವರು ಮದುವೆ ಅಥವಾ ಇನ್ನಿತರ ಕಾರ್ಯಕ್ರಮಗಳು ಅತ್ಯಂತ ಸರಳವಾಗಿ ಎಲ್ಲ ಭಗವದ್ಭಕ್ತರಿಗೆ ಕಡಿಮೆ ಖರ್ಚಿನಲ್ಲಿ ಸಿಗುವಂತೆ ಅವರ ಅನಿಸಿಕೆ ಹೇಳಿದ್ದಾರೆ. ಇದು ನಿಜವಾಗಿಯೂ ಆ ದೇವರವರಿಗೆ ನೀಡಿದ ಪ್ರೇರಣೆ. ನಿಮಗೆ ಇನ್ನೂ ಅತ್ಯಂತ ಈ ದೇವಾಲಯದ ಅಭಿವೃದ್ಧಿಗೆ ಮತ್ತೆ ನೀವು ಈ ನಾಯಕತ್ವವನ್ನು ವಹಿಸಿಕೊಂಡು ಈಗಾಗಲೇ ನಿಮ್ಮ ಸ್ವಂತ ಎಷ್ಟೋ ಹಣವನ್ನು ಇಲ್ಲಿ ವಿನಿಯೋಗಿಸಿದ್ದೀರಿ.
ನಿಮ್ಮ ಸಹೋದರರು ಹಾಗೆ ನಿಮ್ಮ ಬಂಧುಗಳನ್ನು, ಊರಿನ ಹಿರಿಯರನ್ನು, ಸಹಕಾರಿಗಳನ್ನು ಸೇರಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತೀರಿ. ಮುಂದೆ ನಿಮಗೆ ಈ ಯಶಸ್ಸಿಯ ನಾಯಕತ್ವದಿಂದ ಈ ಬ್ರಹ್ಮಕಲಶ ಬ್ರಹ್ಮಕಲಶ ಅತ್ಯಂತ ಯಶಸ್ಸಿಯಿಂದ ನಡೀಲಿ. ಯಾಕೆ ಹೇಳಿದರೆ ಯಾರೇ ಮುಂದೆ ಹೋಗುವಾಗ ನಮ್ಮ ಎಲ್ಲ ವಿಚಾರದಲ್ಲಿ ರಾಜಕೀಯ ಇರ್ಬೋದು, ಧಾರ್ಮಿಕ ವಿಚಾರ, ಒಬ್ಬ ಮುಂದೆ ಹೋಗೋದಾದರೆ ಅವನ ಕಾಲು ಎಳೆಯುವಂಥ ಪ್ರವೃತ್ತಿ ಇದೆ. ಎಲ್ಲ ಅವ ಹೇಳಿದಾಗ ಯಾಕೆ ಆಗಬೇಕಂತ. ಆದರೆ ನೀವು ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಇಟ್ಟುಕೊಂಡು ಸರಳತೆಯಿಂದ ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ. ನಿಮಗೆ ಹಾಗೂ ಸಮಿತಿಯವರಿಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ನಾವೆಲ್ಲರೂ ನಿಮ್ಮೊಂದಿಗಿರ್ತೇವೆ. ಬ್ರಹ್ಮಕಲಶ ಅತ್ಯಂತ ಯಶಸ್ವಿ ಆಗ್ತದೆಂಬ ನಂಬಿಕೆಯೂ ನಮಗಿದೆ. ಯಾಕೆಂದರೆ ನಮ್ಮ ಗ್ರಾಮದಲ್ಲಿ ಎಲ್ಲ 3 ಇರುವಂಥ ಬಾಯಂಬಾಡಿ ಸನ್ಮುಖ ಸುಬ್ರಹ್ಮಣ್ಯ, ಮಣಿಕಾರ ಮಾಸ್ಟ್ರು, ಇದೀಗ ನೈಲೂರು ಸುಬ್ರಹ್ಮಣ್ಯದವರು ಎಲ್ಲರ ಬ್ರಹ್ಮಕಲಶ ಆಗಿ ನಮಗೆಲ್ಲ ಒಂದು ರೀತಿಯ ದೈವಿಕ ದೇವರ ಶಕ್ತಿ ಜಾಸ್ತಿ ಆಗಿದೆ. ಹಾಗಾಗಿ ಈ ಒಂದು ಬ್ರಹ್ಮಕಲಶ ಅತ್ಯಂತ ಯಶಸ್ವಿಯಾಗಲಿ. ನಾವು ನಮ್ಮ ಯುವಕರ ತಂಡವನ್ನು ಖಂಡಿತ ನಾವು 7 ದಿವಸದಲ್ಲಿ ಸಕ್ರಿಯವಾಗಿ ನಿಮ್ಮೊಂದಿಗೆ ಇರ್ತೇವೆ ಅಂತ ಭರವಸೆ ನೀಡ್ತಾ ನಮಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತ್ರ ಕಲಿಸಲ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಇದು ಸೇರೋಡಂಡ ಐಕ್ ಮುಖ್ಯ ಕಾರಣ ಸಂತೋಷನ್ನೇನೆ ಏತೆ ಎಂಚನೆ ಇಪ್ಪಡು ಆರು ಒಂಜಿ ದೇವರಿನ ಅನುಗ್ರಹ ಉಂಟು ಈತ ಕೆಲಸ ಮಾಂತಂತ ಇತ್ತಿರಂಡ ಐಕ್ ಏರ್ಲ ಸಾಟಿ ಇದ್ದೆ ಆರೇಟ ದುಡ್ಡು ಏತಲ ಇಪ್ಪು ಆರು ನಾನಲ್ಲ ಇಪ್ಪು ಅವು ಬೇತೆ ಪ್ರಶ್ನೆ ಆರೇಟ ಉಂಡು ಪಂಡಿತ ನಮ್ಮ ಖರ್ಚು ಮಾನ್ಪಾಪುಣತ್ತು ಮಾಂತೇರ್ಲ ಸೇರುತ್ತು ನಮ್ಮ ಆರಿನಿ ಸಮುದ್ರ ಆತೇರು ಆಂಟಲ ನಮ್ಮ ಎಲ್ಲೆಲ್ಲ ಸೋಡುಲು ಸೇರ್ನಳೆ ಕೊಣೆ ಮುಲ್ಪತ ಸೋಡುಲು ಸೇರ್ನಳೆ ಕೊಣೆ ಆರೆಗ್ ನಾನಲ ಆರೇಟ ದುಡ್ಡು ಖರ್ಚು ಆವಂತನಳೆ ಕೊಣೆ ಮಾಂತ ಕಡೆಟ್ಲ ಆರೆಗ್ ಸಹಾಯ ಆತು ಮೂಳು ಎತ್ತನಾಗ್ಲು ಮಂತ ಒಂಜೇ ಮನಸ್ಸಿಟ್ಟು ಸೇರುತ್ತು ಆರೆಗ್ ನಮ್ಮ ಅನುಕೂಲತೆ ಮಾಂತು ಕೊರೋಡು ಅಂಡಿತು ಎನ್ನ ರಡ್ಡು ಪಾತೆರನು ಉಂತಾತು. ವಿಶೇಷವಾದ ದಾಣಿಂದ ಬಂಡ ಋಣಾನುರೂಪೆ ಪತಿ ಪತ್ನಿ ಸುತಾಲಯ. ಇಂದು ಈ ಒಂಜಿ ಬ್ರಹ್ಮಕಲಶ ಇಂದು ರಡ್ನೆ ಬ್ರಹ್ಮಕಲಶ ಇಂದೇನು ತೂಪಿನವೇ ನಂಕೊಂಜಿ ಭಾಗ್ಯ ದಾಯಿಂದ ಪಂಡ ರಡ್ ಬ್ರಹ್ಮಕಲಶಗೂ ತಿಕ್ಕುಣ ಬಾರಿ ಅಪರೂಪ ಐತ ಜೊತೆಟ್ ನಮ್ಮ ಬೇತೆ ಬೇತೆ ಸಮಿತಿಲೇನು ಮಲ್ತೊಂತು ಮೂಳು 2004ನೇ ಇಸವಿಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಪಗ ಯಾಣೆ ರಡ್ ಗ್ರಾಮದ ಅಧ್ಯಕ್ಷ ಆತಿತ್ತೆ ಆ ಒಂಜಿ ಸಮಯಡು ಮಾತೇರ್ಲ ಎಡ್ಡೆ ಮತರ್ಜಿಟ್ ಮಾತಾ ಬೇಲೆಲ್ಲ ಮಲ್ತೊಯ್ತೇರು ದೇವಸ್ಥಾನಪ್ಪು ಅತಂಡ ಅಕ್ಲನ ಇಲ್ಲಲ್ಲ ಮಲ್ಪನ ಕೃಷಿ ಕ್ಷೇತ್ರ ಇಪ್ಪು ಅತಂಡ ಹೂವೆ ಒಂಜಿ ಭಜನಾ ಮಂದಿರ ಇಪ್ಪು ಅತಂಡ ಕೆಲವೊಂಜಿ ಸಂಘಟನೆ ಟಾಪನಂಚಿನ ಉತ್ಸವಗಳು ಇಪ್ಪು ಅತಂಡ ನಮ್ಮ ಅಂಕತೊಡಗಡೆ ಸಮೀಪವಾಯಿನಂಚಿನ ಗುರುದತ್ತ ಅಲ್ಪಳ ಆದೊಪ್ಪು ಅತಂಡ ನಮ್ಮ ಅಂದು ಪರಿಸರಟು ಕೆಯೂರು ಬ್ರಹ್ಮಕಲಶಟು ಬುಕ್ಕ ಪೆರುವಾಜ ಬ್ರಹ್ಮಕಲಶ ಅಂಚನೆ ನಮ್ಮ ಸುಬ್ರಹ್ಮಣ್ಯ ಬಾಯಂಬಾಡಿ ಈ ಬ್ರಹ್ಮಕಲಶ ಆದೊಪ್ಪು ಎಂಕ್ಳು ಮಾತೇರ್ಲ ಮಸ್ತ್ ಬೇಲೆ ಮಲ್ತ ದಾಯಿಂದ ಪಂಡ ನಮ್ಮ ಒಂಜಿ ಕೆಲಸ ಮಲ್ಪಣಗ ಪುದರ್ ಪಣಿರ ಬಲ್ಲಿ ಐಕ ಮಾತೇರ್ನ ಸಹಕಾರಲ ಕೊಡ್ತೇರೆ ಮುಲ್ಪ ಸ್ತ್ರೀ ಶಕ್ತಿ ಆತಿಪ್ಪು ಅತಂಡ ನವೋದಯ ಆತಿಪ್ಪು ಅತಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆತಿಪ್ಪು ಅತಂಡ ಯೋಜನೆ ರಹಿತವಾತ್ ಅಕಲ್ಲ ಮಸ್ತ್ ಬೇಲೆಗೆ ಸಹಕಾರ ಕೊಡ್ತೇರಿ ಅಂಚನೆ ಅವೇ ರೀತಿಟೆ ನನ ಎಲ್ಲಂಜಿ ಆಪಿನಂಚಿನ ಈ ಒಂಜಿ ಬ್ರಹ್ಮಕಲಶಗೂ ಎಂಚಂದು ಪಂಡ ಅಲ್ಪ ಬೋಡಾಪಿನ ವ್ಯವಸ್ಥೆಗೆ ನಂಗೆ ವಾ ರೀತಿಟೆ ಜವಾಬ್ದಾರಿ ಕೊಡ್ತೇರ ಅವೇನು ನಮ್ಮ ಮನಪೂರ್ವಕವಾತು ದಾಣಿಂದ ಪಂಡ ಮುಲ್ಪ ಇತ್ತೆ ಪಂಚಪಾಂಡವರು ಸೃಷ್ಟಿ ಆತೇರೆ ಈ ಪಂಚಪಾಂಡವರನ್ನ ಜೋಕುಳು ನಮ್ಮ ಪಂಡಲಿ ಮಾತೇರ್ಲ ಅಪಗ ಅಕ್ಕಳು ಎಡ್ಡ ರೀತಿಟ ಒಗ್ಗಟ್ಟು ಈ ಒಂಜಿ ನಮ್ಮ ಕೆಲಸವನ್ನು ಮಲ್ಪಡು ಬತ್ತಿನ ಕೆಳಗೆ ಬತ್ತಿನ ಬಿಣ್ಣೇರು ದೂರ ತಗಲ ನಮ್ಮ ಬಿಣ್ಣೇರಂತ ಪಂಡ ಸ್ವೀಕಾರ ಮಲ್ಪಡು ಈ ಪರಿಸರತ ಪಾಲ್ತಾಡಿ ಗ್ರಾಮ ಅದುಪ್ಪು ಅತಂಡ ಕೆಯೂರು ಆತಿಪ್ಪು ಅತಂಡ ನಮ್ಮ ಪೆರುವಾಜ ಆತಿಪ್ಪು ಮುಕ್ಲೆ ನಮ್ಮ ಸಮಿತಿಗೆ ತೊಂಡ್ಪ ಸಮಿತಿಗೆ ತೊಂಡಾಗ ನಮ್ಮ ಪಿದಾಯಿ ಗ್ರಾಮ ತಕ್ಲೇನು ದೂರ ತಕ್ಲೇನು ನಮ್ಮ ಬಿಣ್ಣೇರಿಂದ ಎನ್ನಿತ್ತು ಅಕ್ಕಳಿಗೆ ವಾ ರೀತಿ ಅಲ್ಪ ಬಾಜಲ್ ದೇವಸ್ಥಾನ ಒಣಸ ದೇವಸ್ಥಾನ ಅವೇನು ಪೂರ ನನ್ನ ಕೆಲವೊಂಜಿ ಮುಲ್ಪ ಇತ್ತ ಕರೋಡು ಸಮಿತಿ ರಚನೆ ಆತಂಡೆ ಐಟು ಪೂರ ನಿಕ್ಕಲಿಗೆ ಪಣಿಯರ ಉಳ್ಳೇರು
ಈ ಒಂಜಿ ಈ ಕಾರ್ಯಕ್ರಮಗೂ ನಕ್ ಈ ಸುಬ್ರಹ್ಮಣ್ಯ ದೇವೇರ್ಲ ಅಂಚನೆ ಈ ಪರಿಹಾರ ದೈವಲು ಅಂಚನೆ ನಮ್ಮ ಪಾಲ್ತಾಡಿ ಶ್ರೀ ಧರ್ಮರಸ ಉಲ್ಲಾಕಲ್ ಪರಿಹಾರ ದೈವಲು ಅಂಚನೆ ಮಾತ ದೇವಾದಿ ದೇವತೆಲ್ಲ ನಂಗೆ ಸಂಪೂರ್ಣ ಅನುಗ್ರಹ ಕೊರಡದ ಪಂಡತ್ ಈ ಎಣ್ಣರಡ್ಡೆ ಪಾತೆರಣ ಉಂತವೆ. ಜೈ ಹಿಂದ್. ಗುರು ಹಿರಿಯರನ್ನು ಒಂಜಿ ಸರ್ತಿ ನಮ್ಮ ನೆನೆಪುಗ ದಯಪಂಡ ಈ ಬ್ರಹ್ಮ ಕಲಶ ಅಂದು ಸುರು ಉದ್ಭವನಾಗುವರ ಆತನ ಅಪಗ ಪೂರ ಗುರು ಹಿರಿಯರನಕ್ಕಳು ನೆಕ್ ಬಾರಿ ಅಕ್ಲನ ಕಷ್ಟ ಸುಖನು ದಾರೆ ಹಿಡಿತಿತ್ತಿರು ಅಂಚ ಅಕ್ಲೆಗ್ ಪೂರ ನಮ್ಮವರ ಮಾತೆರ್ಲ ಮನಸಾರೆ ನಮಸ್ಕಾರ ಅಕ್ಲೆನ ಎನ್ನದು ನಮ್ಮ ಈ ಬ್ರಹ್ಮ ಕಲಶ ಒಂಜುಗ ಬ್ರಹ್ಮ ಆ ಬುಕ್ಕದ ಬ್ರಹ್ಮ ಕಲಶಗೂ ನಮ್ಮ ಪೂರ ವಿಟ್ನೆಸ್ ಇತ್ತ ಎಂಕಲೆಲ್ಲ 20 ವರ್ಷ ದುಂಬು 20 ವರ್ಷ ದುಂಬು ಯಂಗ್ ಜವ್ವನೇ ರಾತಿತ್ತ ಮುಲ್ಪ ಮಾತ ನಿಕ್ಲು ಸೇರ್ನಕ್ಲೆ ಎಂಕ್ಲೆ ಗೊತ್ತು ಎಂಕ್ಲ ಪೂರ ಅಂಬಿ ಅಡಿಪುನೇರು ದಿಂಚಿ ಪ್ರತಿ ಒಂಜನ ಅನ್ಯೋನ್ಯತೆ ಭೇದ ಭಾವ ಇಜ್ಜಂದೆ ಪ್ರತಿ ಒಂದು ಹೆಂಗೆ ಇತ್ತೆಲ್ಲ ನೆನಪು ಬರ್ನು ಕೆಲವು ಸರೋಜಿನಿ ಅಕ್ಕ ಬಾಬು ಮೇಸ್ತ್ರಿ ಬಾಬು ಮಾಸ್ಟ್ರ್ ಬೋಗ ಸುಮಾರು ಜನ ಕೆಲವು ಪುರ ಬರ್ಪುಜಿ ಬಣ್ಣ ಎಂಗಳ ಒಂಚೂರು ಮುಲ್ಲೈ ಇಲ್ಲದಕ್ಕಲ್ಲ ಅಂಡಲ್ಲ ಮತ್ತೆ ದೂರ ಇತ್ತದು ಆನ ಒಂಜಿ ಒಬ್ಸರ್ವ್ ಮಲ್ತೆಯಾನು ನಮ್ಮ ಅನ್ಯೋನ್ಯತೆ ಪ್ರೀತಿ ಮಸ್ತ್ ದಿಂಜಿದ ಬತ್ತಲು ಬುಕ್ಕ ಪರಿಚಯ ಜಾಸ್ತಿ ಆನ್ ಇದೇನು ಎಂಗ್ಲೆ ತೀರ್ಥ ಪಾಲ್ತಾಡ್ದಾಕ್ಲೇಡು ಒಂಜಿ 4 ಜನತ ಪರಿಚಯ ಇತ್ತು ಮಿತ್ತ ಪಾಲ್ತಾಡ್ದು ಒಂಥ ರಿಲೇಷನ್ ಒಂಜಿ 4 ಜನತ ಮೋನೆ ತಗೊಂದಿತ್ತ ಸುತ್ತಮುತ್ತ ಒಂಚೂರು ಸಾಧ್ಯ ಪೋನಾಗ ಇಂಚ ತೆಲಿಪುಣಾತೆ ಇತ್ತೆ ಅಂಚತ್ತು ನಮ್ಮ ಪೂರ ಒಂಜಿ ಇಲ್ಲದಕ್ಕಲೇ ಲೆಕ್ಕ ಉಲ್ಲ ನಮ್ಮ ಒಂಜೇ ಮನಸ್ಸು ಉಲ್ಲ ಒಂಜಿ ಪ್ರೀತಿಡು ಮುಲ್ಪ ನಮ್ಮ ಬ್ರಹ್ಮ ಕಲಶಕ್ಕೆ ಬೋಡಾಯಿನ ಸಹಾಯ ಮಲ್ಪಡು ನಮ್ಮ ಮಾತೆಲ್ಲ ಇಂಡಿವಿಜುವಲ್ ಆತೆ ಬುಕ್ಕ ನಮ್ಮ ದಾಯಿ ದೇವಸ್ಥಾನಕ್ಕೆ ಬರೋಡು ಪಂಡ ಅಲ್ಪ ದೇವಸ್ಥಾನ ನಮ್ಮ ಬತ್ವೆಟ್ಟಿಗೆ ಮನಸಾರೆ ದೇವರಿನ ಪ್ರೀತಿ ಮಲ್ಪುವ ಭಗವದ್ಗೀತೆ ಶ್ರೀಕೃಷ್ಣ ದಾದ ಪಂತೆ ಪಂಡ ಇಡೀ ಭಗವದ್ಗೀತೆ ನಾನು ಓದಿ ಕಡೆಗಾಯ್ತು ಒಂದೇ ಒಂಜಿ ವಿಷಯ ಪಂಡ ನಮ್ಮ ಮಸ್ತ್ ಪ್ರೀತಿ ಮಲ್ಪೊಡಿಗೆ ಆ ಪ್ರೀತಿಗಿತ್ತನ ಪವರ್ ಬುಕ್ ಒಯ್ಕಲ ಇಚ್ಚಿ ಅಂಚ ನಮ್ಮ ಮಾತೆಲ್ಲ ಅನ್ಯೋನ್ಯತೆ ಒರಿಯಾಗೊರಿ ಪ್ರೀತಿ ಮಲ್ತೊಂದು ಭೇದ ಭಾವ ಇಜ್ಜ ಅಂದೆ ನಮಕ್ ಏತ್ ಶಕ್ತಿ ಮೀರನು ಇತ್ತ ಎಂಕಲ್ನ ಜನರೇಷನ್ ಎಂಕಲ ಪೂರ 60 years ಉಲ್ಲ ಅಯ್ನ ನಾಡು ಜವಾನೇರು ಉಳ್ಳೇರು ದೂರ ದೂರ ಕೆಲಸೋಡು ಉಳ್ಳೇರು ಮಾತೆರೆಲ್ಲ ನಾವು ಬರಿಯರ ಪಂಡಿತ್ ನಮ್ಮ ದೇವಸ್ಥಾನಗೂ ಆ ಬ್ರಹ್ಮ ಕಲಶದಪ್ಪಗ ಮಸ್ತ್ ಜನಸೇವೆ ಬೋಡಪ್ಪನು ಆ ಜನಸೇವೆನ ಮಲ್ಪೊಡು ನಮ್ಮ ಮುಗುಳೆ ಪೂರ ಯಾನೊಂಚೂರು ಹಿರಿಯಲು ఒక యాన్ కాలేజ్ ప్రొఫెసర్ ఇప్పుడు ఎంగళ బురంత ఎంగళ పాతేరన ಬೇತೇನೆ ಪಾತೇರನ ಇಪ್ಪ ಮೆಡಿಕಲ್ ಲ್ಯಾಂಗ್ವೇಜ್ ಅಂಚ ಎಂಗಳಂತ ಮತ್ತೆ ಬ್ರಹ್ಮ ಕಲಶ ಅಮ್ಮನ ಈ ಲೋಕ ಪಾತೇರನ ಲ್ಯಾಂಗ್ವೇಜ್ ಒಂಚೂರು ದೂರ ಇಪ್ಪುಂಡು ಎಂಕ್ಲೆಟ್ ಅಲ್ಲ ಎಂಗ ಏನು ಮಾತಾಡಲ ಎಂಚಿನ ಕಲಕಲಿ ಅದಕ್ಕೇನು ಪಂಡ ನಮ್ಮ ಇತ್ತೇನೆ ಬ್ರಹ್ಮ ಕಲಶಗೆ ನಮಗೆ ಮೂರ್ತ ಪಾಟ್ನೆ ದಿಂಚಿ ವಿಘ್ನ ವಿನಾಶಗನೆ ಎನ್ನೊಂದು ಸುಬ್ರಹ್ಮಣ್ಯನ ಎನ್ನೊಂದು ದೇವರೇ ಬ್ರಹ್ಮ ಕಲಶದ ನಿನ್ನ ಸೇವೆಗೆ ವಿಘ್ನ ವಿನಾಶಕ ನಾತು ಉಂತದು ಒವ್ವೇ ಬರ್ಪಿಯಂಚಿನ ಪಿನ್ನೆರೆ ಕಾವಡು ಮಲ್ಪನಂಚಿನ ಕಾರ್ಯಕ್ರಮ ಕಾವಡು ಮಲ್ಪನಂಚಿನ ಕೆಲಸ ಮಲ್ಪನಕ್ಲೆ ಕಾವಡು ಏರೆಗಳ ವಿಘ್ನ ಬರಂದೆ ದೇವರೇ ಇನ್ನ ಆಶೀರ್ವಾದ ಮಾತೆರೆಗಳ ಒಂಜೇಲೆಕ್ಕ ಕೊರದು ನಮ್ಮ ಬ್ರಹ್ಮ ಕಲಶನು ಭಾರೀ ಪೊರ್ಲುಡು ಮಲ್ಪನೋಡು ಪಂಡಿತ ಮಾತೆರ ಕಲಕಲಿ ಹತ್ಕೊಂಡೇ ನಮಸ್ಕಾರ. ಗಣಪತಿನ ಆಣಿ ಎಂಕ್ಲು ಮುಲ್ಪ ಸುಬ್ರಹ್ಮಣ್ಯ ಬ್ರಹ್ಮ ಕಲಶಾನಾಗ ನಂಗೆ ಮುಲ್ಪ ಗಣಪತಿ ಇಜ್ಜಂಡು ಗಣಪತಿನ ಯಾನ ದಿಂಜ ಆಯ್ನ ಭಕ್ತಿ ಆಯ್ನ ಹಿಡ್ದಾತು ಮುಲ್ಪ ಒಂಜಿ ಗಣಪತಿನ ಎಂಕ್ಲು ಒಂದು ಸ್ಥಾಪನೆ ಮಾಡ್ತದೆ ಆ ದೇವರೆಗಳೇನು ವಂದಿಸ ಒಂದು ಅಂಚನೆ ವೇದಿಕೆ ಹಿಡಿತನ ಗಣ್ಯರೇಗೆ ನಮಸ್ಕರಿಸ ಒಂದು ಇನಿ ನಮ್ಮ ಎನ್ನ ಅನಿಸಿಕೆ ಎಂಚಿನ ಬಂಡ ನಮ್ಮ ದೇವಸ್ಥಾನ ಮಾತೆಲ್ಲ ವೈಭವೀಕರಣ ನಮ್ಮ ಏಪಲ್ ಆಂಡ ನಮ್ಮಲ್ಲಿತ್ತನ ಈ ಸುಬ್ರಹ್ಮಣ್ಯ ದೇವಸ್ಥಾನ ಒವೇ ವೈಭವೀಕರಣ ಇಜ್ಜಿ ನಮ್ಮ ಕಾಳಿ ಉತ್ತನ ಪೂಜೆ ಮಲ್ತದ್ದು ಐಕ್ ದಾಲ ವೈಭವೀಕರಣ ಮಲ್ಪಜ ಕಾಳಿ ಒಂಜಿ ಉತ್ಸವ ಮೂರ್ತಿನ ನಮ್ಮ ಉತ್ಸವ ಬಡತ್ತು ಯೂಸ್ ಮಲ್ಪ ಅಂತಂದೆ ಬೇದದಲ್ಲ ಅಂತೆ ಬಾಕಿದ ನಂಗೆ ಅಗತ್ಯ ಇತ್ತು ನಾವು ಮುಲ್ಪ ಸುರುಡ್ತೆ ಎಂಕಲು ಒಂಜಿ ಭಟ್ರಿಗೆ ಇಲ್ಲ ಅವಡು ಆತನ ಒಂಜಿ ಗೆಸ್ಟ್ ಹೌಸ್ ಬತ್ತನಕ್ಲಿಗೆ ಅವಡು ಮುಲ್ಪ ಎಂಚಿನಲ್ಲ ಕಾರ್ಯಗಳು ಸರ್ಪ ಸಂಸ್ಕಾರ ಅಂಚಿನ ಪುರ ಆನಾಗ ಐಕ್ ಉಂತ್ಯರ ವ್ಯವಸ್ಥೆ ಇಜ್ಜಂದ್ರೆ ಉಳ್ಪಡ್ತ ಬರಿಯರ ಆಪುಜಿ ನಮ್ಮ ದಿಂಜ ದೂರಡು ಸಿಟಿಗೆ ಬುಡುತುಲ್ಲ ಐಕ್ ಬಡತನ ವ್ಯವಸ್ಥೆಯನ್ನು ಮಲ್ತ ಇತ್ತೆ ಆಡಳಿತ ಮುಕ್ತೇಶ್ವರ ನೆಟ್ಟು ಸುತ್ತು ಗೋಪುರ ಆತನ ಎಂಚಿಂಚಿನ ಬೋರ್ಡ ಅವು ಪೂರ ವ್ಯವಸ್ಥೆ ಆತುಂಡು
ನಾನೆಲ್ಲ ಹೆಚ್ಚಿನ ಕೆಲಸಲೇನು ನಮ್ಮ ಮುಲ್ಪದ ಊರು ದಾಖಲು ಮುಲ್ಪನೇ ಐನೊಂತೆ ಕಾನ್ಸಂಟ್ರೇಟ್ ಮಲ್ತದ್ದು ನಮ್ಮ ಉಲೈಗೆ ಮುಲ್ಪದ ದಾದಾಲ ಐತ ಮದಿಮೆ ದಯಾಲ್ ಪಂಡೆ ಮದಿಮೆ ಫ್ರೀ ಆತೆ ಮಲ್ಪಲೆ ಮುಲ್ಪದಾಲ ಕೊರೋಡು ನಿಜ್ಜಿ ಅಂಡ ದೇವೇರ್ನ ಭಟ್ರನ ಸಹಕಾರ ಉಂಡು ಎಂಕಲ್ನ ಸಹಕಾರ ಉಂಡು ಹೆಚ್ಚು ಭಕ್ತರು ಬರ್ಪುನ ಅಂಚಿನ ಕೆಲಸಲ್ಲ ಅವಡು ಬುಕ್ಕ ಇಂಚಿನ ಬ್ರಹ್ಮಕಲಶ ಪಣ್ಪನೋ ನಮ್ಮ ಮಾತೆಲ್ಲ ಸೇರಿದು ಅವು ದುಂಬು ಎಂಕಲು ಬ್ರಹ್ಮಕಲಶ ಮಲ್ಪನ ಸಾಧಾರಣ 300 ಕಾಣಿಕೆ ಡಬ್ಬಿನ ಕೊರದಿತ್ತ ದಯ ಪಂಡ ಒಂಜೊಂಜು ರೂಪಾಯಿ ಪಾಡ್ದಲ್ಲ ಅವು ಬ್ರಹ್ಮಕಲಶ ಇನ್ನು ಅಂಚಿನ ಒಂದು ಮಲ್ತುಜ ದಯ ಪಂಡ ಭಕ್ತರು ಎಂಚೆಲ್ಲ ಬರೋದು ಉಳ್ಳೇರು ಅಂಚೆ ನಾನತ ನೆಟ್ಟು ಅಟ್ಲೀಸ್ಟ್ ಒಂಜಿ ಕಲಶ ಪೂಜೆನೆಲ್ಲ ಮಲ್ತದ ಬ್ರಹ್ಮಕಲಶದ ಒಂಜಿ ಕೆಲಸ ಊರದ ಭಕ್ತರು ಎಡ್ತು ಆವಡು ಮನ್ಪಣ ಎನ್ನ ಒಂಜಿ ಆಶೆ ಆಯ್ಕೆ ಮಾತೆಲ್ಲ ಸಹಕಾರ ಕೊರಡು ದುಂಬುಗು ಪೊರ್ಲುಡು ಮಾತೆಲ್ಲ ವ್ಯತ್ಯಾಸ ಬಿಡುದು ಕೆಲವು ಜನ ತಪ್ಪುದಾರ ಐಟ್ ಬರತ್ತದಿನೈತೆ ಐನು ಪನೊಲಿ ಬತ್ತು ಚಿಂಡ್ಲ ನಮ್ಮ ಇಲ್ಲದ ಕಲ್ನ ಲೆಕ್ಕನೆ ಐನು ಮಾಂತದ್ದು ನಿನ್ನ ಪೊರ್ಲುಡು ಬ್ರಹ್ಮಕಲಶ ಆವಡು ಬಂದ್ಬಿಡ ಎನ್ನೋ ಒಂಜಿ ಅನಿಸಿಕೆ ಆಯ್ತು ಮಾತೆರೆಗಳ ಒಂದಿಸವಂತೂ ಎನ್ನ 22 ಅಂತ ಪಾತೆಲ್ಲ ಗೊತ್ತಿಜ್ಜಿ ನಿಗ್ಲೆ ಪೂರ ಗೊತ್ತುಂಡು ಅಂಚ ಮಾಂತೆಲ್ಲ ಬತ್ತಿನಕ್ಕೆ ಸಹಕಾರ ಮನ್ಪೊಡು ಆತೆ ಕೇಳುಂಡ ಇತ್ತೊಂದು ಪೂರ್ವಭಾವಿ ಸಭೆ ಮಾಡ್ತಿದ್ದು ನೆಕ್ಕು ಎಟ್ಟೊಂಜಿ ನಮ್ಮ ಮಾಂತೆರ್ಲ ಸೇರ್ತು ಎಲ್ಲಂಜಿ ಬ್ರಹ್ಮಗಳ ಸ್ಥಾಪನ ಕಾರ್ಯಕ್ರಮಗೂ ಮಾಂತೇರ್ಲ ಸಹಕಾರ ಕೊರಡು ಈ ದೇವೇರ್ನ ಈ ಸ್ಥಳದ ಈ ಕಲೆಯನ್ನು ಹೆಚ್ಚಿಗೆ ಮಾಡ್ತದ್ದು ನಂಗೆ ಮಾಂತೆರೆಗಳ ದೇವೇರ ಅನುಗ್ರಹ ಪ್ರಣಾಳಿಕ ನಿಗಲ ಸಹಕಾರ ಕೊರತು ಅದರ ಅನುಗ್ರಹ ಪಡೆಯೋಣಲೆ ಬೊಕ್ಕ ಸಂತೋಷನ್ನೇ ಪಂಡ್ತಿರತ್ತ ಮಾಂತೆಲ್ಲ ಬೊಕ್ಕ ನಾಣ ದುಂಬುಗು ನೇಮ ಆಪಣೆ ಮುಲ್ಪಂಡೊಂದುಲ್ಲೆ ಪಂಡ್ತೇರು ಈ ಜಾಗೆಟಿ ದುಂಬು ಅಲ್ಲಿ ತಿರ್ತಾವಣಿತ್ತಂಡು ನಾನು ನೇಮ ನಡಾವಳಿ ಪೂರ ಮುಲ್ಪಣೆ ಆಯ್ತು ಬಿರಿಯರ ಮಾತ್ರ ನೇಮ ಬಿರಿಯರ ಮಾತ್ರ ಸ್ಥಾನದಲ್ಲಿ ಪೋಪಣೆ ಪಂಡನಿತ್ತೇರು ಆ ಪ್ರಕಾರ ಆಪುಂಡು ದೋಜುಂಡು ಅಂಚ ಎನ್ನರಡ್ಡು ಪಾತ್ರನು ಅಂತದ್ದು ಮಾಂತೆರೆಗಳ ದೇವರ ನೆನೆಸಂತೂ ಮಾಂತೆರೆಗಳನ್ನ ಆಶೀರ್ವಾದನ ಕೇಳೋದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ನನಿಲ್ ಪಾಲ್ತಾಡಲ್ಲ ಮಣಿಕಾರ ಎಂದು ಕೂಡ ಒಂಜೆ ಅಪ್ಪೆ ಬಾಳೆಯಕ್ಕೆ ನಾವು ಬೆಲೆ ಮಾಡ್ತಂದುಲ್ಲ ಅಂಚಾದಂಗಳ ಪಾಲ್ತಾಡ ಉಳ್ಳಾಗಲ್ನಾಗ ಹೆಚ್ಚಾಕ ಸಂತೋಷ ರೀಕಲು ಕಾರ್ ದಿನದಕ್ಕ ಅವು ಏತು ಅಭಿವೃದ್ಧಿ ಆಚರಣೆ ಮಾಂತೇಳಿ ತಿಳಿ ನಾವು ಅಂಚ ನಾಳೆ ಇಂಕಲ್ಲ ಪಾಲ್ತಾಡ್ತಾಗಲ್ಲ ಮತ್ತು ಮುಳ್ಳ ಈ ಬ್ರಹ್ಮಗಳ ಸೋಗು ಮಾಂತೇಳ ಇಂಕಲ್ಲ ಕೈ ಸೇರ್ತು ಮಾಂತೇಳ ವಾ ಕೆಲಸಗಳ ದುಂಬಾತು ಇಪ್ಪು ಎಂಕಲ್ಲ ಉಳ್ಳೇರು ಬಣ್ಣದ ಕೇಂಡು ಬೇತ ಆ ಬಗ್ಗೆ ಎಂಕ ಪಾತ್ರ ಆಪಿ ಅಂತ ಸರಳ ಅಜ್ಜಿ ಅಂಚಾತು ಒಂದಿ ಸಾತು ಕೈ ಮುಗ್ಗಿ ಕೇಂದ್ರದಾನೆ ಪಂಡ ನಲಿಲು ಸುಬ್ರಹ್ಮಣ್ಯ ದೇವಸ್ಥಾನ ಎಂಕ್ ಬುದ್ಧಿಯರಿನ ಪೊರ್ತುಗು ವಾ ನಮೂನೆ ಇತ್ತನೆಂದು ಸಾಧಾರಣ ತಕ್ಲಿಯೇ ಗೊತ್ತುಂಡು ಪಂಡ ನಲಿಲು ದೇವಸ್ಥಾನ ಓಳು ಪಂಡೊಂದು ಬಣ್ಣಗ ಮೂಳ್ರಡ್ಡೆ ಇಲ್ಲಿಯ ಗುಡ್ಡಿ ಇಪ್ಪೇತಂಡು ಬಲ್ಯದ ಇಂಜಿತು ನೋಕೊಟ್ಟಿದ ಬಲ್ಲದ ಇಂಜಿತು ಇಡೀ ಮುಚ್ಚೋಂತ ಇಪ್ಪೇತಂಡು ಆ ಪೊರ್ತುಟು ವಾರುಟು ಒಂಜಿ ಪೂಜೆ ಅವಾಗ ನಲಿಲ್ತ ಹಿರಿಯಾಕಲಿತ್ತೇರು ಮಣಿಕಾರ ತಾರು ಬತ್ತೆ ಪೂಜೆ ಮಾಡ್ಪೇತೇರು ಅವು ಎಂಕ ದುಮ್ಮದಾವು ಗೊತ್ತು ಅಂಚನೆ ಆಯ್ತು ಬುಕ್ಕ ಈ ಸಂತೋಷನ್ನೇ ಫಸ್ಟಿಗೆ ಮೂಳು ಪ್ರಶ್ನೆ ದೀಪನ ಪೊರ್ತುಟು ಆರ್ಟಲ್ಲ ದಾಳ ಇಜ್ಜಾಟು ಪಂಡ ಭಾರಿ ಬಂಗೋಟಿತ್ತೇರು ಆ ಪೊರ್ತುಟು ಸುಬ್ರಹ್ಮಣ್ಯ ದೇವರು ನಡಪುಡುವರು ಅಂಡತ ಅರು ಜತ್ತೇರು ಜತ್ತತೆ ಈ ನಲೀಲು ಸುಬ್ರಹ್ಮಣ್ಯ ದೇವರೇನು ವಾ ನಮನೆ ಇತ್ತನೇನು ಈ ಜಾಗನು ವಾ ನಮನೆ ಮಾಲ್ತೇರು ಅಂಚನೆ ಆರೆಗೆ ಕಟೋರಿ ಬಂಡೇರು ಅಂಚನೆ ಆರು ಸಮುದ್ರ ತಿತ್ತಂಡ ನಮ್ಮ ಪೂರ ತೋಡ ತಿತ್ತು ಆರೇನ ಕೈ ಸೇರಪ್ಪನ ಪುಣ್ಯಕೀರ್ತಿನ ಎಲ್ಲ ಬ್ರಹ್ಮಕಲಶೋತ ಪಗ ಆಯ ಏರ್ಲ ತುವಂತೆ ಭಾರಿ ಪೊರ್ಲುಡು ನಮ್ಮ ಈ ಬ್ರಹ್ಮಕಲಶೋಡು ನಡಪಡದು ಕೊರುಡು ಆರೇಡು ತೊರಿಯಾಡ್ತ ಅಪ್ಪನ ಹತ್ತಿ ಇಡೀ ಊರ್ತಾಗಲು ಸೇರ್ತು ಇಟ್ಲ ಪರ ಊರ್ತಾಗಲು ಬಣ್ಣಾಗ ಅಕ್ಲೇನು ಬಿನ್ನೆರಲ್ಲಿ ಕಮ್ ತುವಂತು ನಮ್ಮ ಪೊರ್ಲುಟು ಅಕ್ಲೇನು ಸ್ವೀಕಾರ ಮಾಡ್ತಿದ್ದು ಅಂದಿಗೆ ನಲಿಲು ಸುಬ್ರಹ್ಮಣ್ಯ ದೇವಸ್ಥಾನ ಒಟ್ಟು ಬ್ರಹ್ಮಕಲಶ ಈ ನಮೂನೆ ಪೊರ್ಲುಟು ಆತನ ಬಂಡತು ಪರ ಊರ್ತಾಗಲೇ ಬಾಯಿಟ್ ಬರ್ಪಾವುಡು ನಮ್ಮ ಪೂರ ಸೇರ್ತಿ ಅಂಚನೆ ಈ ಸಂತೋಷನ್ನೇ ಫಸ್ಟ್ಗೆ ತೀರ್ಥ ಪಾಲ್ತಾಡಗೆ ನೇಮವು ಬರ್ಪಿದ್ದೀರಿ ಅವಳು ಅಷ್ಟಮಂಗಿಲಾತ ಐನನೇ ಅಧ್ಯಕ್ಷರ ಸಂಜೋಡ್ ನಟಲ್ಲ ಮಾಂತ ಪಂಡಿತ ನಮ್ಮ ಸಂತೋಷ ನಟ ಪಾತಿರ್ಕೋ ಅಂಡೆ ಆನಿ ಷಷ್ಠಿದಾನಿ ಬತ್ತದು ಬುಳ್ಪುಗು ಸಂತೋಷ ನಟ ಕೇಂಡೆ ಸಂತೋಷನ್ನ ಎಂಕಲ ಉಳ್ಳಾಗಲೆಲ್ಲ ಬ್ರಹ್ಮಕಲಶ ಮಾಲ್ತು ಅಂಚ ತಾನು ಮಾಡ ಪೂರಪ್ಪ ಸತ್ತು ಕಟ್ಟು ನಾವು ಇರುವ ಇಕ್ಕಾಲ್ನ ಒಂಜೆಗೆ ಕೈ ಸೇರೋಡು ಅಂಡೆ ಅಪ್ಪಾಗ ಇಟಾಲನ್ನ ಎಂಕ ಬತ್ತದ ಬೇಲೆ ಮಣ್ಪೇರ ಪೂಜಿ ನಿಗಲು ಮಾಂತ ಕಟ್ಟುನೆಂಡ ನೆಲ ಮಾಲ್ಯತ ಒಂಜಿ ಏನು ತೂವನ್ಪೆ ಅಂದು ಅಂಚಾರು ನೆಲ ಮಾಲ್ಯತ ತೂಪುನ ಬರ್ತಗಲು ಆರು ಭಾರಿ ಕೈ ಕಟ್ಟದಿತ್ತೇರು ಆಯ್ತು ಕಲ್ಲೊಂಜಿ ಓಮ ಅಂತತೆ ಪೂರ ಅನ್ನಾಗ ಆರನ್ನ ಕೈ ಸೇರ್ತು ಹತ್ತಿರ ಬತ್ತದ ಅನ್ನಾಗ ಮನದ್ದಾನಿಯೇ ಫೋನ್ ಮಾಡ್ತೀರಿ ಇಟಾಲನ್ನ ಎಲ್ಲೇ ಬರೋಡೀರು ಎನ್ನಟದಲ್ಲ ಇಕ್ಕಲುಂಡ ಕತ್ತಲ್ಲಿ ಬಾರ
ಕಲಾಯಿ ಸೀತಣ್ಣನಲ್ಲಿ ತೊಂದು ಪೋತು ಆನಿ ಫಸ್ಟ್ 1 ಲಕ್ಷ ಕೊರುತು ಈ ಆಯ್ತು ಬುಕ್ಕ ಆರೆ ಆ ನೆಲ ಮಾಲ್ಯತ ಕೆಲಸನು ನಡಪುಡ್ಯಾರ ಶುರು ಮಾಡ್ತೇನೆ ಆರೇನು ಧರ್ಮರಸು ಉಳ್ಳಾಗಿಲ್ಲ ಈ ನಲ್ಲಿಲು ಸುಬ್ರಹ್ಮಣ್ಯ ದೇವರಲ್ಲ ಪುತ್ತೂರು ಮಾಲಿಂಗೇಶ್ವರ ದೇವರಲ್ಲ ಮಣಿಕಾರ ವಿಷ್ಣು ದೇವರಲ್ಲ ಪೂರ ಇತ್ತು ಆರೆ ನಾಡ್ಲ ಮಿತ್ತುಕೊಂಡಾಡು ಇಡೀ ಊರಿಗೆ ಎಡ್ಡೆ ಅಂತ ಪಂಡತು ಏನು ಎನ್ನವರಡ್ಡ ಪಾತ್ಯಾರ ಅಂತ ಮಾಂತೆರೆಗಳ ದೇವ 17ರಿಂದ ಫೆಬ್ರವರಿ 24ರವರೆಗೆ ನಡೆಯಲಿರುವ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಈಗಾಗಲೇ ಕರಡು ಸಮಿತಿಯನ್ನು ರಚಿಸಲಾಗಿದೆ. ಅದರ ಬದಲಾವಣೆ ಇದ್ದರೆ ತಾವು ಭಕ್ತಾದಿಗಳು ಸಲಹೆ ಸೂಚನೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ಪುತ್ತೂರು ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನು ಮಾಡಲಾಗಿದೆ. ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ರೈ ನಳಿಲು, ಉಪಾಧ್ಯಕ್ಷರಾಗಿ ವಿಲಾಸ್ ರೈ ಪಾಲ್ತಾಡು, ನಾರಾಯಣ್ ರೈ ಮುದಲ್ಕಾಡಿ, ಚಂದ್ರಶೇಖರ್ ರೈ ನಳಿಲು, ವಿನೋದ್ ರೈ ಪಾಲ್ತಾಡು, ಕಿಶೋರ್ ಕುಮಾರ್ ರೈ ನಳಿಲು, ಸಂಜೀವ್ ಗೌಡ ಪಾಲ್ತಾಡಿ, ರಘುನಾಥ ರೈ ನಡುಕೋಟೆಲು, ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಚಂದ್ರ ರೈ ಪಾಲ್ತಾಡಿ, ಕಾರ್ಯದರ್ಶಿಯಾಗಿ ಪ್ರವೀಣ್ ರೈ ನಳಿಲು, ಜತೆ ಕಾರ್ಯದರ್ಶಿಯಾಗಿ ಡಾಕ್ಟರ್ ಸುಖದೀಪ್ ರೈ ಕೋಲ್ಪೆಗುತ್ತು, ಕೋಶಾಧಿಕಾರಿಯಾಗಿ ಡಾಕ್ಟರ್ ಸುಚೇತಾ ಜೆ ಶೆಟ್ಟಿ ಇವರನ್ನು ಮಾಡಲಾಗಿದೆ. ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷರಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮುಂಬೈ ಇದರ ಧರ್ಮದರ್ಶಿಯಾಗಿರುವ ಪುರುಷೋತ್ತಮ್ ಭಟ್, ಕಾರ್ಯಾಧ್ಯಕ್ಷರಾಗಿ ಅರುಣ್ ಕುಮಾರ್ ರೈ ನಳಿಲು, ಪ್ರಧಾನ ಕಾರ್ಯದರ್ಶಿಯಾಗಿ ಸತೀಶ್ ರೈ ನಳಿಲು, ಕೋಶಾಧಿಕಾರಿಯಾಗಿ ಮೋಹನ್ ದಾಸ್ ರೈ ನಳಿಲು ಇವರನ್ನು ಮಾಡಲಾಗಿದೆ. ಆಡಳಿತ ಸಮಿತಿಯಲ್ಲಿ ಈಗಾಗಲೇ ಆಡಳಿತ ಮುಖ್ಯಸ್ಥರಾಗಿ ಶ್ರೀ ಸಂತೋಷ್ ಕುಮಾರ್ ರೈ ನಳಿಲು, ಶ್ರೀನಿವಾಸ್ ಹೆಬ್ಬಾರ್, ಎನ್ ನಾರಾಯಣ್ ರೈ ಮೊದಲ್ಕಾಡಿ, ಎನ್ ಚಂದ್ರಶೇಖರ್ ರೈ, ಮೋಹನ್ ದಾಸ್ ರೈ, ಡಾಕ್ಟರ್ ಸುಚೇತಾ ಜೆ ಶೆಟ್ಟಿ, ಕಿಶೋರ್ ಕುಮಾರ್ ರೈ, ಅರುಣ್ ಕುಮಾರ್ ರೈ, ಸತೀಶ್ ರೈ, ಪ್ರವೀಣ್ ಕುಮಾರ್ ರೈ ಇವರನ್ನು ಮಾಡಲಾಗಿದೆ. ಆಮಂತ್ರಣ ಸಮಿತಿಯಲ್ಲಿ ಸುಂದರ ಪೂಜಾರಿ ಮಣಿಕಾರ, ಸೀತಾರಾಮ ಸರಸ್ವತಿ ಮೂಳೆ, ಜಗನ್ನಾಥ ರೈ ಮಣಿಕಾರ, ಜನಾರ್ದನ ನಾಯ್ಕ ಸರಸ್ವತಿ ಮೂಳೆ, ಕರುಣಾಕರ ರೈ ಕೆದಂಬಾಡಿ, ದಿನೇಶ್ ಶಾಂತಿ ಮಳ್ಳಿ ಇವರನ್ನು ಮಾಡಲಾಗಿದೆ. ಈ ಸಮಿತಿಗೆ ಇನ್ನು ಹೆಸರನ್ನು ಸೇರಿಸಲು ಅವಕಾಶ ಇದೆ. ಅದೇ ರೀತಿ ಪ್ರಚಾರ ಮತ್ತು ಮಾಧ್ಯಮ ಸಮಿತಿ ಪ್ರವೀಣ್ ಚೆನ್ನವರ, ರಾಜೇಶ್ ಮಾಡವ್, ಸುಧಾಕರ ರೈ, ಅರುಣ್ ರೈ ಕೆದಂಬಾಡಿ, ಸುಧಾಕರ ಗೌಡ ಬಿರ್ಮಗಜೆ, ಉದಯ ಪಾಟಲಿ ಬೆಳ್ಳಾರೆ, ಜಗನ್ನಾಥ ರೈ ಪೆರುವಾಜೆ, ಕಿರಣ್ ಪ್ರಸಾದ್ ಕುಂಡಡ್ಕ, ಶ್ರೇಯಸ್, ಸುಧಾಕರ ಸುವರ್ಣ ತಿಂಗಳಾಡಿ, ಅಭಿಷೇಕ್ ರೈ ಚೆನ್ನವರ ಬಟ್ಟೆ, ಮನೋಜ್ ರೈ ಮಾಡವ್, ನಾಗರಾಜ್ ಅಂಕದರ್ಕ, ದೀಪಕ್ ರೈ ಮಾಡವ್, ನವೀನ್ ಚೆನ್ನವರ. ಸ್ವಾಗತ ಸಮಿತಿಗೆ ರವಿಪ್ರಸಾದ್ ಆಳ್ವಾ, ಸುಜಿತ್ ರೈ ಪಾಲ್ತಾಡು, ಸುನಿಲ್ ರೈ ಪಾಲ್ತಾಡು, ನವೀನ್ ರೈ ನಡುಮನೆ, ಸುಖಿತ್ ರೈ ಕುಮೇರ್ಜಾಲು, ನಿಖಿಲ್ ರೈ ಕುಮೇರ್ಜಾಲು, ಅನ್ನಪೂರ್ಣ ಪ್ರಸಾದ್ ರೈ ಬಂಬಿಲ, ಬಾಲಕೃಷ್ಣ ರೈ ಕೆದಂಬಾಡಿ ಗುತ್ತು, ವಿಖ್ಯಾತ್ ರೈ ನಳಿಲು, ಮನಸ್ವಿ ವಿಖ್ಯಾತ್ ರೈ ನಳಿಲು, ಗ್ರೀಷ್ಮ ರೈ, ರಾಕೇಶ್ ರೈ ಕಿಡಂಜಿ, ಗಿರಿಶಂಕರ್ ಸುಲಾಯ, ಡಾಕ್ಟರ್ ಹರಿಕೃಷ್ಣ ರೈ, ಸುಬ್ಬಣ್ಣ ದಾಸ್, ಪುಟ್ಟಣ್ಣ ನಾಯ್ಕ ಸಿಎಂ, ನಿತಿನ್ ರೈ, ದೀಕ್ಷಿತ್ ಜೈನ್, ಕಿಟ್ಟಣ್ಣ ರೈ ನಡುಕೋಟೆಲು, ಮೊನಪ್ಪ ಗೌಡ ಪಾರ್ಲಾ. ಅತಿಥಿ ಸತ್ಕಾರ ಸಮಿತಿಗೆ ರಾಮಣ್ಣ ರೈ ಬಾಕಿಜಾಳು, ವಿನಯ ಚಂದ್ರ ಕೆಳಗಿನ ಮನೆ, ದಿವಾಕರ ಬಳಿಯಾಳ, ಜಯಪ್ರಶಾಂತ್ ಪಲ್ಲತರ್ಕ. ವೈದಿಕ ಸಮಿತಿಗೆ ಹರಿಕೃಷ್ಣ ಭಟ್ ಬರೆಮೇಳು, ಸುರೇಶ್ ಭಟ್ ಅಂಕದರ್ಕ, ಸರ್ವೇಶ್ ಹೆಬ್ಬಾರ್ ಪೆರುವಾಜೆ, ಡಾಕ್ಟರ್ ರಾಮಕಿರಣ್ ಅಂಕದರ್ಕ, ನಾಗೇಶ್ ಮಯ್ಯ ಕೊಡಿಪ್ಪಾಡಿ. ಸಭಾ ಕಾರ್ಯಕ್ರಮ ನಿರ್ವಹಣಾ ಸಮಿತಿ ಪ್ರವೀಣ್ ಕುಮಾರ್ ನಡುಕುಟೇಲು, ಭವಿತ್ ರೈ ನಡುಕುಟೇಲು, ಗುರುಕಿರಣ್ ಬಳಿಯಾಳ, ಸುರೇಶ್ ರೈ ಕೊಳ್ಳ್ಯ, ಶ್ರೀಜಿತ್ ರೈ ಮಣಿಕ್ಕರ, ವಿನೋದ್ ಕುಮಾರ್ ಕೆಯ್ಯೂರು ಹೈಸ್ಕೂಲ್ನ ಶಿಕ್ಷಕರು, ಪ್ರಜ್ವಲ್ ರೈ ಚೆನ್ನವರ ಬಟ್ಟೆ, ಧೀರಜ್ ರೈ ಚೆನ್ನವರ ಬಟ್ಟೆ, ಕೆ.ವಿ. ಗಣೇಶ್ ಕೊಳ್ಳ್ಯ, ದೇವಿಪ್ರಸಾದ್ ಮನೆಯನಿ ಕಾಪತಗಾಡು. ಹೊರೆಕಾಣಿಕೆ ಸಮಿತಿಗೆ ತಾರನಾಥ್ ಬಳಿಯಾಳ, ಜಯರಾಮ್ ಗೌಡ ದೊಡ್ಡಮನೆ, ಗಣೇಶ್ ಅಮೆಚ್ಚೋಡು, ವೆಂಕಟರಮಣ ಕೊಯ್ಕೋಳಿ, ಪ್ರತೀಕ್ ಕಂಡಿಗ, ಭರತ್ ರೈ ಹೊಸಮನೆ, ಜಗನ್ನಾಥ್ ರೈ ಮಣಿಕಾರ, ವಿನೋದ್ ಗೌಡ ಪೂಜಾರಿ ಮನೆ, ಸುರೇಶ್ ರೈ ಬಾಕಿಜಾಲು, ದಯಾನಂದ ಗುತ್ತಿನ ಮನೆ, ವಿಠಲ ಶೆಟ್ಟಿ ಗುತ್ತಿನ ಮನೆ, ಕಿಶೋರ್ ಮಣಿಕಾರ, ಲೋಕೇಶ್ ಪಾಲ್ತಾಡು. ಉಗ್ರಾಣ ಸಮಿತಿಗೆ ಜಗನ್ನಾಥ್ ಮಣಿಕಾರ, ಕೇನೆಲ್ಗುಡ್ಡೆ, ಉಮೇಶ್ ನಾಯ್ಕ ಮರುವೇಳು, ರಮಣಾಥ ಪೂಜಾರಿ ಬಳಿಯಾಳ, ಪ್ರವೀಣ್ ಪೂಜಾರಿ ಬಳಿಯಾಳ, ರವೀಂದ್ರ ಬಳಿಯಾಳ, ಗೋಪಾಲಾಚಾರಿ, ಸೃಜನಾಚಾರಿ ಇವರನ್ನು ಮಾಡಲಾಗಿದೆ. ಅಲಂಕಾರ ಸಮಿತಿಗೆ ದೇವದಾಸ್ ರೈ ಕೆಬಲಾಡಿ, ಅಖಿಲ್ ಮೇನಾಳ, ಪ್ರಶಾಂತ ಆಚಾರ್, ಜಯರಾಮ ಪಾಲ್ತಾಡಿ, ವಿನೋದ್ ರೈ ಬಿಲಿಬಂಜರ, ವಸಂತಗೌಡ ಪೂಜಾರಿ ಮನೆ, ಗುರುಪ್ರಕಾಶ್ ಬರೆಮೇಲು ಪಾಲ್ತಾಡಿ, ಗುರುಪ್ರಸಾದ್ ಬರೆಮೇಲು ಪಾಲ್ತಾಡಿ, ವೆಂಕಟೇಶ್ ರೈ ಬೈಯತ್ತೂರು, ಸಚಿತ್ ರೈ ನಳಿಲು, ಶ್ರೇಯ ರೈ ನಳಿಲು. ಅನ್ನ ಸಂತರ್ಪಣೆ ಸಮಿತಿಗೆ ತ್ಯಾಂಪಣ್ಣ ರೈ ಅಂಕದರ್ಕ, ಮೋಣಪ್ಪ ಅಂಕದರ್ಕ, ಸುಧಾಮ ಮನೆಯನಿ ಕಾಪಿನ ಮೂಳೆ, ಕರುಣಾಕರ ರೈ ಪಟ್ಟೆ, ಮುಂಡಪ್ಪ ಪೂಜಾರಿ ಬಾರಿಕೆ, ಪುರಂದರ ಕಾಪಿನ ಮೂಳೆ, ಮಹಾಬಲ ರೈ ಮಣಿಕರ, ರೋಷನ್ ಬಂಗೇರ, ಪುಟ್ಟಣ್ಣ ಕ್ವಾರ್ಟರ್ಸ್, ತಾರನಾಥ ಕಂಪ, ದಿವಾಕರ ಪಳ್ಳದರ್ಕ, ಸುಬ್ರಾಯ ಗೌಡ, ಚಂದ್ರಶೇಖರ್ ರೈ ಶೇಣಿ. ಕಚೇರಿ ನಿರ್ವಹಣೆ ಸುಖದೀಪ್ ರೈ, ಆಶಿತ್ ಶೆಟ್ಟಿ, ಸುರೇಶ್ ರೈ ಕೊಳ್ಳ್ಯ, ಪ್ರಿಷಾ ರೈ, ಯೋಗೀಶ್ ಶೆಟ್ಟಿ ಪುಣಚ,
ಸುಪ್ರೀತ್ ರೈ ನಳಿಯಲು, ಅನುಷಾ ರೈ ನಳಿಯಲು, ಕಿರಣ್ ಶೆಟ್ಟಿ ವೈಪಾಲು, ಸುಂದರ ಪೂಜಾರಿ ಮಣಿಕರ, ಶಶಿಕುಮಾರ್, ಪುಷ್ಪಾವತಿ ಗೌಡ ಪಾಲ್ತಾಡಿ. ಅದೇ ರೀತಿ ಸ್ವಯಂ ಸೇವಕರ ಸಮಿತಿಗೆ ದೊಡ್ಡ ಪಟ್ಟಿ ಮಾಡಲಾಗಿದೆ, ಅದನ್ನು ನಾವು ಓದುವುದಿಲ್ಲ, ಅದಕ್ಕೆ ಎಲ್ಲ ಸದಸ್ಯರನ್ನು ಸೇರಿಸ್ಬೋದು. ಅದೇ ರೀತಿ ನಮ್ಮ ದೇವತಾ ಕಾರ್ಯದಲ್ಲಿ ಸಹಕರಿಸುವ ಸಂಘ ಸಂಸ್ಥೆಗಳು ಶ್ರೀ ಗುರುದೇವ ಸೇವಾ ಬಳಗ ಅಂಕದ್ರಕ್ಕ, ಉಲ್ಲಾಕಳು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ, ಮಯೂರ ಮಿತ್ರವೃಂದ ಪಾಲ್ತಾಡು, ಚಿನ್ಮಯ ಪ್ರಗತಿ ಬಂಧು ತಂಡ ಪಾಲ್ತಾಡಿ, ಸರ್ವಮಂಗಳ ಪ್ರಗತಿ ತಂಡ ಕಾಪುದ ಮೊಳೆ, ನಳಿಯಲು ಶ್ರೀ ಸುಬ್ರಹ್ಮಣ್ಯ ಸೇವಾ ಸಮಿತಿ ನಳಿಯಲು, ಕುಲದೇವತಾ ಸ್ವಸಹಾಯ ಸಂಘ ಕಲ್ಲಕಟ್ಟ, ಶ್ರೀನಿಧಿ ನವೋದಯ ಸ್ವಸಹಾಯ ಸಂಘ ಕಾಯರಗುರಿ, ಶ್ರೀ ಮಹಾವಿಷ್ಣು ನವೋದಯ ಸಂಘ ಪಾಲ್ತಾಡು, ಧರ್ಮಶ್ರೀ ಭಜನಾ ಸಂಘ ಕಾಯರಗೂರಿ ಪಾಲ್ತಾಡಿ, ಶ್ರೀ ವಿಷ್ಣು ಮಿತ್ರವೃಂದ ಪಾಲ್ತಾಡು, ಯುವ ಕೇಸರಿ ಅಂಕದರ್ಕ, ಅಭ್ಯುದಯ ಯುವಕ ಮಂಡಳ ಚೆನ್ನಾವರ, ಅಭಿನವ ಕೇಸರಿ ಮಾಡವು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಸಂಘಗಳ ಒಕ್ಕೂಟ ಪಾಲ್ತಾಡಿ ಹಾಗೂ ಕೊಳ್ತಿಗೆ, ನವೋದಯ ಸ್ವಸಹಾಯ ಸಂಘಗಳ ಒಕ್ಕೂಟ ಪಾಲ್ತಾಡಿ ಹಾಗೂ ಕೊಳ್ತಿಗೆ, ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಪಾಲ್ತಾಡಿ ಘಟ ಸಮಿತಿ, ವಿವೇಕಾನಂದ ಯುವಕ ಮಂಡಳ ಮಂಜುನಾಥ ನಗರ, ಶ್ರೀ ಮಾರಿಯಮ್ಮ ದೇವಸ್ಥಾನ ಬಂಬಿಲ, ಶ್ರೀ ಅಯ್ಯಪ್ಪ ಭಕ್ತ ವೃಂದ ಪಾಲ್ತಾಡು, ಶ್ರೀ ಮಾರಿಯಮ್ಮ ದೇವಸ್ಥಾನ ಪಾಲ್ತಾಡು. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಹಣೆ ಡಾಕ್ಟರ್ ನಿರೀಕ್ಷಾ ಜೆ ಶೆಟ್ಟಿ, ವೀಣಾ ಸಂತೋಷ್ ರೈ, ಮಂಜುಳಾ ಕಿಶೋರ್ ರೈ, ವಿಜಯ ಚಂದ್ರಶೇಖರ್ ರೈ, ಅರ್ಪಣಾ ಸುಖದೀಪ್ ರೈ, ಅಭಿಜ್ಞಾ ಜಯರಾಮ್ ರೈ, ಮನೀಷಾ ರೈ, ವೀಕ್ಷಿತಾ ರೈ, ಸೌಜನ್ಯ ರೈ, ಆಶಾ ಪ್ರಕಾಶ್ ನಳಿಯಲು, ಅನೂಪ್ ನಳಿಯಲು, ಶಶಾಂಕ್ ಶೆಟ್ಟಿ ನಳಿಯಲು, ಧನ್ಯ ವಿಕಾಸ್ ಶೆಟ್ಟಿ ನಳಿಯಲು, ವಿಕಾಸ್ ರೈ ನಳಿಯಲು, ವಿಘ್ನೇಶ್ ಶೆಟ್ಟಿ, ಜಯಶೀಲ ಶೆಟ್ಟಿ, ಖುಷಿ ರೈ, ಜಯರಾಮ್ ರೈ, ಸುಧಾ ಜಾನುಮೂಳೆ. ಅದೇ ರೀತಿ ಮಹಿಳಾ ಸ್ವಯಂ ಸೇವಕ ಸಮಿತಿ ಸುಧಾಮಣಿ, ಕವಿತಾ ಪ್ರವೀಣ್ ರೈ, ಪುಷ್ಪಲತಾ ಸತೀಶ್ ರೈ, ವಿಜಯ್ ರೈ ನಳಿಯಲು, ವಿದ್ಯಾಕುಮಾರಿ ನಳಿಯಲು, ಶಾಂತಕುಮಾರಿ ನಳಿಯಲು, ವಾರಿಜ ಮುಪ್ಪೇರಿಯ, ಅಂಬುಜಾಕ್ಷಿ ಸಜೀಪ, ಕಸ್ತೂರಿ ನಳಿಯಲು, ಸುಂದರಿ ದೇರಣ್ಣ ಪಕ್ಕಳ, ಸುಮಿತಾ ದಾಮೋದರ ಆಳುವ, ನಿಕ್ಷಿತಾ ಪ್ರೀತಂ, ಭವ್ಯ ಕರುಣಾಕರ, ಆಶಾ ಪ್ರಭಾಕರ್, ವಾರಿಜ ಬಾಲಕೃಷ್ಣ ರೈ ಕೆದಂಬಾಡಿ ಗುತ್ತು, ವಸಂತಿಗೌಡ ಚಕ್ಕಿದಡಿ, ಜಯಂತಿ ರೈ ನಳ್ಳಿಯಾಜೆ, ವಿನೋದ ರೈ ಜನ್ನಾವರ ಪಟ್ಟೆ, ಚೇತನ ಶಿವಾನಂದ ಪಾಲ್ತಾಡಿ, ಇಂದಿರಾ ಬಿ ಕೆ ಬಂಬಿಲ, ಹರಿಕಳಾ ರೈ ಕುಂಜಾಡಿ, ಸುಂದರಿ ಬಿ ಎಸ್ ಬಂಬಿಲ, ಕಲ್ಪವಳ್ಳಿ ಅಂಕದರ್ಕ, ಪವಿತ್ರವೇಣಿ ಚೆನ್ನಾವರ ಪಟ್ಟೆ, ನಳಿನಿ ರೈ ಚೆನ್ನಾವರ ಪಟ್ಟೆ, ಸರಸ್ವತಿ ಕಾಪಿನ ಮೂಳೆ, ಅನುಷಾ ರೈ, ಸುಶೀಲಾ ರೈ, ಪ್ರೇಮಲತಾ ರೈ, ಚಂದ್ರಿಕಾ ಚೆನ್ನಾವರ, ಅನಿತಾ ಕಾಪುತಕಾಡು. ಅದೇ ರೀತಿ ಸ್ವಚ್ಛತಾ ನಿರ್ವಹಣೆ ಉದಯಗೌಡ ಪಾಲ್ತಾಡಿ, ಲೀಲಾ ಮಾಧವ, ಸುಬ್ಬಿ, ಸತ್ಯ, ಪ್ರೇಮ, ಕೊರಪ್ಪಳು, ಲೀಲಾ ಇವರನ್ನು ಮಾಡಲಾಗಿದೆ. ಅದೇ ರೀತಿ ಧ್ವನಿ ಮತ್ತು ಬೆಳಕು ಇದರ ಸಂಚಾಲಕರಾಗಿ ಸುಧೀರ್ ಕಟ್ಟಪುಣಿ, ಸಹ ಸಂಚಾಲಕರಾಗಿ ದೇವಿ ಕಿರಣ್, ಗಣೇಶ್, ಜನಾರ್ದನ, ಸುರೇಶ್. ಇನ್ನು ವಾಹನ ನಿರ್ವಹಣಾ ಸಮಿತಿ ಹಾಗೂ ವಿವಿಧ ಯಾವುದಾದ್ರೂ ಸಮಿತಿ ಮಾಡಲಿಕ್ಕಿದ್ರೆ ಸಲಹೆ ಸೂಚನೆ ನೀಡಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭಜನಾ ಕಾರ್ಯಕ್ರಮ ಮಾಡಲಿಕ್ಕಿದೆ. ಯಾವುದಾದ್ರೂ ತಂಡ ಭಜನಾ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದರೆ ಹೆಸರನ್ನು ನೋಂದಾಯಿಸಬಹುದು. ಸಮಯದಲ್ಲಿ ಹೇಗೆ ಕಾರ್ಯವನ್ನು ನಿರ್ವಹಿಸುವುದಂತೇಳಿ ನಾವು ನಮ್ಮೊಳಗೆ ಒಂದು ಮೀಟಿಂಗಲ್ಲಿ ಮಾಡಿಕೊಂಡಿದ್ದೇವೆ. ಅದು ಹೇಗೆ ಅಂತ ಹೇಳಿದರೆ 17 ತಾರೀಕು ಬೆಳಿಗ್ಗೆ ನಾವು 9:30ಗೆ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡೋದು, ಹಾಗೆ 10:30 ಗಂಟೆಗೆ ಇಲ್ಲಿ ಉಗ್ರಾಣ ಮುಹೂರ್ತ ಮಾಡೋದು. ಅಂದರೆ ಮಣಿಕರ ವಿಷ್ಣುಮೂರ್ತಿ ದೇವಸ್ಥಾನದಿಂದ ಹಸಿರು ಕೊರೆ ಕಾಣಿಕೆಯನ್ನು ತಂದು ಇಲ್ಲಿ 10:30ಕ್ಕೆ ಉಗ್ರಾಣ ಮುಹೂರ್ತ ಮಾಡಿ ಮಹಾಪೂಜೆ ಆಗಿ ಅನ್ನ ಸಂತರ್ಪಣೆ ಮಾಡಿ ಮತ್ತೆ ಮಧ್ಯಾಹ್ನ ನಂತರ ಅಂದರೆ ಸಂಜೆ 3 ಗಂಟೆಗೆ ಪಾಲ್ತಾಡಿ ಧರ್ಮರಸು ಉಳ್ಳಾಕುಳು ಕ್ಷೇತ್ರದಿಂದ ನಮ್ಮ ಬೃಹತ್ ಹಸಿರುವಾನಿ ಮೆರವಣಿಗೆಯನ್ನು ನಾವು ಪ್ರಾರಂಭಿಸುವುದು. ಆ ಮೆರವಣಿಗೆಯಲ್ಲಿ ನಾವು ಎಲ್ಲ ಥರದ ಬ್ಯಾಂಡ್ ಸೆಟ್ಟುಗಳು ಅಥವಾ ಗೊಂಬೆ ಆಟಗಳು ಎಂತ ಎಲ್ಲ ಬೇಕು ಅದನ್ನೆಲ್ಲ ಸೇರಿಸಿಕೊಂಡು ನಾವು ಬೃಹತ್ ಹಸಿರುವಾನಿ ಹೊರೆ ಕಾಣಿಕೆಯನ್ನು ನಾವು ನಳಿಲು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ 5:30 ಗಂಟೆಗೆ ನಾವು ಇಲ್ಲಿಗೆ ತಲುಪುವಾಗೆ ಮಾಡುವುದು. 5:30 ಗಂಟೆಗೆ ತಂತ್ರಿಯರ ಆಗಮನ ಆಗ್ತದೆ. ಅವರನ್ನು ನಾವು ಪೂರ್ಣ ಕುಂಭ ಸ್ವಾಗತದಿಂದ ಅವರನ್ನು ಬರಮಾಡಿಕೊಳ್ಳುವುದು. ಹಾಗೆಯೇ 6:30ಗೆ ಇಲ್ಲಿ ತಂತ್ರಿಯವರ ಮುಖೇನ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಆಗ್ತದೆ. ಹಾಗೆಯೇ 7 ಗಂಟೆಗೆ ನಮ್ಮ ವೇದಿಕೆಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದನ್ನು ನಾವು ನಮ್ಮ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಯವರ ಒಂದು ದಿವ್ಯ ಹಸ್ತದಿಂದ ದೀಪ ಬೆಳಗಿಸುವುದರೊಂದಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಅಂದು ನಮಗೆ ದೀಪಕ್ ಪುತ್ತೂರು ಇವರ ಬಳಗದಿಂದ ಭರತನಾಟ್ಯ ಕಾರ್ಯಕ್ರಮ ಹಾಗೆಯೇ ನೃತ್ಯ ವೈಭವ ಕೂಡ ರಾತ್ರಿ ನಡೀಲಿಕ್ಕಿದೆ. 17ರಂದು ನಾವು ಯಾವುದೇ ಸಭಾ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವುದಿಲ್ಲ. 18 ತಾರೀಕಿಗೆ ಬೆಳಿಗ್ಗೆ ನಮಗೆ 10ರಿಂದ 12 ಗಂಟೆವರೆಗೆ ಭಜನಾ ಕಾರ್ಯಕ್ರಮವನ್ನು ನಾವು ಮಾಡ್ಬೋದು.
ಅದು ನಾವು ಇಟ್ಟುಕೊಂಡಿದ್ದೇವೆ. 10ರಿಂದ 12 ಭಜನಾ ಸೇವಾ ಕಾರ್ಯಕ್ರಮ. ಅದಕ್ಕೆ ಈಗಾಗಲೇ ಸುಮಾರು ಒಂದು 6-7 ತಂಡದವರು ಹೆಸರನ್ನು ನೋಂದಾಯಿಸಿದ್ದಾರೆ. ಮಧ್ಯಾಹ್ನ ನಂತರ 5 ಗಂಟೆಯಿಂದ 7 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಳ್ಬೋದು. ಅಂದರೆ ಯಾವುದಾದ್ರೂ ಭರತನಾಟ್ಯ ಕಾರ್ಯಕ್ರಮ ಅಥವಾ ಸಂಗೀತ ಕಾರ್ಯಕ್ರಮ, ಭಕ್ತಿ ರಸಮಂಜರಿ ಕಾರ್ಯಕ್ರಮಗಳು, ಅಥವಾ ಊರಿನವರಿಂದ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾದರೆ ಅದಕ್ಕೂ ನಾವು ಹೆಸರನ್ನು ನೋಂದಾಯಿಸಿಕೊಳ್ಬೋದು. ಶಾಲಾ ಮಕ್ಕಳಿಂದ ಮಾಡೋದಾದರೂ 5ರಿಂದ 7 ಗಂಟೆಯ ಹೊತ್ತಿಗೆ ನಾವು, ಅಂದರೆ 4 ದಿವಸ ಮಾತ್ರ ನಮಗೆ ಕಾರ್ಯಕ್ರಮ ಸಿಗೋದು. 18 ತಾರೀಕು, 19 ತಾರೀಕು, 20, 21 4 ದಿವಸ ಮಾತ್ರ ಸಭಾ ಕಾರ್ಯಕ್ರಮ ಇರ್ತದೆ. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. 22 ತಾರೀಕಿಗೆ ಬ್ರಹ್ಮಕಲಶೋತ್ಸವದಂದು ಬೆಳಿಗ್ಗೆ ಭಜನಾ ಕಾರ್ಯಕ್ರಮ ಇರ್ತದೆ. ಮಧ್ಯಾಹ್ನಕ್ಕೆ ಬ್ರಹ್ಮಕಲಶ ಆಗಿ ಉತ್ಸವ ಇರ್ತದೆ. ದೇವರ ಉತ್ಸವ ಕೂಡ ನಡೀಲಿಕ್ಕೆ ಇದೆ ಅವತ್ತು ಮಧ್ಯಾಹ್ನ. ಹಾಗೆ ಸಂಜೆ 5 ಗಂಟೆಗೆ ಪಟ್ಲ ಇವರಿಂದ ಯಕ್ಷಗಾನ ಇಲ್ಲಿ ನಡೀಲಿಕ್ಕಿದೆ ರಾತ್ರಿ. ಅದು ಉಳ್ಳಕ್ಲು ಫ್ರೆಂಡ್ಸ್ ಕ್ಲಬ್ನವರು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ, ಅದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಹಾಗೆ 18 ತಾರೀಕಿಗೆ ನಾವು ಬೆಳಿಗ್ಗೆ 10ರಿಂದ 12 ಗಂಟೆವರೆಗೆ ದಿನ ಭಜನಾ ಕಾರ್ಯಕ್ರಮವನ್ನು ಈಗಲೇ ನೋಂದಾಯಿಸಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಳ್ಬೋದು. ಸಂಜೆ 5ರಿಂದ 7 ಗಂಟೆವರೆಗೂ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ನೋಂದಾಯಿಸಿಕೊಳ್ಬೋದು. 7ರಿಂದ 9 ಗಂಟೆವರೆಗೆ ಸಭಾ ಕಾರ್ಯಕ್ರಮ ಇರ್ತದೆ, ಧಾರ್ಮಿಕ ಸಭಾ ಕಾರ್ಯಕ್ರಮ. 9 ಗಂಟೆಯಿಂದ ನಾಟಕ ಇದೆ, ಕಾಪಿ ಕಾರ್ಡ್ ಮಂಗಳೂರು ಇವರಿಂದ. ಅದೇ 19 ತಾರೀಕಿಗೆ ಕೂಡ ಸೇಮ್ 10 ಗಂಟೆಯಿಂದ 12 ಗಂಟೆವರೆಗೆ ಭಜನಾ ಕಾರ್ಯಕ್ರಮ. ಸಂಜೆ 5ರಿಂದ 7 ಸಾಂಸ್ಕೃತಿಕ ಕಾರ್ಯಕ್ರಮ, 7ರಿಂದ 9 ಧಾರ್ಮಿಕ ಸಭಾ ಕಾರ್ಯಕ್ರಮ. 9 ಗಂಟೆಯಿಂದ ಕೊಡಿಯಲ್ಬೈಲ್ ವಿಜಯಕುಮಾರ್ ಕೊಡಿಯಲ್ಬೈಲ್ ಇವರ ಶಿವದೂತ ಗುಳಿಗೆ ನಾಟಕವನ್ನು ಈಗಾಗಲೇ ಪ್ರಾಯೋಜಕತ್ವ ವಹಿಸಿಕೊಂಡವರಿದ್ದಾರೆ. ಬಾಲಕೃಷ್ಣ ಗೌಡ ಮತ್ತು ಹರೀಶ್ ಅಜಯನಗರ ಅವರು ಪ್ರಾಯೋಜಕತ್ವ ತಗೊಂಡಿದ್ದಾರೆ. ಅದೇ ರೀತಿ 19 ತಾರೀಕಿಗೆ ಬೆಳಿಗ್ಗೆ ಭಜನಾ ಕಾರ್ಯಕ್ರಮ, ಸಂಜೆ 5ರಿಂದ 7 ಸಾಂಸ್ಕೃತಿಕ ಕಾರ್ಯಕ್ರಮ, 7ರಿಂದ 9 ಸಭಾ ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ಹಾಗೆ 20 ತಾರೀಕಿಗೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾಯೋಜಕತ್ವ ವಹಿಸಿಕೊಂಡಿದ್ದಾರೆ. ಒಂದು ನಡುಮನೆ ನವೀನ್ ಕುಮಾರ್ ರೈ ಅವರು ಒಪ್ಪಿಕೊಂಡಿದ್ದಾರೆ. ಹಾಗೆ 21 ತಾರೀಕಿಗೆ ಕೂಡ ಹಾಗೆ ಬೆಳಿಗ್ಗೆ 10ರಿಂದ 12, 5ರಿಂದ 7 ಮತ್ತು ಸಭಾ ಕಾರ್ಯಕ್ರಮ ಆಗಿ 9 ಗಂಟೆಯಿಂದ ಇವರು ದೀಪಕ್ ರೈ ಪಾನಾಜೆ ಮತ್ತು ಸುಂದರ್ ರೈ ಮಂದಾರ ಇವರ ನಾಟಕ ಇದೆ. ಇದನ್ನು ನಮ್ಮ ಮಂಗಳೂರಿನವರು ಇದಕ್ಕೆ ಒಪ್ಪಿಕೊಂಡಿದ್ದಾರೆ, ಪ್ರಭಾಕರ್ ಅಂತ. ಮತ್ತು ಆದಿತ್ಯ ಅವರ ಕಾಪಿ ಕಾರ್ಡ್ನವರ ನಾಟಕವನ್ನು ಕೂಡ ಮಂಗಳೂರಿನ ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಅವರು ಪ್ರಾಯೋಜಕತ್ವ ಒಪ್ಪಿಕೊಂಡಿದ್ದಾರೆ. ಹಾಗೆಯೇ 22ಕ್ಕೆ ಬೆಳಿಗ್ಗೆ ನಮ್ಮ ಬ್ರಹ್ಮಕಲಶೋತ್ಸವ, ಮಧ್ಯಾಹ್ನ ಇಲ್ಲಿ ಉತ್ಸವ. ಹಾಗೆ 22 ಸಂಜೆ ಮಧ್ಯಾಹ್ನ ನಂತರ ನಮ್ಮ ಈ ಯಕ್ಷಗಾನ ನಡೀಲಿಕ್ಕಿದೆ ಪಟ್ಲದವ್ರದ್ದು. 22 ಆಗಿ 23ಕ್ಕೆ ನಮ್ಮ ಮಾಮೂಲು ಜಾತ್ರೆ, ಬೆಳಿಗ್ಗೆ ತಂತ್ರಿಯವರು ಬಂದು ಮಾಮೂಲು ಹೇಗೆ ಜಾತ್ರೆ ಆಗ್ತದೆ ಹಾಗೆ ಪ್ರಾರಂಭ ಆಗ್ತದೆ. ಸಂಜೆ ಜಾತ್ರೋತ್ಸವ ನಡೀತೆ. ಈ ಸಲ ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ ಜಾತ್ರೆಯಲ್ಲಿ. ಹೇಗೆ ಅಂತ ಹೇಳಿದರೆ, ಸಂಜೆ 7 ಗಂಟೆಗೆ ದೈವದ ಭಂಡಾರ ತೆಗೆದು ದೈವದ ಭಂಡಾರ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ದೇವರಲ್ಲಿ ಅವರ ಒಂದು ನಡೆ ಆಗಲಿಕ್ಕುಂಟು. ಅದನಂತರ ಇಲ್ಲಿಯೇ ನಾವು ದೈವದ ಭಂಡಾರವನ್ನು ಇಲ್ಲಿ ಇಟ್ಟು ಮರುದಿವಸ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ನೇಮೋತ್ಸವ ಇದೇ ಅಂಗಣದಲ್ಲಿ ನಡೀಲಿಕ್ಕೆ ಉಂಟು. ಯಾಕೆಂದರೆ ಈಗ ನಾವು ದೇವಸ್ಥಾನದಲ್ಲಿಯೂ ಅಲ್ಲ, ಅಲ್ಲಿ ದೈವಸ್ಥಾನದಲ್ಲಿಯೂ ಅಲ್ಲ ಅಂತೇಳಿ ಮಧ್ಯದಲ್ಲಿ ನಡೆಸ್ತಾ ಇದ್ದೇವೆ. ಅದು ಸರಿ ಕಾಣಲಿಲ್ಲ ಪ್ರಶ್ನೆ ಚಿಂತನೆಯಲ್ಲಿ. ದೇವಸ್ಥಾನದಲ್ಲಿಯೇ ನೀವು ಮಾಡಿದರೆ ಒಳ್ಳೆಯದಂತಾಗಿದೆ, ಹಾಗೆ ಇಲ್ಲಿ ಮಾಡುವ ಅಂತಲೇ. ಹಾಗೆ ನಾವು 23 ತಾರೀಕು ಜಾತ್ರೋತ್ಸವದ ಹೊತ್ತು ಈ ವರ್ಷ ಏನು ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಿಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು. ಇಡುವುದಾದರೂ ಇನ್ನು ನಾವು ಬರುವ ವರ್ಷದಿಂದ ಭಂಡಾರ ಬಂದು ದೇವರ ಉತ್ಸವ ಆಗಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಅಂತೇಳಿ ಒಂದು ಯೋಚನೆ ಮಾಡಿದ್ದೇವೆ. ಯಾಕೆಂದರೆ ಈಗ ಜಾತ್ರೋತ್ಸವದಲ್ಲಿ ನಾವು ಜಾತ್ರೋತ್ಸವ ಆಗುವ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿ ಜಾತ್ರೋತ್ಸವ ಪ್ರಾರಂಭ ಆಗುವಾಗಲೇ 8:30, 9 ಗಂಟೆ ಆಗ್ತದೆ. ಅದು ಮುಗಿಯುವಾಗ 1 ಗಂಟೆ ಆಗ್ತದೆ. ಇಲ್ಲಿ ಊಟ ಮಾಡಿ ಇಲ್ಲಿ ಉತ್ಸವಕ್ಕೆ ಜನ ಸ್ವಲ್ಪ ನಿರುತ್ಸಾಹ ತೋರಿಸಿದ ಹಾಗೆ ಕಾಣ್ತದೆ. ಹಾಗೆ ಅದನ್ನು ತಂತ್ರಿಯವರು ಅದನ್ನು ಸುಮಾರು ಸಮಯ ಹೇಳಿ ಆಯಿತು. ಅದನ್ನು ಈ ಬ್ರಹ್ಮಕಲಶದಿಂದ ಆದರೂ ಸ್ವಲ್ಪ ಬದಲಾವಣೆ ಮಾಡುವ. ಅಲ್ಲಿಂದ 7 ಗಂಟೆಗೆ ಭಂಡಾರ ಬಂದು 7:30ಗೆ ಇಲ್ಲಿ ಭಂಡಾರ ಏರಿದ ಕೂಡಲೇ ನಾವು ಇಲ್ಲಿ ದೇವರ ಜಾತ್ರೋತ್ಸವ ಪ್ರಾರಂಭ ಮಾಡುವ. 10:30 ಗಂಟೆಗೆ ಜಾತ್ರೆ ಮುಗೀತದೆ. ಜಾತ್ರೆ ಮುಗಿದ ಕೂಡಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ಬೋದು. ಆದರೆ ಈ ವರ್ಷ ಅದನ್ನು ಇಟ್ಟುಕೊಂಡಿಲ್ಲ. ಹಾಗೆಯೇ ನಾವು ಸ್ವಾಮೀಜಿಯವರನ್ನು, ಗುರುದೇವತ ಸ್ವಾಮೀಜಿಯವರನ್ನು
ನಾವು ಹೋಗಲಿಕ್ಕಿದ್ದೇವೆ ಒಡಿಯೂರಿಗೆ. ಹೋಗಿ ಅಲ್ಲಿ ಅವರ ಹತ್ರ ಕೂಡ ನಾವು ರಿಕ್ವೆಸ್ಟ್ ಮಾಡಲಿಕ್ಕಿದ್ದೇವೆ. ಹಾಗೆ ನಮ್ಮ ಕಳೆದ ಬ್ರಹ್ಮಕಲಶದಲ್ಲಿ ಗೌರವಾಧ್ಯಕ್ಷರಾದಂಥ ಸಂಪುಟ ನರಸಿಂಹಸ್ವಾಮೀಜಿ ಅವರು ಸುಬ್ರಹ್ಮಣ್ಯ ಅವರನ್ನು ಕೂಡ ನಾವು ಕೇಳಿಕೊಳ್ಳಿಕ್ಕಿದ್ದೇವೆ. ಮತ್ತು ನಮ್ಮ ಜೊತೆ ಅಶೋಕ್ ರೈ ಅವರು ಗೌರವಾಧ್ಯಕ್ಷರಾಗಿ ನಮ್ಮ ಮಾನ್ಯ ಶಾಸಕರು ಅವರು ನಮ್ಮ ಜೊತೆಗಿರ್ತಾರೆ. ಅವರು ನನ್ನ ಹತ್ರ ಎಲ್ಲ ಮಾತಾಡಿದ್ದಾರೆ. ಈಗ ನೀವು ಏನು ಕರೆದ್ರು ನಾನು ಬರ್ತೇನೆ, ಇನ್ನು ಬ್ರಹ್ಮಕಲಶದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವ, ಏನು ಅನುಕೂಲವಾಗಬೇಕು ಅದೆಲ್ಲ ಮಾಡುವ ಅಂತ. ನಮ್ಮ ಮುಂದಿನ ಯೋಜನೆಯಲ್ಲಿ ನಾವು ಒಂದು ಮಹಾದ್ವಾರ ಬೆಲ್ಲಾರೆ ರಸ್ತೆಯಿಂದ ನಲಿಯಲು ರಸ್ತೆಗೆ ಈಗ ಹೊರಡುವಾಗ ಅಲ್ಲಿ ಒಂದು ಮಾಡುವ ಅಂತೇಳಿ ಒಂದು ಚಿಂತನೆ ಮಾಡಿಕೊಂಡಿದ್ದೇವೆ. ಆ ಮಹಾದ್ವಾರಕ್ಕೆ ಸುಮಾರು ಒಂದು 10 ಲಕ್ಷದ ಅಂದಾಜು ಎಸ್ಟಿಮೇಟ್ ಮಾಡಿಕೊಂಡಿದ್ದೇವೆ. ಅದನ್ನು ಎಷ್ಟು ಕಡಿಮೆ ಆಗ್ತದೋ ಅಷ್ಟು ಕಡಿಮೆಯಲ್ಲಿ ಮಾಡಬೇಕು ಅಂತೇಳಿ ಒಂದು ನಮ್ಮ ಉತ್ಸಾಹವನ್ನು ಅದಕ್ಕೆ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಮಹಾ ಅನ್ನ ಸಂತರ್ಪಣೆ ಅಂತೇಳಿ 1 ಲಕ್ಷ ರೂಪಾಯಿ, ಅನ್ನ ಸಂತರ್ಪಣೆ ಅಂತೇಳಿ 50,000 ರೂಪಾಯಿ, ಹಾಗೆಯೇ ಒಂದು ಹೊತ್ತಿನ ಅನ್ನ ಸಂತರ್ಪಣೆ ಅಂತೇಳಿ 25,000 ರೂಪಾಯಿಯ ಮೊತ್ತವನ್ನು ಈಗ ನಾವು ಮಾಡ್ತಾ ಇದ್ದೇವೆ. ಅಂದರೆ ನಾವು ಇಷ್ಟು ಸಮಯದಲ್ಲಿ ನಾವು ಹಣ ಸಂಗ್ರಹಣೆ ಮಾಡಲಿಲ್ಲ ಯಾವುದಕ್ಕೂ. ಈಗ ಎಂತ ಅಂತ ಹೇಳಿದರೆ, ನಮ್ಮ ಭಾರಿ ಆತ್ಮೀಯರಾದ ಉಜ್ವಲ್ ಪ್ರಭು ಅವರು ನನ್ನ ಪಾರ್ಟ್ನರ್ ಆಗಿದ್ದವರು, ಅವರು ನಮ್ಮ ತಾಮ್ರದ ಹೊದಿಕೆಯ 5 ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ತಾಮ್ರದ ಹೊದಿಕೆಗೆ ಸುಮಾರು 10-12 ಲಕ್ಷ ರೂಪಾಯಿ ಖರ್ಚಾಗ್ತದೆ, ಇತರ ಖರ್ಚುಗಳೇ ಉಂಟು. ಆದರೂ ಅದನ್ನು 5 ಲಕ್ಷ ನಾನು ಭರಿಸ್ತೇನೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ವಸಂತ ಮಂಟಪಕ್ಕೂ ಸುಮಾರು 10-12 ಲಕ್ಷ ಆಗ್ತಾ ಉಂಟು, ಆಗಿದೆ, ಆಲ್ಮೋಸ್ಟ್ ಮುಗಿದಿದೆ. ಅದರಲ್ಲಿ 4 ಲಕ್ಷ ರೂಪಾಯಿಯನ್ನು ಬಾಲಕೃಷ್ಣಗೌಡ ಮತ್ತು ಹರೀಶ್ ಅಜಯನಗರ ಅವರು ಒಪ್ಪಿಕೊಂಡಿದ್ದಾರೆ. ಅವರು ಮತ್ತೆ ಒಂದು ನಾಟಕ ನಮ್ಮ ಲೆಕ್ಕದಲ್ಲಿ ಆಗಬೇಕು, ಶಿವದೂತ ಗುಳಿಗೆ ಅಂತೇಳಿ ಅದನ್ನು ಒಪ್ಪಿಕೊಂಡಿದ್ದಾರೆ. ಸುಮಾರು 75,000 ರೂಪಾಯಿ ಅವರಿಗೆ ಕೊಡಬೇಕಾಗ್ತದೆ. ನಾಡ್ದು ಷಷ್ಠಿಯಂದು ನಮ್ಮ ಪ್ರವೀಣ್ ಕುಮಾರ್ ರೈ ನಲಿಲು ಇವರು ಅವರ ಮನಸ್ಸಿನಲ್ಲಿ ಭಾರಿ ಹಿಂದೆಯಿಂದಲೂ ಹೇಳ್ತಾ ಇದ್ದರು, ಸಂತೋಷ್ ನಮಗೆ ಒಂದು ದೇವಿ ಮಹಾತ್ಮೆ ಆಟ ಇಲ್ಲಿ ಬರಬೇಕಂತ. ನನ್ನ ಚಿಂತನೆಗಿತ್ತು. ಯಾಕೆಂತೇಳಿದರೆ ನಾವು ಕಳೆದ ಬ್ರಹ್ಮಕಲಶಕ್ಕೆ ಮೊದಲು ನಾವು ಕಟೀಲದ ಅಪ್ಪೆನೆ ಅವರನ್ನು ನಾವು ಇಲ್ಲಿ ಅವರನ್ನು ನಾವು ಬರಮಾಡಿಕೊಂಡಿದ್ದೆವು. ಇಲ್ಲಿ ಕಟೀಲ್ನ ಆಟ ಆಗಿದೆ, ಯಕ್ಷಗಾನ ಆಟ ಆಗಿದೆ. ತದನಂತರ ನಮಗೆ ಬ್ರಹ್ಮಕಲಶದ ಸಮಯದಲ್ಲಿ ಕೂಡ ಆಗ ದೇವಸ್ಥಾನದಲ್ಲಿ ಹಣ ಕೊಡುವಂಥ ಒಂದು ಇದಿತ್ತು ಕಾರ್ಯಕ್ರಮ ಎಲ್ಲ ದೇವಸ್ಥಾನದಲ್ಲಿ. ಆಗ ಕಟೀಲ್ ದೇವಸ್ಥಾನಕ್ಕೆ ನಾವು ಅರ್ಜಿ ಹಾಕಿರುವಾಗ ಕೇವಲ 2 ದೇವಸ್ಥಾನದವರಿಗೆ ಮಾತ್ರ 1.5 ಲಕ್ಷ ರೂಪಾಯಿ ಸಿಕ್ಕಿದೆ. ಮತ್ತು ಎಲ್ಲ ದೇವಸ್ಥಾನದವರಿಗೆ 25,000ದಿಂದ ಕೆಳಗಿದ್ದು. ಅದರಲ್ಲಿ ಒಂದು ದೇವಸ್ಥಾನ ನಲಿಯಲು ಸುಬ್ರಹ್ಮಣ್ಯ ದೇವಸ್ಥಾನ. ಯಾಕೆಂದರೆ ಆ ಸಮಯದಲ್ಲಿ 1 ಲಕ್ಷ ನಿಜವಾಗಿ ಅದು 1.5 ಲಕ್ಷ ಭಾರಿ ದೊಡ್ಡ ಮೊತ್ತ. ಆ ಸಮಯದಲ್ಲಿ ಕಟೀಲ್ನ ಆ ದೇವರು ಬರುವಾಗ ನೆಟ್ಟಾರಿಂದ ಬಂದ ರಸ್ತೆ ಹೀಗೆ ಅಲ್ಲಿ ಒಂದು ಬೆಂಡಾಗಿ ಝಡ್ಡಾಗಿ ಬಂದಿರಲಿಲ್ಲ, ಡೈರೆಕ್ಟ್ ಬಂದು ಇಳ್ದಿತ್ತು. ಬಂದದ್ದು ಲಾರಿ ಸೀದಾ ಇಳ್ದು ಇಲ್ಲಿ ಬಂದದ್ದು, ಅಂದರೆ ಏನೂ ಆಗಲಿಲ್ಲ. ಮತ್ತು ಇಲ್ಲಿಂದ ಮತ್ತೆ ದೇವರು ಹೋಗುವಾಗ ಭಾರಿ ಕಷ್ಟ ಬಂದು ಹೋದ ಸಂದರ್ಭ. ಆ ಸಮಯದಲ್ಲಿ ಆ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ಆ ಸಮಯದಲ್ಲಿ ಡಿ.ವಿ. ಸದಾನಂದ ಗೌಡರು 1 ಲಕ್ಷ ರೂಪಾಯಿ ಕೊಟ್ಟಿದ್ದರು. ಅವರು ಈ ಬ್ರಹ್ಮಕಲಶದಲ್ಲಿ ಕೈ ಚಾಚಿದ್ರು. ಹಾಗೆ ಸಹಜ ರಾಧೇಶ್ ನಾಲ್ವರು ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು, ಅವರು 50,000 ಕೊಟ್ಟಿದ್ದರು. ಆ 50,000 ನಾವು ಪಾಲ್ತಾಡಿ ರಸ್ತೆಗೆ ಅಂತ ಉಪಯೋಗಿಸಿಕೊಂಡಿದ್ದೆವು. ಹಾಗೆ ಶಿವಪ್ಪ ಪೂಜಾರಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಇದ್ದರು, ಅವರು 50,000 ಕೊಟ್ಟಿದ್ದಾರೆ. ನಮ್ಮ ದತ್ತಿ ಇಲಾಖೆಯಿಂದ ಒಂದು 50,000 ರೂಪಾಯಿ ನಮಗೆ ಸಿಕ್ಕಿದೆ. ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಮಗೆ ದುಡ್ಡು ಸಿಕ್ಕಿದೆ. ಆಗ ನಮಗೆ ರವೀಂದ್ರನಾಥ್ ರೈ ಅವರು ಅಲ್ಲಿ ಅಧ್ಯಕ್ಷರಾಗಿದ್ದರು. ಅವರು ನಮ್ಮ ಅಪ್ಲಿಕೇಶನನ್ನು ನೋಡಿ ಯಾವಾಗಲೂ ದೇವಸ್ಥಾನಕ್ಕೆ ಒಂದು ಅಪ್ಲಿಕೇಶನ್ ಕೊಡುವಾಗ ಹೀಗೆ ಕೊಡಬೇಕಂತೇಳಿ ಅವರು ಅಷ್ಟು ನಮ್ಮನ್ನು ಹೊಗಳಿದ್ದಾರೆ. ಹಾಗೆ ಧರ್ಮಸ್ಥಳದಿಂದ ನಮಗೆ ಹಣ ಬಂದಿದೆ. ಧರ್ಮಸ್ಥಳದಲ್ಲಿ ಕೂಡ ವೀರೇಂದ್ರ ಹೆಗ್ಡರು ನನ್ನನ್ನು ಒಂದು 20 ನಿಮಿಷ ಈ ದೇವಸ್ಥಾನ ಹೇಗೆ ನಿರ್ಮಿಸಿದ್ದೀರಿ ಅಂತೇಳಿ ನನ್ನ ಪ್ರಶ್ನೆ ಕೇಳಿದರು ಅವರು. ನಾನು 20 ನಿಮಿಷ ಅವರ ಎದುರು ನಿಂತು ಈ ದೇವಸ್ಥಾನ ಹೇಗೆ ನಿರ್ಮಿಸಿದೆ ಅಂತೇಳಿ ಫೋಟೋ ಸಮೇತ ವಿವರಿಸಿದ್ದೇನೆ. ಯಾಕೆಂತ ಹೇಳಿದರೆ ನಮ್ಮ ಕ್ಷೇತ್ರ ಅದು ಶಾಶ್ವತವಾಗಿ ಅಲ್ಲಿ ಇರುವಂಥ ಒಂದು ದೇವರು. ಅಲ್ಲಿ ನಾವು ಹುತ್ತಕ್ಕೆ ಪೂಜೆ ಮಾಡ್ತೇವೆ. ಈ ರೀತಿಯ ಹುತ್ತಕ್ಕೆ ಪೂಜೆ ಮಾಡುವ ಕ್ಷೇತ್ರಗಳು ಕೆಲವೇ ಕಡೆ ಇರುವುದು. ಆದರೆ ಅದನ್ನು ನಿರ್ಮಿಸುವುದು ಹೇಗೆ ಅಂತ ಆಗ ನಾವು ಹೇಳಿದೆವು, ದೇವರಿಗೆ ನಾವು ಒಂದು ಪಂಜರ ಮಾಡಿದ್ದೇವೆ. ಅಂದರೆ ಅದು ನಮ್ಮ ಕಿರಲ್ಬೋಗಿಯ ಹಲಗೆಯಲ್ಲಿ ಮಾಡಿದ್ದು. ನನಗೆ ತಂತ್ರಿಯವರು ಸಲಹೆ ಕೊಟ್ಟಿದ್ದರು, ಅದು ಪ್ಲೈವುಡ್ಡಿನಲ್ಲಿ ಪಂಜರ ಮಾಡಿದರೆ ಸಾಕು ಅಂತ. ಆದರೆ ನನ್ನ ಮನಸ್ಸನ್ನು ದೇವರು ಬಿಡಲಿಲ್ಲ. ಅವರು ಅದರಲ್ಲಿ ಮಾಡಿಸಿದರು.
ಕೊನೆಯ ಹಂತದಲ್ಲಿ ನಮಗೆ ಆ ಕಲ್ಲಿನ ಗೋಡೆ ಮೇಲೆ ಬಂದು ಮೇಲೆ ಕರ್ಣಮುಚ್ಚಿಗೆ ಮಾಡುವ ಸಂದರ್ಭದಲ್ಲಿ ನಮಗೆ ಆ ಒಂದು ಕಿರಲ್ಬೋಗಿ ಹಲಗೆಯಲ್ಲಿ ಮಾಡಿದ ಪಂಜರದಿಂದಾಗಿ ಪಂಜರದ ಮೇಲೆ ನಿಂತು ಆ ಕೆಲಸ ಮಾಡುವಂಥ ಸಂದರ್ಭ ಬಂತು. ಆಗ ಅದು ನಮಗೆ ಅಷ್ಟು ಉಪಯೋಗ ಬಂದಂಥ ಇದು ಅದೆಲ್ಲ ದೇವರು ನಡೆಸಿಕೊಟ್ಟಿದ್ದಾರೆ. ಇಲ್ಲಿ ಏನು ಆಗಬೇಕಂತೇಳಿ ಅವರೇ ನಿರ್ಧಾರ ಮಾಡಿಕೊಂಡಿರ್ತಾರೆ. ಇಲ್ಲಿ ಏನು ನಡಿಬೇಕು, ಯಾರ್ಯಾರಿಂದ ಯಾವ ಕೆಲಸ ಆಗಬೇಕು ಎಲ್ಲ ಆ ಸುಬ್ರಹ್ಮಣ್ಯ ದೇವರು ನಿರ್ಧರಿಸಿರ್ತಾರೆ. ನಾವೆಲ್ಲ ಬರೀ ಒಂದು ಆಟದ ಗೊಂಬೆಗಳು, ನಾವೆಲ್ಲ ಕೆಲಸ ಮಾಡ್ತೇವೆ ಹೊರತು ನಮ್ಮಿಂದ ಏನು ಆಗುವುದು ಅಂತ ನಾನು ನೆನೆಸಿರುವುದಿಲ್ಲ. ಎಲ್ಲ ಅವರು ನಮ್ಮ ಹತ್ರ ನಡೆಸ್ತಾರೆ. ತಮ್ಮೆಲ್ಲರ ಒಂದು ಆ ಸಹಕಾರ ನಾನು ಅವತ್ತಿಂದ ಇವತ್ತಿನವರೆಗಿದ್ದು ಯಾವತ್ತೂ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷೇತ್ರದ ಒಂದು ಆಡಳಿತ ನಡೆಸಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಯಾವುದೇ ದೇವಸ್ಥಾನ ಆಗಲಿ, ಯಾವುದೇ ಕ್ಷೇತ್ರ ಆಗಲಿ, ದೈವಸ್ಥಾನ ಆಗಿರಲಿ, ಒಂದು ಭಜನ ಮಂದಿರ ಆಗಿರಲಿ, ಒಂದು ಸ್ವಂತ ಮನೆಯನ್ನು ನಡೆಸಲಿಕ್ಕೆ ನಾವು ಎಷ್ಟು ಹೋರಾಟ ಮಾಡ್ತೇವೆ. ಹಾಗಾದರೆ ಒಂದು ಸಾರ್ವಜನಿಕವಾದ ಒಂದು ಕ್ಷೇತ್ರಗಳನ್ನು ನಡೆಸಬೇಕಾದ್ರೆ, ಒಂದು ಸಂಘ ಸಂಸ್ಥೆ ನಡೆಯೋದಕ್ಕೆ ಎಷ್ಟು ಕಷ್ಟ ಇರ್ತದೆ. ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಬೇರೆ ಬೇರೆ ಮನೋಭಾವದವರು ಕೂಡಿಸಿಕೊಂಡು ಬೇರೆ ಬೇರೆ ಜನಗಳನ್ನು ಬೇರೆ ಬೇರೆ ನಂಬುಗೆಯವರು ಇರ್ತಾರೆ. ಅದನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಪಣ ತೊಟ್ಟಿದ್ದೇವೆ. ಇದನ್ನೆಲ್ಲ ನಾವು ಈಗಾಗಲೇ ಮಾಡಿ ಮುಗಿಸ್ತಾ ಬಂದಿದ್ದೇವೆ. ಈಗ ಬ್ರಹ್ಮಕಲಶಕ್ಕೆ ಆಗಿ ನಾವು ಎಲ್ಲರೂ ಹೊರಟಿದ್ದೇವೆ. ನಿಜವಾಗಿಯೂ ಈ ನಿಮಗೆ ಹೇಗೆ ಕಾರ್ಯಕ್ರಮ ಆಗ್ತದೆ ಅಂತೇಳಿ ನಾನು ಒಂದು ಸಂಕ್ಷಿಪ್ತವಾಗಿ ಸಣ್ಣ ಮಟ್ಟಿಗೆ ತಿಳಿಸಿದ್ದೇನೆ. ನಾವು ಇಲ್ಲಿ ಇನ್ನು ಬ್ರಹ್ಮಕಲಶಕ್ಕೆ ನಾವು ಎಲ್ಲ ದಿವಸ ಊಟ, ಕಾಫಿ, ತಿಂಡಿ ಇಲ್ಲಿ ಎಲ್ಲವೂ ನಮ್ಮ ಸುಸೂತ್ರವಾಗಿ ನಡಿಬೇಕು. ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ಬಂದವರಿಗೆ ಊಟ ಬಡಿಸಬೇಕು, ನಾವು ಊಟ ಮಾಡಬೇಕು, ನಾವು ಇಲ್ಲಿ ಸಂತೋಷದಲ್ಲಿ ಇರಬೇಕು. ಇಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವು ಯಶಸ್ವಿ ಆಗಬೇಕಾದ್ರೆ ನಾವೆಲ್ಲ ಬಂದು ಸೇರಬೇಕು. ನಾವು ಸಮಯಕ್ಕೆ ಸರಿಯಾಗಿ ಬಂದರೆ ಸಾಕಾಗೋದಿಲ್ಲ. ಸ್ವಲ್ಪ ಮೊದಲೇ ಬಂದು ಈ ಕ್ಷೇತ್ರದಲ್ಲಿ ಸೇರಿಕೊಳ್ಬೇಕು. ಯಾರೂ ಊರಿನಲ್ಲಿ ನೀವು ಅಡುಗೆ ಮಾಡಬೇಕಂತ ನಾನು ಹೇಳುವುದಿಲ್ಲ. ಎಲ್ಲರೂ ಕ್ಷೇತ್ರಕ್ಕೆ ಬನ್ನಿ. ಎಲ್ಲರೂ ನಾವು ಒಟ್ಟಿಗೆ ಕೂತು ಕಾಫಿ ಕುಡಿಯುವ, ಎಲ್ಲರೂ ಒಟ್ಟಿಗೆ ಕೂತು ಮಧ್ಯಾಹ್ನ ಊಟ ಮಾಡುವ, ಸಂಜೆ ಕಾಫಿ ಕುಡಿಯುವ, ರಾತ್ರಿ ಊಟ ಮಾಡುವ, ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಧಾರ್ಮಿಕ ಸಭಾ ಕಾರ್ಯಕ್ರಮ ಇರಲಿ, ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಸೇರಿ ಇದು ಒಂದು ನಮ್ಮ ಪ್ರವೀಣ್ ಚೆನ್ನವರ ಅವರೊಂದು ಲೋಗೋ ಹಾಕಿದ್ದಾರೆ. ಇದು ಬ್ರಹ್ಮ ಕಲಶೋತ್ಸವ ಸಂಭ್ರಮ ಅಂತ. ಅದನ್ನು ನೋಡಿ ನನಗೆ ನಿಜವಾಗಿ ಖುಷಿಯಾಯಿತು. ಅವರಿಗೆ ಆ ದೇವರು ಪ್ರೇರಣೆ ಕೊಟ್ಟರಲ್ಲ ಅಂತ. ಯಾಕೆಂತೇಳಿದರೆ ಇದು ಬ್ರಹ್ಮಕಲಶ ನಾವು ಕಷ್ಟದಲ್ಲಿ ಮಾಡೋದು. ನಮಗಿದು ಇಷ್ಟು ಒಂದು ಆಗಲಿಯಪ್ಪ 5 ದಿವಸ, ಹೇಗಾದರೂ ಹೋಗಲಿಯಪ್ಪ 7 ದಿವಸ, ಹೇಗಾದರೂ ಮಾಡುವಪ್ಪ ಒಮ್ಮೆ ಮುಗಿಲಿಯಪ್ಪ, ಅದು ಇರಬಾರ್ದು ನಮ್ಮ ಮನಸ್ಸಿನಲ್ಲಿ. ಇದು ಸಂಭ್ರಮ. ನಮಗೆ ಇಂಥ ಅವಕಾಶ 20 ವರ್ಷ ಕಳೆದು ಸಿಕ್ಕಿದೆ ನೋಡಿ. ನಿಜವಾಗಿ 12 ವರ್ಷ ಕಳೆದು ಸಿಗಬೇಕಿತ್ತು. ಯಾಕೆಂತೇಳಿದರೆ 12 ವರ್ಷ ಕಳೆದು ಮಾಡುವಂಥ ಶಕ್ತಿ ನಮ್ಮ ಹತ್ರ ಇರಲಿಲ್ಲ. ನನ್ನ ಮನಸ್ಸಿನಲ್ಲಿ ನಮ್ಮ ಎಲ್ಲ ಸಮಿತಿ ಸದಸ್ಯರಾಗಲಿ, ನಮ್ಮ ಕಮಿಟಿಯವರಾಗಲಿ, ನನ್ನ ಹಿರಿಯರಾಗಲಿ ಎಲ್ಲರ ಒಂದು ಆಸೆ ಇತ್ತು. ಈ ಕ್ಷೇತ್ರ ಬೆಳಗಬೇಕಾದ್ರೆ ಈ ಕ್ಷೇತ್ರದಲ್ಲಿ ಆಗುವಂಥ ಕೆಲಸಗಳೆಲ್ಲ ಆಗಬೇಕಂತ. ಹಾಗೆ ನಮ್ಮ ಹಿರಿಯವರ ಒಂದು ಆಶೀರ್ವಾದ, ಈ ದೇವರ ಒಂದು ಅನುಗ್ರಹ, ಹಾಗೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಅಪೇಕ್ಷೆ, ನಿಮ್ಮೆಲ್ಲರ ಒಂದು ದೇವರ ಒಂದು ಹೇಗೆ ನಡಿಬೇಕು ಅಂತ ನಿಮ್ಮೆಲ್ಲ ಆಸೆ ಹೇಗಿತ್ತೋ ಹಾಗೆ ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಪ್ರಥಮವಾಗಿ ಈ ದೇವಸ್ಥಾನಕ್ಕೆ ರಸ್ತೆ ಅಗಲ ಆಗಬೇಕು. ಇನ್ನೂ ರಸ್ತೆ ಅಗಲ ಆಗ್ತದೆ. ಈಗ ಅರುಣನ ಮನೆ ಹತ್ತಿರ ಅಗಲ ಆಗಲಿಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡಲಿಕ್ಕೆ. ಹಾಗೆ ಇನ್ನೂ ಕೂಡ ನಾವು ಎಲ್ಲ ಅರುಣನ ಮನೆ ಎದುರು ಕೂಡ ಅಗಲ ಮಾಡ್ತೇವೆ. ಈ ಮಳೆಯ ಸಮಸ್ಯೆಯಿಂದಾಗಿ ನಮಗೆ ಕೆಲಸ ಮಾಡಲಿಕ್ಕೆ ನಿಜವಾಗಿಯೂ ಕಷ್ಟ ಆಗ್ತಾ ಉಂಟು. ಆಗಾಗ ನಾವು ಕೆಲಸ ಮಾಡಬೇಕು. ಮಳೆ ನಮಗೆ ಉಪದ್ರ ಮಾಡ್ತಾ ಇರ್ತದೆ. ಮತ್ತು ಸ್ವಲ್ಪ ದೂರದಿಂದ ಬರಬೇಕು. ನಮಗೆ ಶಕುಂತಲಾ ಶೆಟ್ಟರು MLA ಇರುವಾಗ, ಅವರು BJPಯಲ್ಲಿ MLA ಇರುವಾಗಲೂ, ಕಾಂಗ್ರೆಸ್ನಲ್ಲಿ ಇರುವಾಗಲೂ ತುಂಬ ನಮಗೆ ಸಹಾಯ ಮಾಡಿದ್ದಾರೆ. ದೊಡ್ಡ ಮೊತ್ತದ ಸಹಾಯ ಮಾಡಿದವರು ಶಕುಂತಲಾ ಶೆಟ್ಟರು. ಅವರನ್ನು ಯಾವಾಗಲೂ ಮರೀಲಿಕ್ಕಿಲ್ಲ. ನಾಡ್ದು ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ಅವರನ್ನು ಕರೀಲಿಕ್ಕೆ ಉಂಟು ನಾವು. ಹಾಗೆ ನಮ್ಮ ಸುನೀಲ್ ರೈ ಪಂಚಾಯತ್ ಮೆಂಬರ್ ಆಗಿರುವಾಗಲೂ ಸಹಾಯ ಮಾಡಿದ್ದಾರೆ. ಹಾಗೆ ಬೇಬಿ ಅವರು ಪಂಚಾಯತ್ ಮೆಂಬರ್ ಆಗಿದ್ದರು. ಇಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ಹಾಗೆ ನಮಗೆ ಎಲ್ಲ ಪಕ್ಷದವರು, ನಾವು ಯಾವುದೇ ಪಕ್ಷಕ್ಕೆ ಅಂತೇಳಿ ಸೀಮಿತವಾಗಿಲ್ಲ, ಎಲ್ಲ ಪಕ್ಷದವರ ಜೊತೆಯೂ ನಾವು ಒಳ್ಳೆಯದಾಗಿ ಬೆರೆತು ಈ ಕ್ಷೇತ್ರದ ಕೆಲಸ ಮಾಡಬೇಕಂತ ಆಸೆ ಪಟ್ಟವರು ನಾವು. ತಾವು ಎಲ್ಲರೂ ಬರಬೇಕು. ಎಲ್ಲ ಬಂದು ಆ ಒಂದು 7 ದಿವಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ನಾವೆಲ್ಲ ಇಲ್ಲೇ ಇರಬೇಕು. ನಾವೆಲ್ಲ ಒಟ್ಟಿಗೆ ಒಟ್ಟಿಗೆ ಇದ್ದು ಈ ಎಲ್ಲ ಕಾರ್ಯಕ್ರಮವನ್ನು ನಾವು ನಿಭಾಯಿಸುವ. ನಮ್ಮ ಈಗ ಕರಡು ಸಮಿತಿ ಮಾಡಿದ್ದೇವೆ. ಇನ್ನೂ ನೀವು ಸ್ವಲ್ಪ ಸಮಿತಿಗೆ ಸೇರಿಕೊಳ್ಳಿ. ಯಾರ್ದಾದ್ರೂ ಅದರಲ್ಲಿ ಹೆಸರು ಬಾಕಿ ಇರ್ಬೋದು. ನಂಬರ್ ಕೊಡಿ, ಫೋನ್ ನಂಬರ್ ಕೊಡಿ, ನಿಮ್ಮ ಹೆಸರು ಬರೆಸಿ. ನಿಮ್ಮ ಯಾವುದಕ್ಕೆ ನಿಮಗೆ ಉತ್ಸಾಹ ಉಂಟಂತೇಳಿ ನಾವು ಅದಕ್ಕೆ ಬೇಕಾದರೆ ಸೇರಿಸಿಕೊಳ್ತೇವೆ. ನಮ್ಮದೇನು ಅದರಲ್ಲಿ ಅಭ್ಯಂತರ ಇಲ್ಲ. ನಾವು ಈಗ ಪ್ರವೀಣ್ ಇದ್ದಾರೆ ನಮ್ಮ ನಡುಗುಟ್ಟೆಲಿನವರು. 2004ರಲ್ಲಿ ಸಣ್ಣ ಹುಡುಗ, ಅವನಿಗೆ ಶಾಲೆ ಹಾಕುವಾಗ ಹುಡುಗ ಇವ ಓಡ್ತಾ ಇದ್ದ ಆಚೆ ಈಚೆ. ಹಾಗೆ ಅವನನ್ನು ಜೋರು ಮಾಡಿಕೊಂಡು ನಾನು ಶಾಲೆ ಹಾಕೋದು ಅವನಿಗೆ, ನೀನು ಓಡಬೇಡ ಅಂತ. ಈಗ ದೊಡ್ಡದಾಗಿ ಬೆಳೆದಿದ್ದಾನೆ.
ಈಗ ಒಂದು ಬ್ರಹ್ಮಕಲಶ ನಡೆಸುವಂಥ ಶಕ್ತಿ ಅವನ ಹತ್ರ ಉಂಟು. ಅವನು ಪಾಲ್ತಾಡಿ ಉಲ್ಲಾಕ್ಲು ಕ್ಷೇತ್ರದಲ್ಲಿ ದೊಡ್ಡ ಮೊತ್ತ ಸಂಗ್ರಹ ಮಾಡಿದಂಥ ಒಂದು ಪ್ರವೀಣ್. ಈಗಲೂ ಅವನ ಉತ್ಸಾಹ, ಅದಕ್ಕೆ ಅವನಿಗೆ ಸಹಾಯಕ್ಕಾಗಿ ಪ್ರವೀಣ್ ಚೆನ್ನವರ ಬಂದಿದ್ದಾರೆ. ಹಾಗೆ ನಮ್ಮ ಇಲ್ಲಿ 20 ವರ್ಷ ಮೊದಲು ಸೇವೆ ಮಾಡಿದವರು ತುಂಬ ಜನ ಇದ್ದಾರೆ. ನಮ್ಮ ಸರೋಜಿನಿ ಅಕ್ಕ ಇವತ್ತು ಬರಲಿಲ್ಲ, ಅವರು ಕೂಡ ತುಂಬ ಕೆಲಸ ಮಾಡಿದವರು. ಎಲ್ಲರನ್ನು ನನಗೆ ಇಲ್ಲಿ ಹೆಸರು ಕದ್ದು ಹೇಳಲಿಕ್ಕಾಗೋದಿಲ್ಲ. ಆದರೂ ಕೆಲವರನ್ನು ನೆನಪಿಸ್ತಾ ಇದ್ದೇನೆ. ಇನ್ನೂ ಕೂಡ ನನಗೆ ನೆನಪು ಬರ್ತದೆ. ಆದರೆ ಎಲ್ಲರ ಹೆಸರು ನನಗೆ ಗೊತ್ತುಂಟು, ಯಾರ್ಯಾರು ಬಂದಿದ್ದಾರೆ, ಹೇಗೆ ಕೆಲಸ ಮಾಡಿದ್ದಾರೆ. ಕೆಳಗಿನ ಪಾಲ್ತಾಡಿ ಅವರು, ಮೇಲಿನ ಪಾಲ್ತಾಡಿನವರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಇಲ್ಲಿ ಜೊತೆಯಾಗಿದ್ದು ಮಾಡಿದ ಅಂಥ ಒಂದು ಆ ಒಂದು ನೆನಪು ಇನ್ನೊಮ್ಮೆ ನಮಗೆ ಮರುಕಳಿಸಬೇಕು. ಆ ನೆನಪು ಇನ್ನೊಮ್ಮೆ ನಾವು ಇಲ್ಲಿ ಅದನ್ನು ಮರುಕಳಿಸಿ ನಾವು ಮುಂದೆ ಕೊಂಡೋಗಬೇಕು. ಈ ಕ್ಷೇತ್ರ ಬ್ರಹ್ಮಕಲಶದಲ್ಲಿ ಹೊರಗಿನ ಮಾತ್ರ ಅಲ್ಲ, ಇನ್ನು ಮುಂದೆ ಈ ಕ್ಷೇತ್ರ ಹೀಗೆ ನಡಿಬೇಕು ಅಂತ ನಮ್ಮ ಆಸೆ. ನಾನು ಗೌರವಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಅಲ್ಲಿಯೂ ಕೂಡ ಸತತ ನಾವು ಎಲ್ಲ ಕೆಲಸ ಮಾಡಿದವರೇ. ಹಾಗೆಯೇ ಪಾಲ್ತಾಡು ವಿಷ್ಣುಮೂರ್ತಿ ದೈವಸ್ಥಾನದ ಅಧ್ಯಕ್ಷನಾಗಿ ಕೆಲಸ ಮಾಡುವಾಗಲೂ ನವೀನ್ ರೈ ನಡುಮನೆಯವರೊಟ್ಟಿಗೆ, ನಡುಮನೆ ನವೀನ್ ರೈ ಅಂತ ಹೇಳಿದರೆ ಸ್ವಲ್ಪ ಜೋರ್ನ ಜನ. ಅಂದರೆ ಅದು ದೈವಸ್ಥಾನ ನಡೆಸುವುದಷ್ಟು ಸುಲಭದ ಕೆಲಸ ಅಲ್ಲ. ಅದು ಅಂದರೆ ಕೇರಳದವರು ಬರೋದು, ಅದು ಅಷ್ಟು ಕಷ್ಟ ಉಂಟು. ಅದು ನನಗೆ ಹೋಗಿ ಅಲ್ಲಿ ನಿಂತಾಗ ಗೊತ್ತಾಯಿತು, ಈ ನವೀನ ಯಾಕೆ ಇಷ್ಟು ಜೋರು ಅಂತ. ಅಂದರೆ ಅಲ್ಲಿ ಕಷ್ಟ ಉಂಟದು. ಆದರೂ ಅಂಥ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಅದನ್ನು ಕೂಡ ಯಶಸ್ವಿಯಾಗಿ 8 ತಿಂಗಳಲ್ಲಿ ಮುಗಿಸಿ ಏನು ಕೊರತೆ ಇತ್ತೋ ಅದನ್ನು ನಾವು ಸಂಪೂರ್ಣಗೊಳಿಸಿದ್ದೇವೆ. ಹಾಗೆ ಇದೆಲ್ಲ ಆಗದೆ ವಿಷ್ಣುಮೂರ್ತಿ ದೇವಸ್ಥಾನದ್ದು ಬಾಕಿ ಇತ್ತು, ಮಣಿಕರದ್ದು ಅದಾಗಬೇಕಿತ್ತು. ಅದಕ್ಕೂ ಹೋಗ್ತಾ ಇದ್ದೆ ಮೀಟಿಂಗಿಗೆ, ಎಲ್ಲ ಮೀಟಿಂಗ್ ಹೋಗ್ತಿದ್ದೆ. ಕೊನೆಗೆ ಬ್ರಹ್ಮಕಲಶೋತ್ಸವದ ದಿನಾಂಕ ನಿಗದಿ ಮಾಡುವಾಗಲೂ ನಾನೇ ಉತ್ಸವ ತೋರಿಸ್ತಾ ಇದ್ದೆ, ವಿಲಾಸನದ ಬೇಗ ಮಾಡೋ. ಯಾಕೆಂತ ಹೇಳಿದರೆ ಅದೆಲ್ಲ ಮುಗಿಯದೆ ನಳಿನಲ್ಲಿ ಇನ್ನೊಮ್ಮೆ 2ನೇ ಬ್ರಹ್ಮಕಲಶ ಆಗೋದು ಬೇಡ ಅಂತ ಒಂದು ದೇವರಿಗೆ ಇತ್ತ ಏನೋ. ನನಗೂ ಒಂದು ಅದೇ ರೀತಿ ಮನಸ್ಸಿತ್ತು, ಎಲ್ಲ ಮುಗೀಲಿ ಒಮ್ಮೆ, ಅದು ಮುಗ್ದ ಮೇಲೆ ಮಾಡುವ, ಆರಾಮದಲ್ಲಿ ಮಾಡುವ, ಯಾಕೆ ಗಡಿಬಿಡಿ ಅಂತ. ಅಲ್ಲ ಅನ್ನೆರುಳ್ಳೇರು ಹೆಂಗಲ್ಲ, ಕೊಂಜಾಯ್ತೇರುಳ್ಳೇರು ಅಂಚ ಕೊಂಜಾಯ್ತೇರ್ನ ಹಿರಿಯರು ಬತ್ತೇರು ಆರ್ನ ಅಜ್ಜರ್ನ ಕಾಲೋರ್ದಿಂಚಿ ಯಾರಿಗೆ ಗೊತ್ತುಂಟು, ಏತ ಕಾಲೋರ್ದಿಂಚಿ ನಲಿಯಲ್ಲಿ ದೇವಸ್ಥಾನ ಶನಿವಾರ ಪೂಜೆ ಮಾಡ್ತೊಂದಿತ್ತನ ಅಂಚ. ಅವರು ಕೂಡ ಇವತ್ತು ಬಂದಿದ್ದಾರೆ ನಮ್ಮ ಕ್ಷೇತ್ರ ನೋಡಬೇಕು. ತಡ ಮಾಡಿದರು, 20 ವರ್ಷ ಆಗಿ ಈಗ ಮಾಡಿದರು ಅಂತೇಳಿ ಏನು ಬೇಸರ ಇಲ್ಲ. ಅದರಲ್ಲಿ ನಮ್ಮ ಊರಿನಲ್ಲಿರುವ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗಿ ಈಗ ಕೊನೆಗೆ ನಾವು 2ನೇ ಬ್ರಹ್ಮಕಲಶೋತ್ಸವದಲ್ಲಿದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಅಗತ್ಯ. ಇನ್ನು ನಾವು ಮಹಾಪೂಜೆ ಈಗ ನಡೀಲಿಕ್ಕೆ ಉಂಟು. ಮಹಾಪೂಜೆ ಆಗ್ತಾ ಇರುವಾಗಲೇ ಅಶೋಕ್ ರಾಯ್ ಕೂಡ ಅವರು ಬರ್ತಾರೆ, ನಮ್ಮೊಟ್ಟಿಗೆ ಸೇರಿಕೊಳ್ತಾರೆ. ನಾವು ಮಹಾಪೂಜೆ ಶುರು ಮಾಡುವ. ಮಹಾಪೂಜೆ ಆದ ಕೂಡಲೇ ನಿಮ್ಮ ಯಾವುದಾದ್ರೂ ಹೆಸರು ಅದರಲ್ಲಿ ಬಾಕಿ ಆಗಿರ್ಬೋದು, ಇಲ್ಲಿ ಸೇರಿಸಿಕೊಳ್ಳಿ, ಇಲ್ಲಿ ಬರೆದುಕೊಳ್ತಾರೆ. ನೀವು ಏನು ಅದರಲ್ಲಿ ಬೇಸರ ಮಾಡಬೇಡಿ. ಈಗ ಕರಡು ಮಾಡಿದ್ದು ನಾವು, ಇನ್ನೂ ಬೇಕಾದರೆ ಯಾವ್ಯಾವ ಸಮಿತಿಗೆ ಬೇಕಾದರೂ ನಾವು ಸೇರಿಸಿಕೊಳ್ಳುವ. ಅದರಲ್ಲಿ ಏನು ನೀವು ಯೋಚನೆ ಮಾಡೋದು ಬೇಡ. ಮತ್ತು ನಮ್ಮ ಹೊರೆಕಾಣಿಕೆಯನ್ನು ಚಂದ ಮಾಡಬೇಕು. ಅದ್ಭುತವಾಗಿ ಹೊರೆಕಾಣಿಕೆ ಪಾಲ್ತಾಡಿ ಉಳ್ಳಾಕಲ್ನ ಕ್ಷೇತ್ರದಿಂದ ಯಾಕೆ ಪ್ರಾರಂಭ ಮಾಡಿದ್ರೆ ಅಂತೇಳಿ ಅಲ್ಲಿಯ ಬ್ರಹ್ಮಕಲಶಕ್ಕೆ ಇಲ್ಲಿಂದ ಪ್ರಾರಂಭ ಮಾಡಿದ್ದೆವು. ಅದು ಅದ್ಭುತವಾಗಿ ನಡೆದು ಹೋಗಿದೆ. ಅದೇ ರೀತಿ ಈಗ ಅಲ್ಲಿಂದ ಇಲ್ಲಿಗೆ ಮಾಡುವಂತೇಳಿ ನಮ್ಮ ಪಾಲ್ತಾಡಿ ಗ್ರಾಮದವರ ಒತ್ತಾಯ. ನಮ್ಮ ಅಧ್ಯಕ್ಷರು ಇದ್ದಾರೆ ಸಂಜಯ್ ಅವರು ಕೂಡ ಹೇಳ್ತಾರೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಹಾಗೆ ಅಂತ ಒಂದು ಮಾಡಿದೆ. ಊರಿನ ಎಲ್ಲರೂ ಇಲ್ಲಿ ನಮಗೆ ಸಹಕಾರ ಕೊಡಬೇಕು. ಒಂದು ನಮ್ಮ ಹಸಿರು ಹೊರೆಕಾಣಿಕೆ ಕೂಡ ಚೆಂದ ಆಗಬೇಕು. ನಾವು ಹೋರ್ಡಿಂಗ್ ಮಾಡುವ ಕಾರ್ಯಕ್ರಮ ಇದ್ದೇವೆ. ಹೋರ್ಡಿಂಗ್ ಯಾರಾದರೂ ಹೆಸರಲ್ಲಿ ಹಾಕೋದಾದರೆ ನಮ್ಮಲ್ಲಿ ಹೆಸರು ಕೊಡ್ಬೋದು, ಫೋಟೋ ಕೊಡ್ಬೋದು. ಅದು ಸುಮಾರು ಒಂದು 2,500 ರೂಪಾಯಿಗೆ ಅಂದಾಜು 3,000 ಒಳಗೆ 10x10 ಹೋರ್ಡಿಂಗ್ಸ್ ನಾವು ಬ್ರಹ್ಮಕಲಶದವರೆಗೆ ಹಾಕಿರ್ತೇವೆ. ಮತ್ತು ದ್ವಾರ ಮಾಡ್ತೇವೆ, 4 ದ್ವಾರ ಮಾಡುವ ಅಂದಾಜಿದೆ. ಒಂದು ಬೆಳ್ಳಾರೆಯಲ್ಲಿ, ಒಂದು ಕುಂಬ್ರದಲ್ಲಿ, ಮತ್ತು ಮಧ್ಯೆ 2, ಮತ್ತು ಇಲ್ಲಿ ಒಂದು ಮಹಾದ್ವಾರ ಮಾಡುವ ಅಂತ ಇದ್ದೇವೆ. ಯಾರಾದರೂ ನಿಮಗೆ ಸಂಘ ಸಂಸ್ಥೆಯವರು ಅಥವಾ ಯಾರಾದರೂ ಇಂಡಿವಿಜುವಲ್ ಆಗಿ ಫ್ಯಾಮಿಲಿಯವರು ಹಾಕೋದಾದರೆ ನಮಗೆ ದ್ವಾರಕ್ಕೂ ಕೂಡ ನಾವು ದೇಣಿಗೆ ತಗೊಳ್ತೇವೆ. ಹಾಗೆ ಈ ಹೋರ್ಡಿಂಗ್ಸ್ ಹಾಕೋದಾದರೂ ಸುಮಾರು 100 ಹೋರ್ಡಿಂಗ್ಸ್ ಹಾಕುವ ಅಂತ ಇದ್ದೇವೆ ನಾವು ಪುತ್ತೂರು, ಸುಳ್ಯ ತಾಲೂಕು, ಕಡಬ ತಾಲೂಕಿನಲ್ಲಿ. ಹಾಗೆ ಆ 100 ಹೋರ್ಡಿಂಗ್ಸಿಗೆ ಕೂಡ ನಾವು ಒಂದು 2,500 ಕೊಟ್ಟರೆ ಅವರ ಫ್ಯಾಮಿಲಿದು ಹಾಕಿ ನಾವು ಸ್ವಾಗತವನ್ನು ಕೋರುವ ಅಂತೇಳಿ ಹಾಕಿ ನಾವು ದೊಡ್ಡ ದೇವಸ್ಥಾನದ ಹೋರ್ಡಿಂಗ್ಸ್ ಹಾಕುವ. ಪುತ್ತೂರು ಪೇಟೆಯಲ್ಲಿ ಕೂಡ ಹಾಕ್ಲಿಕ್ಕೆ ಉಂಟು. ಅಂಥದಕ್ಕೆ ಕೂಡ ಹೆಸರು ನೋಂದಾಯಿಸ್ಕೊಳ್ಬೋದು. ಹೆಸರು ನೋಂದಾಯಿಸಲಿಕ್ಕೆ ಯಾರನ್ನು ಹುಡುಕಬೇಡಿ, ಯಾರೂ ಆಗ್ತದೆ. ಇಲ್ಲಿ ಕನೆಕ್ಟ್ ಇದ್ದವರು ಪ್ರವೀಣ್ ಇದ್ದಾರೆ, ಪ್ರವೀಣ್ ಚೆನ್ನಾರ್ ಇದ್ದಾರೆ, ತುಂಬ ಜನ ಇದ್ದಾರೆ ಇಲ್ಲಿ, ಎಲ್ಲ ಇಲ್ಲಿ ಕನೆಕ್ಷನ್ ಇದ್ದವರು. ನಮ್ಮ ವೀರಪ್ಪ ಗೌಡ್ರು ಅಂತೂ ಬಹಳ ಮುತುವರ್ಜಿ ವಹಿಸಿ ಕಳೆದ ಸಲದ ಬ್ರಹ್ಮಕಲಶದ ಸ್ವಯಂ ಸೇವಕರ ನಿರ್ವಹಣೆ ಮಾಡಿದವರು. ಅವರನ್ನು ಈಗ ಮತ್ತೊಮ್ಮೆ ನಾನು ಸ್ಮರಿಸ್ತಾ ಇದ್ದೇನೆ. ಹಾಗೆ ಮತ್ತು ನಾವು ನಾಡ್ದು ಡಿಸೆಂಬರ್ 18ಕ್ಕೆ ಇಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಿಯ ಆಟ ಆಗಲಿಕ್ಕೆ ಉಂಟು. ಅದು ಪ್ರವೀಣ್ ರೈ ಅವರ ಆಸೆಯಂತೆ ಇಲ್ಲಿ ಆಗಬೇಕು. ಹಾಗೆ ನಾವು ಕೂಡ ಆಸೆ ಮಾಡಿದ್ದೇವೆ, ಒಂದು ಬ್ರಹ್ಮಕಲಶ ಮೊದಲು ಕಟೀಲದ ಅಪ್ಪೆ ನೀಡಿ ಲೆತೋ ಬರೋಡು ಅಂತೇಳಿ. ಆಗ ಅವರು ಹೇಳಿದರು ನಾನು ಖರ್ಚೆಲ್ಲ
ಕೊಡ್ತೇನೆ, ನಮ್ಮ ಲೆಕ್ಕದಲ್ಲಿ ಒಂದು ಆಟ ಆಗಬೇಕಲ್ಲ, ಅದು ಕೂಡ ಮಾಡುವ ಇಲ್ಲಿ ಆಯಿತು. ಹಾಗೆ ಅದನ್ನು ಈಗ ಮಾಡಿ ಆಗಿದೆ, ಎಲ್ಲ ಬುಕ್ಕಿಂಗ್ ಆಗಿದೆ. 18ಕ್ಕೆ ಗಟ್ಟಿಲಿನ ಆಟ ಉಂಟು. 18 ತಾರೀಕಿಗೆ ನಾವು ಕಾಗದ ಬಿಡುಗಡೆ ಮಾಡುವ. ಕಾಗದ ಬಿಡುಗಡೆ ಮಾಡಿದ ನಂತರ ಅದು ಅಶೋಕ್ ರೈ ಸ್ವಲ್ಪ ಸಮಾಲೋಚನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. 18 ತಾರೀಕಿಗೆ ಎಷ್ಟು ಹೊತ್ತಿಗೆ ಮಾಡುವ ಅಂತೇಳಿ ಅದೇ ಒಂದು ಸಮಾಲೋಚನೆ ಮಾಡಿ ಅದನ್ನು ಬಿಡುಗಡೆ ಮಾಡುವ. ಬಿಡುಗಡೆ ಮಾಡಿ ಆದಮೇಲೆ ಎಲ್ಲರೂ ಎಷ್ಟೆಷ್ಟು ಕಾಗದ ಬೇಕು ಅಷ್ಟು ತಗೊಳ್ಬೋದು. ಅದಕ್ಕೆ ನಾವು 25 ರಸೀದಿ ಇರುವಂಥ ಪುಸ್ತಕವನ್ನು ಕೊಡ್ತೇವೆ. ಬ್ರಹ್ಮಕಲಶೋತ್ಸವದ ಒಂದು ಪುಸ್ತಕ ಕೊಡ್ತೇವೆ, ನಾವು ರಸೀದಿ ಮಾಡ್ಬೋದು. ಕಲಶ ಕೂಡ 2 ಕಲಶ ಮಾಡೋದು, ಒಂದು 5,000ದ ಕಲಶ ಮತ್ತೊಂದು 2,500ದ ಕಲಶ. 2 ಕಲಶ ನಾವು ಮಾಡೋದು. ನಾವು ಬೆಳ್ಳಿ ಕಲಶಕ್ಕೆಲ್ಲ ಹೋಗೋದಿಲ್ಲ. ಅದು ಕಳೆದ ಸಲ ಮಾಡಿ ನಮಗೆ ಸ್ವಲ್ಪ ಅದರಲ್ಲಿ ಕೆಟ್ಟ ಅನುಭವ ಬಂತು. ಈ ಸಲ ಲಾಟ್ರಿ ಟಿಕೆಟ್ ಮಾಡೋದಿಲ್ಲ, ಅಂಥ ಏನು ಕಾರ್ಯಕ್ರಮ ಮಾಡೋದಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅನ್ನ ಸಂತರ್ಪಣೆಗೆ ಅಂತೇಳಿ ಸಂಗ್ರಹ ಮಾಡ್ಬೋದು, ಮತ್ತು ಬ್ರಹ್ಮಕಲಶೋತ್ಸವಕ್ಕೆ ಅಂತೇಳಿ ಹಣ ಸಂಗ್ರಹ ಮಾಡ್ಬೋದು, ಕಲಶಕ್ಕೆ ಅಂತ ಮಾಡ್ಬೋದು. ಹಾಗೆ ಒಂದು 2-3 ಕಡೆ ಐಟಮ್ ಮಾತ್ರ ನಾವು ಇಟ್ಟುಕೊಳ್ತೇವೆ. ಆದಷ್ಟು ನಾವು ನಮ್ಮ ಒಂದು ಆಕಾಂಕ್ಷೆ ಏನಂತ ಹೇಳಿದರೆ, ನಮ್ಮ ಊರಿನ ಈ ಜನ ಎಲ್ಲರೂ ಆ ಒಂದು 7 ದಿವಸ ಇಲ್ಲೇ ಇರಬೇಕು ಅಂತ, ಇಲ್ಲೇ ಊಟ ಮಾಡಿಕೊಂಡು, ಇಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿಕೊಂಡು, ಇಲ್ಲಿಯೇ ದೇವತಾ ಕಾರ್ಯವನ್ನು ನೋಡಿಕೊಂಡು, ದೇವತಾ ಕಾರ್ಯದಲ್ಲಿ ಕೂಡ ನಾವು ಸೇರಿಕೊಂಡು ಈ ದೇವಸ್ಥಾನದಲ್ಲಿ ನಾವು ಸಂತೋಷದಲ್ಲಿ ಈ ಸಲದ ಬ್ರಹ್ಮಕಲಶ ಮಾಡಬೇಕು. ಯಾರಿಗೂ ಕಷ್ಟ ಬರಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತೇನೆ. ತಾವೆಲ್ಲರೂ ಬಂದು ಈ ಬ್ರಹ್ಮಕಲಶದ ಒಟ್ಟಿಗೆ ಪಾಲ್ಗೊಳ್ಬೇಕು, ಎಲ್ಲರನ್ನು ನಾವು ನೋಡಿಕೊಳ್ಬೇಕು. ಎಲ್ಲರಿಗೂ ಬ್ಯಾಜ್ ಕೊಡ್ತೇವೆ, ಶಾಲು ಕೊಡುವಂಥ ಪ್ರೋಗ್ರಾಮ್ ಇದೆ, ಎಲ್ಲವನ್ನು ಮಾಡ್ತೇವೆ. ಎಲ್ಲದಕ್ಕೂ ಇಲ್ಲಿ ಈ ಸಲ ನಮಗೆ ಅಂತೂ ತುಂಬ ಶಕ್ತಿ ಕೊಟ್ಟಿದ್ದೀರಿ ನೀವೆಲ್ಲ ಸೇರಿ. ಆ ಶಕ್ತಿಯನ್ನು ನಾವು ಉಪಯೋಗಿಸಿಕೊಂಡು ಈ ಬ್ರಹ್ಮಕಲಶವನ್ನು ಸಂಪೂರ್ಣ ಯಶಸ್ವಿಯಾಗಿ ನಡೆಸಬೇಕಂತೇಳಿ ನಾನು ನಿಮ್ಮೆಲ್ಲರ ಹತ್ರ ಪ್ರಾರ್ಥಿಸುವುದು ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ. ಮಂತ್ರ ಸಮಿತಿ ಸಮಾನಿ ಸಮಾನಂ ಸಾಧಿತಮೇಷಾಂ ಸಮಾನ ಮಂತ್ರವಿಮಂತ್ರೇವ ಸಮಾನೇನ ವಿಷಾಜಿಕೋಮಿ ಸಮಾನಿ ಹಾಕೋತಿ ಸಮಾನ ಹೃದಯ ನವಃ ಸಮಾನಮಸ್ತು ಮನೋಯತಾವಸ್ತು ಸಹಸಾ ತ್ರಿಗುಣಮೋ ಬ್ರಹ್ಮಣೇ ನಮಸ್ತು ಪೃಥ್ವೇ ನಮೋ ಸದೇಭ್ಯಃ ನಮೋ ವಾಚೇ ನಮೋ ವಾಚಸ್ಪತೆ ನಮೋ ವಿಷ್ಣವೇ ಮಾತೆ ಕರೋಮಿ ತಚ್ಚಂ ವಿವರಾಂ ಗೃಣೀಮಹೇ ಗಾತು ಮೆಜ್ಜಾಯ ಗಾತು ಮೆಜ್ಜಪತೆ ದೈವಿ ಸ್ವಸ್ತಿರಸ್ತು ನಸ್ತಿರ್ಮಾನುಷೇಭ್ಯಃ ಕೂರ್ವಂಜಿ ಗಾತು ಮೇ ಶಂಶನ್ನೋ ತ್ರಿಪದೇ ಶಂತದುಷ್ಪದೇ ಓಂ.
ದೇವರು ಇನಿ ಆರೆಗೆ ಶಾಸಕರಿಂದಿತ್ತಂಡ ಮಲ್ತನಲ್ಲ ಅವು ಆರ್ನ ಜನಸೇವೆಗೆ ಮೆಚ್ಚಿದ ದೇವೇರ ಆರೆಗೆ ಕೊರ್ತನಂಚಿನ ಒಂಜಿ ಸ್ಥಾನ ದಾಯ ಪಂಡ ಆರು ಸ್ವಂತ ಉದ್ಯೋಗ ಮಾಡ್ತದೆ ಉದ್ಯಮ ಮಾಡ್ತದೆ ಐಟ್ ಯಶಸ್ವಿ ಆದೆ ಆ ಯಶಸ್ವಿಟ್ ಆರು ಜನಗಳಿಗೆ ಪಾಪದ ಜನಗಳಿಗೆ ಬಡವರಿಗೆ ಅಕ್ಕಲ ಜೀವನಗೂ ಬತ್ತನಂಚಿನ ಕಷ್ಟನು ಏನಾಡ್ದು ತೀರುನಾಥ ಯಾನ ಐನು ಮನ್ಪೋಡು ಬಂಡದ ಆರು ಪಿದಾಡ್ನಂಚಿನ ಒಂಜಿ ವ್ಯಕ್ತಿಯಾರು ಆರು ಪುದರ್ಗ ಬೋಡದೆ ಓಲ ಮಾಲ್ತನಾರತ್ತಾರು ಆರು ಅರ್ನ ಜೀವನೋಡು ಏನಾರೇನು ಎಲ್ಲಿಡ್ದೆ ತುಯಿನಾಯಿ ಆರು ಒಂಜಿ ಮಾತೆರೆಗಳ ಸಹಾಯ ಆಪುನಂಚಿನ ವ್ಯಕ್ತಿ ಅವು ಬಡವೇರಿಪ್ಪಡು ಪಾಪದ ಕಲಿಪ್ಪಡು ಮಲ್ಲ ಕಲಿಪ್ಪಡು ಮಲ್ಲ ವ್ಯಕ್ತಿತ್ವ ಕಲಿಪ್ಪಡು ಅತ್ತನ ಮಲ್ಲ ಉದ್ಯಮಿಲೇ ಆದಿಪ್ಪಡು ಮಾತೆರೆಗಳ ಆರು ಸಹಾಯ ಮಲ್ಪುನಂಚಿನ ವ್ಯಕ್ತಿತ್ವ ಯಾನು ಎತ್ತೋ ಸರ್ತಿ ಆರನ ನಡತೇನು ಆರ್ನ ನಿನ್ನೆ ಆರ್ನ ಕೈತಲ್ಲಿಡ್ದು ಯಾನು ತೆರಿಯೊನ್ನಂಚಿನ ವ್ಯಕ್ತಿ ಅಂಚ ಎಂದಾತೆ ಆರೆ ನಮ್ಮ ಶಾಸಕರಾಪನೆಗೆ ದುಂಬಿ ಪುತ್ತೂರುಡು ಆರ್ನ ಒಂಜಿ ಟ್ರಸ್ಟ್ ಮಾಡ್ತದೆ ಏತೋ ಜನಕ್ಕೂ ಸಹಾಯ ಮಾಡ್ತೇರಿ ಅವೇ ರೀತಿ ಆರೆ ಮಾತ ಕಡೆಟ್ಲ ಆರೆ ಸಹಾಯ ಮಾಡ್ತೇರಿ ಅವಂಚನಿ ಆರೆ ಬೆಟ್ಟಂಪಾಡಿ ದೇವಸ್ಥಾನತ ಬ್ರಹ್ಮಕಲಶ ಆವಡು ನಂಡ ಅಲ್ಪ ಆತ್ಮಲ್ಲ ಕ್ಷೇತ್ರ ಒಟ್ಲ ಬ್ರಹ್ಮಕಲಶ ಆವಡು ನಂಡ ಅಕ್ಲು ಊರ್ದಕ್ಲು ಪೂರ ಚಿಂತನೆ ಮಲ್ತನಾಗ ಅಶೋಕ್ ರೈಕ್ಲು ಒರಿಯೇ ನೆಕ್ಕು ಮುಂದಾಲತ್ತೋದೆತ್ತೊಣ್ಣಾರ ಅಶೋಕ್ ರೈ ಒರಿಯೇನು ಮಂಡತೆ ನಿರ್ಧಾರ ಮಾಡ್ತಾರೆ ಆತ್ಮಲ್ಲ ಕ್ಷೇತ್ರ ಅಲ್ಲ ದಿನನಿತ್ಯ ಏತೋ ಜನ ಬರ್ಪುಂಡು ಅಂಚ ಅಲ್ಪಲ ಮಾಲಿಂಗೇಶ್ವರ ದೇವೇರಿ ಆರೆನ್ಲೆತ್ತೊಂಡೇರಿ ಅವೇ ರೀತಿ ಪಾನಾಜೇಟಿ ರಣಮಂಗಲ ದೇವಸ್ಥಾನ ಒಟ್ಲ ಆರೇನ ದೇವೇರಿಲೆತ್ತೊಂಡೇರಿ ನಿಡ್ಪಲ್ಲಿಟ್ಟು ದೆತ್ತೊಂಡೇರಿ ಆರು ನಲಿಲಿಡು ಯಾನಿ ಎಂಚ ಮೂಲು ಕೆಲಸ ಅಲ್ಪೇನ ಅಂಚನೆ ಮಟ್ಟಂತ ಬಿಟ್ಟು ಶ್ರೀ ಮಹಿಷಿಮರ್ದಿನಿ ದೇವಸ್ಥಾನೊಟ್ಟು ಆರು ಅದ್ಭುತವಾಯಿನ ಸೇವೆ ಮಾಲ್ತನಂಚಿನ ವ್ಯಕ್ತಿ ಆರೆ ಇನಿ ನಮ್ಮ ಕುಲ್ತಿಗೆ ಗ್ರಾಮದ ಈ ನಲೀಲ್ ಪಾಲ್ತಾಡಿ ನಲೀಲ್ ಟಿತ್ತಿನ ನೆಲೆಯೂರಿನಂಚಿನ ನಮ್ಮ ವಲ್ಮಿಕ ಶ್ರೀ ಸುಬ್ರಹ್ಮಣ್ಯ ದೇವೇರನ ಅಡೆಗೆ ಬತ್ತತೇರಿ ಆರ್ನ ಪಾದಗೂ ಅಡ್ಡ ಬರುದು ಆರೆ ಈ ಕ್ಷೇತ್ರದ ಯಾನ ಬತ್ತದೆ ಇನಿ ನಮ್ಮೊಟ್ಟಿಗೆ ಆಸೀನರಾತೀರಿ ಆರೇನು ಯಾನ ಈ ಕ್ಷೇತ್ರದ ಈರು ಬ್ರಹ್ಮಕಲಶ ಉಂಡು 2024 ಈರು ಬರೋಡು ಈರು ಗೌರವಾಧ್ಯಕ್ಷ ಆದ ಎಂಕಲ್ನ ದೇವಸ್ಥಾನದ ಬ್ರಹ್ಮಕಲಶೋತ್ಸವಡು ಈರು ಎಂಕಲ ಸೇರ್ಸೊಂದುಲ್ಲ ಈರು ಗೌರವಾಧ್ಯಕ್ಷ ಆದ ಬರೋಡು ಈ ಕ್ಷೇತ್ರದ ಮಾತ ಬ್ರಹ್ಮಕಲಶವನ್ನು ಈರು ಎಂಕಲಿ ಮುಂದಾಲು ಒತ್ತದೆತ್ತೊಂದು ನಡ್ತೊಂದು ಹೋಡು ಎಂಕಲ ಈರ್ನ ಪಿರಾವಡೆ ಉಳ್ಳ ಇರಿಗೆ ದಾಲ ದರೆ ಬೆಚ್ಚ ಕೊರೆ ಎಂಕಲ ಈ ಕ್ಷೇತ್ರೋಡು ಇರು ದಾಲ ಇರು ಟೆನ್ಷನ್ ಮಾಡ್ಪೊಡ್ಚಿ ಈರ್ನ ಪುದರ್ಗು ಹೂವೇ ಒಂಜಿ ಕಲಂಕ ಬರಂತಿಲೆಕ ಈ ಕ್ಷೇತ್ರೋಡು ಎಂಕಲ ತುವೋನ್ಪ ಈ ನಲೀಲು ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶ ಯಶಸ್ವಿ ಆವಡು ಐಕ್ ಈರು ಎದುರು ಅಂತೋಡು ಈರು ಎದುರು ಅಂತಂಡೆ ಯಾರು ಎಂಕ್ಲ ಪಿರಾವಡು ಉಳ್ಳ ಎಂಕ್ಲನ ದೇವಸ್ಥಾನದ ಈ ಬ್ರಹ್ಮಕಲಶವನ್ನು ಈರ್ನ ಮುಂದಾಲೊತ್ತೋಡು ನೇತೃತ್ವಡು ಯಶಸ್ವಿ ಆದ ನಡಪವಡೊಂದು ಪಂಡತೆ ಆರೇನು ಬೇಡೊಂದು ಇಪ್ಪನಾಗ ಆರೈಕ್ ಸಂಪೂರ್ಣ ಒಪ್ಪಿಗೆ ಕೊರತು
ದಾಲ ಇರು ತರೆ ವೆಚ್ಚ ಮಲ್ಪೊಡಿ ಸಂತೋಷರಿ ಯಾನು ಉಳ್ಳೆ ಮುರಾನೀತೆ ಒಂಜಿ ಮುಜಿನಾಲ್ ಸರ್ತಿ ಯಾರೇನು ಕಾಂಟ್ಯಾಕ್ಟ್ ಮಾಡ್ತಾ ಬಾತಿರ್ದ ಮಾತ ಸಟ್ಲ ಬಂತಿರಿ ದಾಲ್ ಟೆನ್ಷನ್ ಮಾಡ್ಕೊಡ್ಚಿ ಪೂರ ಮನ್ಪುಕ ದೇವಸ್ಥಾನದ ದಾಯ ಬಂಡ ಆರ ಆತ್ತ ಅನುಭವಿ ದೇವಸ್ಥಾನದ ಬ್ರಹ್ಮಕಲಶದ ಉಂಡು ಆರಿಗೆ ಆತ ಅನುಭವ ಇತ್ತು ನಂಚಿನ ವ್ಯಕ್ತಿ ಯಾರಿಗೆ ಮಾತ ದೇವರನವಳ ಅನುಗ್ರಹ ಉಂಡು ಆರೆ ಇನಿ ನಮ್ಮ ಭಾರಿ ಖಾಲಿ ಮೂಜಿ ತಿಂಗಳು ಶಾಸಕರಾತೆ ಇನಿ ಇಡೀ ಜನಕ್ಕುಲ್ನ ಬಾಯಿಡ್ ಅಶೋಕ ರೈಕಲಿಂದ ಪನ್ಪುನೇನು ಆರು ಕೇನ್ಪ ಒಂದಿತ್ತು ನಂಜಿ ವ್ಯಕ್ತಿ ಇತ್ತಂಡ ಅವು ಅಶೋಕ ರೈಕಲ್ ಮಾತ್ರ ಯಾನ ಪಕ್ಷದ ವಿಷಯ ಬಾತಿರ್ನತ್ತು ಒವೇ ಪಕ್ಷದ ವಿಷಯ ಆರು ಒಂಜಿ ಧಾರ್ಮಿಕವಾದಲ ಆರ್ನ ಜೀವನದ ಆರ್ನ ಪರ್ಸನಲ್ ಆತು ಆರ್ನ ವ್ಯಕ್ತಿತ್ವ ಆರ್ನ ಬ್ಲಡ್ ಆರ್ನ ಗುಣ ಸೇರ್ದುಂಡು ಆ ಎಡ್ಡೆ ಗುಣ ಆರಡ ಉಂಡು ಅಂಚಿನ ಒಂಜಿ ಅಶೋಕ ರೈಕಲ್ ನಮ್ಮಡೆ ಬರ್ತದೇರಿ ನಂಗೆ ಮಾತೆರೆಗಳ ಹೆಮ್ಮೆ ಆರು ನಮ್ಮ ದೇವಸ್ಥಾನದ ಬ್ರಹ್ಮಲ ಸ್ವಾಮಿದ ಗೌರವಾಧ್ಯಕ್ಷರಾತೀರಿ ಆರೆಗೆ ಈ ಕ್ಷೇತ್ರದ ಆಡಳಿತ ಸಮಿತಿ ಪರವಾದಲ್ಲ ಈ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಪರವಾದಲ್ಲ ಬ್ರಹ್ಮಕಲಶೋತ್ಸವ ಸಮಿತಿ ಪರವಾದ ಅಂಚನೆ ಊರ್ದ ಮಾತ ಭಕ್ತರನ್ನ ಪರವಾದಲ್ಲ ತುಂಬು ಹೃದಯತ ಸ್ವಾಗತವನ್ನು ಬಯಸುವೆ. ಸಮಿತಿಯ ಪರವಾಗಿ ಮತ್ತು ಸೇರಿರುವ ಎಲ್ಲ ಭಕ್ತರ ಪರವಾಗಿ ಪ್ರೀತಿ ಅಭಿಮಾನದಿಂದ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಶಾಲು ಹೊದಿಸಿ ಅಭಿಮಾನದ ಹಾರ ನಿಖಿಲ ಪೂರ ಊಡ್ದಕ್ಕಲೆ ಬ್ರಹ್ಮಕಲಶದ ಪುನರ್ಪ್ರತಿಷ್ಠ ಬ್ರಹ್ಮಕಲಶ ಅಷ್ಟಬಂಧ ಇಜ್ಜಿ ಒಂದು ವಿಶೇಷ ರೀತಿಯ ದೇವಸ್ಥಾನ ನಿನ್ನ ದುಂಬುದ ಬ್ರಹ್ಮಕಲಶ ಅನ್ನಗಲ ಏನು ಸಂತೋಷ ರೈಕುಲು ದುಂಬು ಸಂತೋಷ ರೈಕುಲು ನಿತ್ತೇರು ಇದಕ್ಕೆ ನಲಿಲು ಸಂತೋಷ ರೈಕುಲು ಅಂದಾರು ಅಪ್ಪಾಗ ನಲಿಲು ಪನ್ನೆಡ್ದಕ್ಕೆ ದೇವಸ್ಥಾನಗಳು ಆರೆಗಳ ರೆಡ್ಡು ಜನಕ್ಕುಲ ಗೌರವ ಕೊಡಂತ ಮತ್ತು ನಲಿಲುಗು ಮುಟ್ಟ ಎತ್ತಿದ್ದೀನಿ ದೇವರನ್ನ ಐಕೇನು ಬಂಡೆ ಈರೇ ಅಧ್ಯಕ್ಷರು ಇಂಕ ಬಂಡ ಸಮಯ ಕೊರಿಯರ ಬಾರಿ ಭಂಗ ಹಾಪುದು ಬಟ್ ಈ ಅಧ್ಯಕ್ಷ ಸ್ಥಾನ ದೆತ್ತೊಂದು ಕುಳ್ಳುನ ಒಂದು ಅಧ್ಯಕ್ಷ ಒಂಜಿ ಜವಾಬ್ದಾರಿ ಏರಂಡ ಊಡ್ದಕ್ಕಲಂಚನೆ ಬೇತೆ ಬೇತೆ ಸಮಿತಿದ ಜವಾಬ್ದಾರಿ ದೆತ್ತೊಂಡ ಆ ಜವಾಬ್ದಾರಿ ನಿರ್ವಹಣೆ ಮಲ್ಪಡು ಪೊಕ್ಕಡೆ ಅಧ್ಯಕ್ಷ ಏನಿದೆ ತೊಂದು ಜನ ಗೌರವ ಅಧ್ಯಕ್ಷ ತೊಂದು ಏಪಾಣ್ಲ ಬರ್ತದೆ 4 ದಿನ ಬರ್ತದೆ ಕಡೆಗೆ ವೇದಿಕೆದ ಪಕ್ಕ ಶಾಲು ಪಾಡೊಂದು ತಿರುಗಿದು ಅವು ಹತ್ತು ಅವು ಹಾಗೆ ಸಮಾಧಾನ ಅವು ಪಟವರು ಅಂಡ ದೇವರಿಗೆ ಸಮಾಧಾನ ಆಡೋದನ್ನ ನಮ್ಮ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆ ಮಂತನ ಮಾತ್ರ ದೇವರಿಗೆ ಸಮಾಧಾನ ಅವು ನಮ್ಮ ಬ್ರಹ್ಮಕಲಶ ಮಲ್ಪಣೆ ಪಟ ಬರಡು ಈ ಜನ ಭಾರಿ ಗಮ್ಮತ್ತು ಒಣಸ್ಬಾರ್ಡು 6 ಮಲ್ತೆರಿಗೆ ಎಂಬೇರು ಮಲ್ತೆರಿಗೆ ಎಂದತ್ತು ಊಡ್ದಾಕಲು ಪನ್ನಡತ್ತ ಊಡ್ದಾಕಲು ಪಂಡ ಮಾತ್ರ ನಮ್ಮ ಐಟಿ ಸೇರೋಡ್ಗ ಎಲ್ಲಂಜಿ ನಮ್ಮ ಬತ್ತದು ರಾಜಕೀಯ ಮಲ್ತೇರಿಂದ ಯಾರಬಲ್ಲಿ ಏನು ಆಟ ಮುರಾಣಿ ಬಂಡೆ ರಾಜಕೀಯ ಹೂವು ಕಂಪೌಂಡ್ ತಲ್ಪಡ್ದು ರಾಜಕೀಯನ ಬಿಡೋಡು ಏನು ಶಾಸಕಿಲ್ಲ ಇಡೇ ಬಣ್ಣಾಗ ಏನು ಭಕ್ತಿ ಅದು ಬರೋಡು ಅಲ್ಪಾಡ್ದು ಬುಕ್ಕ ಪೂರ ರಾಜಕೀಯನ ಪೂರ ನಮ್ಮದು ತೋಡು ಮಾತ ಪಕ್ಷದಕ್ಕಲ್ಲ ಇಪ್ಪಿರು ಒಂಜಿ ಕೋಡಿ ಪೋಲ ಆ ಪಕ್ಷ ಈ ಪಕ್ಷ ಮುಕುಲು ಪೂರ ಇಪ್ಪಿರು ಜಾತಿ ಮತ ಪಕ್ಷ ಪೂರ ಬಿಡ್ದು ನಮ್ಮ ದೇವರನ್ನ ಕ್ಷೇತ್ರಕ್ಕೆ ಬರ್ಪಣೆ ದೇವರನ್ನ ಕೆಲಸ ಮಲ್ಪಣೆ ಅಂತ ಬಂದದ್ದು ನಮ್ಮ ಮನಸ್ಸಲ್ಲಿ ತುಂಬದು ಬೋಡು ಆ ರೀತಿ ಮಲ್ಲತನ ಮಾತ್ರ ಬುಕ್ಕ ಇನಿ ನಮ್ಮ ಪೊರ್ಲುದ ಬ್ರಹ್ಮಕಲಶ ಮಲ್ಪಡು ಎಂಚ ಒಂಜಿ ಸಂತೋಷನ ಬಾರಿ ಮಲ್ಲ ಅನುಭವ ಉಂಟು ಎಂದಲ್ಲ ಇನ್ನು ಪನ್ನೊಂದು ನಿಖಿಲ್ ಅಂಚನೆ ಹೊರ ಬ್ರಹ್ಮಕಲಶ ಮಲ್ತನ ದೇವರಿಗೆ ಒಂಜಿ ಕಡೆ ಬ್ರಹ್ಮಕಲಶ ಅಂತಂದ ನಮ್ಮ ಮನಸ್ಸಿಗೆಲ್ಲ ಬ್ರಹ್ಮಕಲಶ ಆಪನಿಗೆ ಉಡುಪಿ ಜಿಲ್ಲೆ ಇನ್ನು ನಿಖಿಲ್ ಮಾತೆಲ್ಲ ಬ್ರಹ್ಮಕಲಶದ ಪೂರ್ವಭಾವಿ ಸಭೆ ಟೂಳ್ಳೆ ಹಿಂಗೆ ಬನ್ನಾಗನೇ ಎನ್ನ ಜವಾಬ್ದಾರಿ ಅಂತ ಗೊತ್ತಾಂಡು ಬೇರೆದೆಲ್ಲ ಸಂತೋಷನೇ ಬಂತೇರಿ ಇರು ₹1 ದುಡ್ಡು ಪಾಡ್ನ ಬುರ್ಚ ಅಶೋಕ ರೈಕ್ಲೆ ಈ ಎಂಕಲ್ ಒಟ್ಟಿಗೆ ಬತ್ತಿನ ಯಾವ ಕಾರ್ಯಕ್ರಮ ಮಾತ್ರ ಪೊರ್ಲುಡು ಇರು ಮಾತೆಲ್ಲ ಒಟ್ಟಿಗೆ ಊರ್ದಕ್ಕಲು ಸೇರಿದು ಮಲ್ಪಗ ಅಂದು ಅಣ್ಣ ಹಿಂಗೆ ರೋಡದ ಪರಿಸ್ಥಿತಿನ ತೂನಾಗ ರೋಡ್ ಒಂಜಿ ಬ್ರಹ್ಮಕಲಶಕ್ಕೆ ತುಂಬ ಆವಡೊಂದು ಎನ್ನ ಮನಸ್ಸಿಗೆ ಬರ್ತದೆ ಅವ್ನು ಅಲ್ಪಾಡ್ದಿನ ರೋಡು ತೂನಾಗಲ್ಲ 1 ಕಿಲೋಮೀಟ್ರ್ಲ ಉಂಡು ಒಂಜಿ ಎಂತೋದು ಮತ್ತೆ ಎತ್ತನ ಇತ್ತ ಮುಗಿಯುವ ಅಂದು ನೀವು ಮುಗಿಪುಣದೊಜ್ಜಿ ಒಂದು ಉದ್ದೋಲ ಸುಮಾರು ಉಂಡು ಅಂಚ ಎಲ್ಲಂಜಿ ಮತ್ತನಾಗಲು ಪೂರ ಬಂದ್ಬೇರು ಶಾಸಕರು ಗೌರವ ಅಧ್ಯಕ್ಷರಿಗೆ ರೋಡದ ಸಂಗತಿ ಇಂಚ ಇದು ಹೆಂಗಿತ್ತೇನೆ ತರೆ ಬೆಚ್ಚ ಶುರುವಾತೇನು ವಾ ದುಡ್ಡು ಇಡೇ ಪಾಡ್ದೆ ರೋಡು ಮಲ್ಪಡೆ ಶುರು ಮಲ್ಪಡೆ ಅವಳ ಬೇರೆ ಬಂಡೇರೆ ನಾನು 4 ತಿಂಗಳು 5 ತಿಂಗಳು ಇಪ್ಪಡೇನು 5 ತಿಂಗಳದಲ್ಲ ವಾ ರೋಡ್ ಹೂವಲ್ಲ ಒಂಜಿ ರಸ್ತೆಯಿಂದ ಎತ್ತಿದ ಇಡೇ ಪಾಡತ್ತಿ
ಪೂರ 5 ಜನ ಈ ಬರ್ತನ ಅಲ್ಪಾಲ್ ನೋಡ್ತಾ ಬಿಡತ್ತೆ ಜಾರು ನಾಟಿಕಲ್ಲ ಅಂಚ ಜವಾಬ್ದಾರಿ ಉಳ್ಳು ಖಂಡಿತ ನಿಕ್ಲಿನಿ ಮಾತೆರ್ಲ ಒಪ್ಪುಣು ದಾಂಡ ನಿಖಲಿಗೆ ಆ ಸುಬ್ರಹ್ಮಣ್ಯಗಳ ದೇವರಗಳ ಮನಸ್ಸು ಇತ್ತಿಂದಾಂಡ ಒಂದು ಇಂಕ್ ಒಂದು ಯೋಗ ಭಾಗ್ಯ ಈ ಗೌರವಾಧ್ಯಕ್ಷ ಆದ ಈ ದೇವಸ್ಥಾನದ ನಿಖಲು ಪೂರ ಊರ್ದಕ್ಕಲ್ನ ನಿಖಲು ಚಪ್ಪಾಲೆ ಮೂಲಕ ಸ್ವೀಕಾರ ಮಲ್ತಾಂಡ ಮಾತ್ರ ಇನ್ನು ದೇವಸ್ಥಾನದ ಗೌರವಾಧ್ಯಕ್ಷ ಆದ ಒತ್ತೋನೇರ ತಯಾರಪ್ಪನ ಆ 7 ದಿನದ ಕಾರ್ಯಕ್ರಮಡು ಪೊರ್ಲುಡು ಖುಷಿಟ್ಟು ಏನ ಬೈಯಾಗಿ ಏಪಲ್ಲ ಬರ್ಪು ಬರ್ರೆ 5 ಜನ ಬೈಯಾಗಿ ಕಾಂಡೆ ಬೈಪದ ಟೈಮ್ಗಲ್ಲ ಬತ್ತಿದೆ ಅಂತೂ ರಾತ್ರಿ 12 ಗಂಟೆ ಒಟ್ಟಿಗೂ ನಿಖಲು ಅಂಬಿ ಅಡಿಪುನೇಟ ನಿಖಲೇನು ಬಿಡುಪುಜಿ ನಿಖಲು ಒಟ್ಟಿಗೆ ಉಪ್ಪೆ ಕ್ಲೀನ್ ಮಲ್ತದೆ ಏನು ಬೈಯಾಗ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಅಲ್ಲ ಪೋಪುಣೆ ಐಕು ತುಂಬು ನಿಖಲೇನ ಇಲ್ಲಾಗ ಪಾಯರ ಬಿಡುಪುಜಿ ಒಟ್ಟಿಗೆ ಪೊರ್ಲುದ ಬ್ರಹ್ಮಕಲಶ ಮಲ್ತದೆ ಆ ಸುಬ್ರಹ್ಮಣ್ಯನ ಅನುಗ್ರಹ ನಮ್ಮ ಮಾತೆರ್ಲ ಪಾತ್ರರಾಕಪ್ಪನ ಪಾತ್ರೊಂದು ಮಾತೆರ್ಗಳ ಶುಭ ಹಾರೈಕೆ ಮಲ್ತೊಂದು ಎನ್ನ ಪಾತ್ರ ಮುಗಿಪು ಜೈ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ